ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ, ಇವತ್ತು ಕರಾವಳಿ ಭಾಗದಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಇವತ್ತು ಮಾತ್ರ ಅಲ್ಲ, ಈ ಹಿಂದಿನಿಂದಲೂ ಕೂಡ ವರ್ಷಗಳಿಂದ ಈ ಒಂದು ಹೆಸರನ್ನ, ಈ ಒಂದು ವಿಚಾರವನ್ನ ನಾವು ಹೇಳ್ಕೊಂಡು ಮಾತನಾಡ್ಕೊಂಡು ಬರ್ತಾ ಇರ್ತೇವೆ. ತಮ್ಗೆ ಗೊತ್ತಿರುವಂತಹ ವಿಚಾರ, ತುಳುನಾಡಿನ ಜನರು, ತುಳುವರ, ಒಕ್ಕೋರ್ನ ಒಂದು ದೊಡ್ಡ ಮಟ್ಟದ ಕೂಗು ಇದೆ. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನುವಂಥದ್ದು ಇದೆ. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಳುನಾಡಿನ ಅವಳಿ ವೀರ ಪುರುಷರು, ಕಾರ್ಣಿಕ ಶಕ್ತಿಗಳಾದ ಕೋಟಿ ಚೆನ್ನಯ್ಯರ ಹೆಸರು ಇಡಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಕೂಗು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಕಣ್ಣ ಮುಂದೆ ಇದೆ. ದೊಡ್ಡ ಮಟ್ಟದಲ್ಲಿರುವಂತಹ ವಿಚಾರ, ಸತ್ಯದ ನಾಮಕರಣ ಅವಡು ಸತ್ಯದ ಪುದರಲಿನ ನಮ್ಮ ತುಳುನಾಡದ ಏರ್ಪೋರ್ಟ್ಗೂ ದೀವೋಡು ಬಂದು ತುಳುನಾಡದ ಮಾತ ಜನಕುಲು ತುಳುವೇರ್ನ ಬಾರಿ ಮಲ್ಲ ಮಟ್ಟದ ಒಂದು ಆಸೆ ಉಂಡು. ಆಸೆ ಏಪ ಈಡೇರುಡು ಪಂಚನ ಪ್ರಶ್ನೆ ಉಂಡು. ಅಂಚನೆ ಐತನಡು ತೀರಪುನಾಗ ಕೆಲವು ನಾಟಕೀಯ ಬೆಳವಣಿಗೆಲ್ಲ ನಮ್ಮ ಸಮಾಜದ ಒಂದುಂಡು. ಈ ವಿಚಾರದ ಬಗ್ಗೆ ನೇರವಾಗಿ ನಾವು ಮಾತನಾಡ್ತಾ ಇದ್ದೇವೆ. ಸತ್ಯದ ನಾಮಕರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಈಗಾಗಲೇ ಗೊತ್ತಿರುವಂತಹ ವಿಚಾರ, ಮಂಗಳೂರಿನ ಹೆಮ್ಮೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಅದಾನಿ ಅನ್ನುವಂತಹವರ ಕೈಗೆ ಸೇರಿದೆ. ಇನ್ನು 50 ವರ್ಷಗಳ ಕಾಲ ಅದಾನಿ ಅವರ ಆಡಳಿತದಲ್ಲಿ, ಅವರ ತೆಕ್ಕೆಯಲ್ಲಿ, ಅವರ ಕೈಯಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸರ್ವೇ ಸಾಮಾನ್ಯವಾಗಿರುವಂತಹ ವಿಚಾರ. ಅದರ ನಡುವಲ್ಲಿ ಈ ಹಿಂದಿನಿಂದಲೂ ಕೂಡ ತುಳುನಾಡಿನ ಜನರು ದೊಡ್ಡ ಮಟ್ಟದ ಒಂದು ಕೋರಿಕೆಯನ್ನ, ಬೇಡಿಕೆಯನ್ನ ಇಟ್ಕೊಂಡು ಬರ್ತಾನೆ ಇದ್ದಾರೆ. ನಮ್ಮ ತುಳುನಾಡಿನ ಹೆಮ್ಮೆಯ ಅವಳಿ ವೀರ ಪುರುಷರು, ಕಾರ್ಣಿಕ ಶಕ್ತಿಗಳಾದ ಸತ್ಯ ಧರ್ಮದ ಮಣ್ಣಿನ ವಿಶ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪಸರಿಸಿದಂತಹ ನಮ್ಮ ತುಳುನಾಡಿನ ಕಾರ್ಣಿಕ ಶಕ್ತಿ ವೀರ ಪುರುಷರು ಕೋಟಿ ಚೆನ್ನಯ್ಯರ ಹೆಸರನ್ನ ಇಡಬೇಕು ಅನ್ನುವಂಥದ್ದು ತುಳುನಾಡಿನ ಜನರ ಒಂದು ಆಸೆ, ಒಂದು ಕೂಗು, ಒಂದು ಬೇಡಿಕೆ. ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಯ ವಿಚಾರವಾಗಿದೆ. ಸರ್ಕಾರವು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲ ವಿಚಾರ ನೋಡಿದಾಗ ಇವತ್ತಿನ ಒಂದು ಘಟನೆ, ನಾವು ಎತ್ತ ಹೋಗ್ತಾ ಇದ್ದೇವೆ, ಏನಾಗ್ತಾ ಇದೆ, ಯಾಕೆ ನಮ್ಮ ತುಳುನಾಡಿನಲ್ಲಿ ನಮ್ಮ ತುಳುನಾಡಿನ ಶಕ್ತಿಗಳ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡುವಷ್ಟು ನಾವು ಶಕ್ತರಲ್ವಾ, ಯಾಕೆ ಆಗ್ತಾ ಇಲ್ವಾ, ಇಚ್ಛಾಶಕ್ತಿ ಕೊರತೆ ಇದೆಯಾ, ಯಾರಲ್ಲಿ ಕೊರತೆ ಇದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇವತ್ತಿನ ಒಂದು ಘಟನೆಯ ಬಗ್ಗೆ ಹೇಳಿದಾಗ ಏನಾಗಿದೆ ಇವತ್ತಿನ ಘಟನೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತೇನೆ. ಏನಾಗಿದೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿರುವಂತಹ ವಿಡಿಯೋ ಬರ್ತಾ ಇದೆ, ಒಂದ್ಸಲ ನೋಡೋಣ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ವೀರ ಪುರುಷರ ಹೆಸರಿಡಲು ತುಳುವರ ಆಗ್ರಹ. ತುಳುನಾಡಿನ ಕಾರ್ಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ನಾಮಕರಣಕ್ಕೆ ಒತ್ತಾಯ. ಬಜ್ಪೆಯ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ 50 ವರ್ಷಗಳ ಕಾಲ ಅದಾನಿ ಕಂಪನಿಗೆ ಹಸ್ತಾಂತರಗೊಳಿಸಿದ ಬಳಿಕ ವಿಮಾನ ನಿಲ್ದಾಣದ ನಾಮಫಲಕದಲ್ಲಿ ಅದಾನಿ ಏರ್ಪೋರ್ಟ್ ಎಂದು ಸೇರಿಸಲಾಗಿದೆ. ಆದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಳುನಾಡಿನ ಕಾರ್ಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಹೆಸರನ್ನ ಇರಿಸುವುದಕ್ಕೆ ಈ ಹಿಂದಿನಿಂದಲೂ ತುಳುನಾಡಿನಲ್ಲಿ ತುಳುವರ ದೊಡ್ಡ ಮಟ್ಟದ ಕೂಗು ಕೇಳಿ ಬಂದಿದೆ. ಇನ್ನು ಈ ಹಿನ್ನೆಲೆ ಅನೇಕ ಸಂಘ ಸಂಸ್ಥೆಗಳು, ಗಣ್ಯರು ಮನವಿಯ ಮೂಲಕ ಸರ್ಕಾರಕ್ಕೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರನ್ನ ನಾಮಕರಣಕ್ಕೆ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ. ಇದೀಗ ಈ ವಿಚಾರಕ್ಕೆ ಸಂಬಂಧಿಸಿ ಬಿಲ್ಲವ ಬ್ರಿಗೇಡ್ ಕೇಂದ್ರೀಯ ಮಂಡಳಿ ಇಂದು ಬೃಹತ್ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಿತ್ತು. ಇನ್ನು ಈ ಸಭೆಗೆ ಅನುಮತಿ ಸಿಗದ ಕಾರಣ ಬೈಕ್ ರ್ಯಾಲಿ ಬದಲಿಗೆ ಕೇವಲ ಕಾಲ್ನಡಿಗೆಯ ಮೂಲಕ ರ್ಯಾಲಿಯನ್ನ ಸಮಾಪನೆಗೊಳಿಸಲಾಯಿತು. ಇಡಲೇಬೇಕು, ಕೋಟಿ ಚೆನ್ನಯ್ಯರಿಗೆ, ಕೋಟಿ ಚೆನ್ನಯ್ಯರ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಕೋಟಿ ತುಳುನಾಡಿನ ವೀರಪುರುಷ ಕೋಟಿ ಚೆನ್ನಯ್ಯರ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಕೋಟಿ ಚೆನ್ನಯ್ಯರಿಗೆ, ಕೋಟಿ ಚೆನ್ನಯ್ಯರಿಗೆ, ಕೋಟಿ ಚೆನ್ನಯ್ಯರಿಗೆ
ಏರ್ಪೋರ್ಟ್ ಉಂಡು ಆ ಏರ್ಪೋರ್ಟ್ ಪುದರ್ ಒಡೆಯೊಡೆಗೆ ಪೋಂದುಂಡು ಒಡೆಯೊಡೆ ಪೋಪು ನಡೆದು ನಮ್ಮ ಊರದ ನಮ್ಮ ಈ ವೀರರ್ನಕಲ ಪುದರ್ ದೀನಂದಾಂಡ ತುಳುವ ನಾಡದ ಕಂಪುಲವರಿ ಉಂಡು ಆವಡು ಚಳಿ ಆವಡು ಗಾಳಿ ಆವಡು ಬರ್ತಾವಡು ಈ ಕೊಯ್ಕಿಲ ನಮ್ಮ ಜಗ್ಗದ ನಮ್ಮ ಬೆಲೆಯನ್ನು ಮಂತೊಂದುಲ್ಲ. ಕುದ್ರೋಳಿ ಕ್ಷೇತ್ರದಿಂದ ಬಜ್ಪೆಯವರೆಗೆ ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಿದ್ದ ಬಿಲ್ಲವ ಬ್ರಿಗೇಡ್. ರ್ಯಾಲಿಗೆ ಪೊಲೀಸರಿಂದ ಸಿಗದ ಅನುಮತಿ, ಕಾಲ್ನಡಿಗೆಯಲ್ಲಿ ಸಮಾಪನ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅದಾನಿ ಹೆಸರಿಗೆ ವಿರೋಧ ವ್ಯಕ್ತಪಡಿಸಿ ತುಳುನಾಡಿನ ಕಾರಣಿಕ ಪುರುಷರಾದ ಕೋಟೆ ಚೆನ್ನಯ್ಯರ ಹೆಸರನ್ನ ಇಡಬೇಕು ಎಂದು ಒತ್ತಾಯಿಸಿ ಕುದ್ರೋಳಿ ಗೋಕರ್ಣನತ್ತ ಕ್ಷೇತ್ರದಿಂದ ಬಜ್ಪೆ ಕೇಂಜರಿನ ತನಕ ಬೃಹತ್ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಪೊಲೀಸರು ಅನುಮತಿಯನ್ನ ನೀಡದ ಕಾರಣ ಬೈಕ್ ರ್ಯಾಲಿಯನ್ನ ನಡೆಸಬಾರದು ಎಂದು ತಡೆಯನ್ನ ಒಡ್ಡಲಾಗಿತ್ತು. ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಿದ್ರು. ಈ ವೇಳೆ ಸಮಿತಿಯ ನಾಯಕರ ಒಳಗೆ ಗೊಂದಲ ಉಂಟಾಗಿದ್ದು ಕೊನೆಗೆ ಕೆಪಿಟಿಯಿಂದ, ಕಾವೂರಿನಿಂದ, ಮರವೂರಿನಿಂದ ರ್ಯಾಲಿಯನ್ನ ಆಯೋಜಿಸುವುದೆಂದು ತೀರ್ಮಾನವನ್ನ ಮಾಡಲಾಯಿತು. ಆದ್ರೂ ಪೊಲೀಸರು ಬೈಕ್ ರ್ಯಾಲಿಗೆ ಅನುಮತಿಯನ್ನ ನೀಡಿರಲಿಲ್ಲ. ಕೊನೆಗೆ ಪ್ರತಿಭಟನಾಕಾರರು ಮರವೂರಿನಿಂದ ಕಾಲ್ನಡಿಗೆಯಲ್ಲಿ ಸಾಗಿ ಕೇಂಜರಿಗೆ ತಲುಪಿದ್ರು. ಕಾಲ್ನಡಿಗೆಯಲ್ಲಿ ಬಿಲ್ಲವ ಬ್ರಿಗೇಡ್ನ ಸ್ಥಾಪಕ ಅಧ್ಯಕ್ಷ ಅವಿನಾಶ್, ಸತ್ಯಜಿತ್ ಸುರತ್ಕಲ್, ರಾಜಶೇಖರ ಕೋಟ್ಯನ್, ಜೆಡಿಎಸ್ ಮುಖಂಡ ಅಕ್ಷಿತ್ ಕೋಟ್ಯನ್ ಮೊದಲಾದವರು ಭಾಗವಹಿಸಿದ್ರು. ಯೋಜನೆಯ ಪ್ರಕಾರ ಶ್ರೀ ಕ್ಷೇತ್ರ ಕುದ್ರೋಳಿಯ ಬಳಿಯಿಂದ ವಾಹನ ಜಾಥಾ ಹೊರಡಬೇಕಾಗಿತ್ತು. ಆದರೆ ನಿನ್ನೆ ರಾತ್ರಿ 7 ಗಂಟೆಗೆ ಕೊನೆಯ ಕ್ಷಣದಲ್ಲಿ ರ್ಯಾಲಿಗೆ ಅನುಮತಿ ನಿರಾಕರಣೆ ಮಾಡಿದ್ರಿಂದ ಯಾವುದೇ ರೀತಿ ಕಾನೂನಿಗೆ ತೊಂದರೆ ಆಗಬಾರ್ದು, ಕಾನೂನಿನ ನಿಯಮಗಳ ಭಂಗ ಆಗಬಾರ್ದು ಅಂತ ಹೇಳಿಕೊಂಡು ಇಲಾಖೆಯ ಜೊತೆ ಕೈ ಜೋಡಿಸಿಕೊಂಡು ಇವತ್ತು ಸಂಘಟನೆ ವತಿಯಿಂದ ಬರುವ ಎಲ್ಲ ವಾಹನಗಳನ್ನು ಹೊರಗಡೆಯಿಂದಲೇ ಕಳಿಸುವಂಥ, ಶಾಂತಿಯುತವಾಗಿ ಕಳಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಸಂಘಟಕರ ಕಡೆಯಿಂದ ಆಗ್ತಾ ಇದೆ. ಆದರೂ ದುರ್ದೈವ, ಕೆಲವೊಂದು ಅಧಿಕಾರಿಗಳ ಯೋಚನೆಗಳು ಏನಿದೆಯೋ ಗೊತ್ತಿಲ್ಲ, ತುಗಲಕ್ ರೀತಿಯಲ್ಲಿ ನಿರ್ಧಾರಗಳನ್ನು ಮಾಡ್ತಾರೆ. ಎಲ್ಲೇ ಒಂದು ಯಾರದೇ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕಿದ್ರೆ ಆಯಾಯ ಊರುಗಳಲ್ಲಿ ಅಲ್ಲಿನ ಸ್ಥಳೀಯರು ಒಟ್ಟು ಸೇರಿಕೊಂಡು ಬರುವುದು ಪದ್ಧತಿ. ಅದಕ್ಕೆ ಯಾವುದೇ ಅನುಮತಿ ಅವಶ್ಯಕತೆ ಇರುವುದಿಲ್ಲ, ಅದು ರ್ಯಾಲಿ ಅಂತ ಪರಿಗಣನೆ ಆಗೋದೇ ಇಲ್ಲ. ಆದರೆ ಆ ರೀತಿ ಬಂದವರಿಗೆ ಕೂಡ ತೊಂದರೆ ಕೊಡುವಂಥದ್ದು, ಒಂದೇ ಕಡೆಯಿಂದ 5 ಬೈಕಿಂದ ಹೆಚ್ಚು ಹೊರಟರು ಯಾವುದೇ ಸೆಕ್ಷನ್ ಇಲ್ಲದಿದ್ದರೂ ಕೂಡ ಅವರ ಮೇಲೆ ಮೊಕದ್ದಮೆ ಹಾಕಬೇಕು ಅಂತ ಹೇಳಿಕೊಂಡು ಹಿರಿಯ ಅಧಿಕಾರಿಗಳೊಬ್ಬರು ಕಿರಿಯ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇರುವಂಥದ್ದು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಬಹುಶಃ ಇಷ್ಟು ಒಂದು ಪ್ರಜಾಸತ್ತಾತ್ಮಕವಾಗಿ ಕಾನೂನಿನ ಚೌಕಟ್ಟಿನ ಒಳಗಡೆ ನಡೆಯುವಂಥ ರ್ಯಾಲಿಯನ್ನು ದಮನ ಮಾಡುವಂಥ ಪ್ರಯತ್ನ ಮೊದಲ ಸರಿಗೆ ಆಗೋದು ಅಂತ ಹೇಳಲಿಕ್ಕೆ ಖೇದ ಆಗ್ತಾ ಇದೆ. ಸದ್ಯ ಇದು ಇವತ್ತು ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತಹ ವಿಚಾರ. ಕಾರಣ ಇವತ್ತು ಮಾತ್ರ ಅಲ್ಲ, ಈ ಹಿಂದಿನಿಂದಲೂ ಕೂಡ ವರ್ಷಗಳಿಂದಲೂ ಕೂಡ ಅನೇಕ ತುಳುವರ ಬೇಡಿಕೆ ನಮ್ಮ ತುಳುನಾಡಿನ ಕಾರ್ಣಿಕ ವೀರಪುರುಷರ, ಅವಳಿ ವೀರಪುರುಷರ ಒಂದು ಹೆಸರನ್ನ ಇಡುವಂಥದ್ದು ನಮ್ಮ ತುಳುನಾಡಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಅದೇ ಇದೆಲ್ಲವೂ ಕೂಡ ನೋಡಿದಾಗ ಇವತ್ತೊಂದು ನಡೆದಂತಹ ಘಟನೆ ತಮ್ಗೆ ಗೊತ್ತಿರಬಹುದು. ಈ ಹಿಂದಿನಿಂದ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ, ಅವಳಿ ವೀರಪುರುಷರ ಹೆಸರನ್ನ ಇಡಬೇಕು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನ್ನುವಂಥದ್ದು. ಈ ಹಿನ್ನೆಲೆ ಬಿಲ್ಲವ ಬ್ರಿಗೇಡ್ ಅನ್ನುವಂತಹ ಒಂದು ಸಂಘಟನೆ ಇದೆ. ಬಿಲ್ಲವ ಬ್ರಿಗೇಡ್ ಸಂಘಟನೆಯಿಂದ ಬೈಕ್ ರ್ಯಾಲಿ ನಡೆಯುತ್ತೆ, ದೊಡ್ಡ ಮಟ್ಟದ ಒಂದು ಬೈಕ್ ರ್ಯಾಲಿ ನಡೆಯುತ್ತೆ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಮುನ್ನೆಯಿಂದ ಕೂಡ ನಾವು ಕೇಳಿಕೊಂಡು ಬರ್ತಾ ಇದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿತರ ವಿಚಾರಗಳಲ್ಲಿ ಬಿಲ್ಲವ ಬ್ರಿಗೇಡ್ ಅನ್ನುವಂಥ ಸಂಘಟನೆಯಿಂದ ಬೈಕ್ ರ್ಯಾಲಿ ನಡೆಯುತ್ತೆ. ಕುದ್ರೋಳಿ ಕ್ಷೇತ್ರದಿಂದ ಬಜ್ಪೆಯವರು ಕೂಡ ಬೈಕ್ ರ್ಯಾಲಿ ನಡೆಯುತ್ತೆ. ಸೊ ಈ ಸಂದರ್ಭ ಒಕ್ಕೋರ್ನ ಕೂಗು ಇರುತ್ತೆ ಬಿಲ್ಲವ ಬ್ರಿಗೇಡ್ ಕಡೆಯಿಂದ. ಯಾವ ರೀತಿ ಅಂತ ಹೇಳಿದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರನ್ನು ಇಡಬೇಕು ಅನ್ನುವಂಥದ್ದು. ಆದ್ರೆ ನಡೆದಂತಹ ಏಕಾಏಕಿ ಬೆಳವಣಿಗೆಗಳು ತಾವು ಕೂಡ ನೋಡ್ಕೊಂಡು ಬಂದ್ರೆ ಯಾವ ರೀತಿ ಇತ್ತು ಅನ್ನುವಂಥದ್ದು. ಒಂದ್ ಕಡೆ ಪರ್ಮಿಷನ್ ಇರುತ್ತೆ ಅಂತ ಬಂದಾಗ ಕೊನೆಯ ಗಳಿಗೆಯಲ್ಲಿ ಆ ಪರ್ಮಿಷನ್ ಮಿಸ್ ಆಗುತ್ತೆ. ನೋಡಿದಾಗ ಎಲ್ಲಾ ಕಾರ್ಯಕರ್ತರು ಬಂದಿದ್ರು, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಸ್ವಲ್ಪ ಮಟ್ಟದಲ್ಲಿ ಗೊಂದಲ ಎಲ್ಲವೂ ಕೂಡ ಸೃಷ್ಟಿಯಾಗಿತ್ತು. ಎಲ್ಲಾ ವಿಚಾರವನ್ನ ಮಾತಾಡಬೇಕಾಗುತ್ತೆ. ಏನ್ ಆಗ್ತಾ ಇದೆ ನಮ್ಮ ಕರಾವಳಿ ಭಾಗದಲ್ಲಿ, ಏನ್ ಆಗ್ತಾ ಇದೆ ನಮ್ಮ ವೀರ ಪುರುಷರ, ನಮ್ಮ ತುಳುನಾಡಿನ ಸತ್ಯೋಲು ಅನ್ನುವಂತ ಮಾತನ್ನು ನಾವು ಹೇಳ್ತೇವೆ ನೋಡಿ, ಅವರ ಹೆಸರನ್ನ ಇಡ್ಲಿಕ್ಕೆ ನಾವು ಇಷ್ಟು ಕಷ್ಟ ಪಡಬೇಕಾ ನಮ್ಮ ಊರಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ಮಣ್ಣಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲದಾಗಿ
BSNDP ಬ್ರಹ್ಮಶ್ರೀ ನಾರಾಯಣ ಗುರು ಇದರ ರಾಜ್ಯ ಗೌರವ ಸಲಹೆಗಾರ ನಮ್ಮ ಜೊತೆ ಇದ್ದಾರೆ ಸತ್ಯಜಿತ್ ಸುರತ್ಕಲ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸತ್ಯಜಿತ್ ಸುರತ್ಕಲ್ ಅವರಿಗೆ. ನಮಸ್ಕಾರ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಲ್ಲವ ಬ್ರಿಗೇಡ್ ಇವತ್ತಿನ ಒಂದು ಈ ಬೈಕ್ ರ್ಯಾಲಿ ಏನಿತ್ತು, ಈ ಬೈಕ್ ರ್ಯಾಲಿಯನ್ನು ಆಯೋಜಿಸಿದಂತಹ ಬಿಲ್ಲವ ಬ್ರಿಗೇಡ್ ನ ಸ್ಥಾಪಕ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅವಿನಾಶ್ ಸುವರ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಅವಿನಾಶ್ ಸುವರ್ಣ ಅವರಿಗೆ. ಧನ್ಯವಾದ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು MJ ಹೆಗ್ಡೆ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ MJ ಹೆಗ್ಡೆ ಅವರಿಗೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು. ತಮಗೂ ಕೂಡ ಪ್ರಶ್ನೆ ಇರಬಹುದು. ಅನೇಕ ಜನರು ಜನಸಾಮಾನ್ಯರು ತುಳುವರು ನೋಡ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ನಾವು ಈ ದೊಡ್ಡ ಮಟ್ಟದ ಕೂಗನ್ನ ಕೇಳ್ತಾ ಇದ್ದೇವೆ, ಆದ್ರೂ ಕೂಡ ಆಗ್ತಾ ಇಲ್ಲ ಅಂತ ಬಂದಾಗ ಏನ್ ಗ್ರಹಣ ಬಡ್ದಿದೆ ಅಥವಾ ಯಾವ ಬೆಕ್ಕು ಅಡ್ಡ ಬಂದಿದೆ, ಏನಾಗಿದೆ ಅನ್ನುವಂತ ಅನೇಕ ಜನರಲ್ಲಿ ಪ್ರಶ್ನೆ ಇದೆ. ನೇರವಾಗಿ ಕರೆ ಮಾಡಬಹುದು. ನಮ್ಮ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನ ಪ್ರಸ್ತಾಪವನ್ನ ಸಲ್ಲಿಸಲಾಗಿತ್ತು, ಕೂಡ ಸಲ್ಲಿಸಿದ್ದೇವೆ ಅನ್ನುವಂಥದ್ದು ಕೂಡ ಸರ್ಕಾರ ಹೇಳ್ತಾ ಇದೆ. ಆಗ್ತಾ ಇದೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 50 ವರ್ಷಗಳ ಇನ್ನು ಅದಾನಿ ಕೈಯಲ್ಲಿ ಇರುತ್ತೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏನ್ ಕತೆ ಅನ್ನೋದು ಗೊತ್ತಿಲ್ಲ. ನೇರವಾಗಿ ಮಾತಾಡಬೇಕು. ಜನಾಭಿಪ್ರಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೇರವಾಗಿದೆ. ಕರೆ ಮಾಡಬಹುದು, ಮಾತಾಡಬಹುದು. ಫಸ್ಟ್ ರಿಯಾಕ್ಷನ್ ನೇರವಾಗಿ ಸತ್ಯಜಿತ್ ಸುರತ್ಕಲ್ ಜೊತೆ ಹೋಗ್ತಾ ಇದ್ದೇನೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತಿನ ಒಂದು ಘಟನೆಯ ಬಗ್ಗೆ ನೋಡಿದಾಗ ತಾವೆಲ್ಲರೂ ಕೂಡ ಬೈಕ್ ರ್ಯಾಲಿ ಮಾಡ್ತೀರಾ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಏಕಾಏಕಿ ಬೈಕ್ ರ್ಯಾಲಿ ಇಲ್ಲ, ತಾವುಗಳು ನಡ್ಕೊಂಡು ಹೋಗ್ತಾ ಇದ್ರೆ ಈ ಜಾಥಾ ಆಯ್ತು, ಏನ್ ಕತೆ, ಏನ್ ವಿಷಯ? ಬೈಕ್ ರ್ಯಾಲಿ ಕುದ್ರೋಳಿಂದ ಆಗದಿದ್ರು ಕೂಡ ಅಲ್ಲಲ್ಲಿಂದ ಬಂದಂತಹ ಕಾರ್ಯಕರ್ತರು ಬೈಕ್ಗಳಲ್ಲಿ 50-100 ಸಂಖ್ಯೆಯಲ್ಲಿ ರ್ಯಾಲಿ ರೀತಿಯಲ್ಲೇ ಬಂದಿದ್ದಾರೆ. 50-100 ಜನರು, 50-100 ಬೈಕ್ಗಳು ಅಲ್ಲಲ್ಲಿಂದ ಬೇರೆ ಬೇರೆ ಕಡೆಯಿಂದ ರ್ಯಾಲಿ ರೀತಿಗಳಲ್ಲೇ ಬಂದಿದೆ. ತಾವು ಆಗ ವಿಡಿಯೋದಲ್ಲೂ ನೋಡಿರಬಹುದು. ಆದ್ರೆ ನಾನು ಆಗ್ಲೇ ಹೇಳಿದೆ, ನಾನು ಬೈಕ್ ರ್ಯಾಲಿಗೆ ಅನುಮತಿ ನಿರಾಕರಣೆ ಮಾಡ್ಲಿಕ್ಕೆ ಸರಿಯಾದ ಯಾವುದೇ ಕಾರಣಗಳಿರ್ಲಿಲ್ಲ. ಇದು ಯಾವುದೇ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಲ್ಲ, ಯಾರದೇ ವಿರುದ್ಧ ಪ್ರತಿಭಟನೆಯ ಕಾರ್ಯಕ್ರಮಗಳು ಕೂಡ ಅಲ್ಲ. ಕಮ್ಯುನಲ್ ಹಾರ್ಮನಿ, ಕಮ್ಯುನಲ್ ಸೆನ್ಸಿಟಿವ್ ಏರಿಯಾ ಅನ್ನುವಂತ ಒಂದು ಅಲ್ಲಿ ನಮ್ಗೆ ಇದನ್ನು ಹಾಕಿದ್ರು, ಅದರಿಂದ ನಿರಾಕರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಇದರಲ್ಲಿ ಯಾವುದೇ ರೀತಿ ಕೋಮು ಗಲಭೆ ಪ್ರಚೋದನೆ ಮಾಡುವಂತ ಯಾವುದೇ ವಿಚಾರಗಳು ಈ ರ್ಯಾಲಿಯ ಹಿಂದುಗಡೆ ಇರಲಿಲ್ಲ. ಈ ಜಿಲ್ಲೆಯ ವೀರ ಪುರುಷರು ಯಾರೊಂದಿಗೆ ಈ ಜಿಲ್ಲೆಯ ಜನತೆ, ಎಲ್ಲಾ ಸಮಾಜದವರು, ಎಲ್ಲಾ ಜಾತಿಯವರು ಬೆಸ್ತುಕೊಂಡಿದ್ದಾರೆ. ಪೂಜೆ ಮಾಡುವಂತಹ ವರ್ಗ ಇವತ್ತು ಕೇವಲ ಬಿಲ್ಲವ ಸಮಾಜ ಅಂತ ಹೇಳಿ ಇಡೀ 2 ಜಿಲ್ಲೆಯ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಒಂದು ಸ್ವಲ್ಪ ಕಾಸರಗೋಡು ಭಾಗದ್ದು ಕೂಡ ಪೂಜೆಗಳನ್ನು ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಗರಡಿಗಳಲ್ಲಿ ಸುಮಾರು 250 ಗರಡಿಗಳಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಪಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಅಂತಹ ವೀರ ಪುರುಷರ ಹೆಸರು ಇಡಬೇಕು ಅಂತ ಹೇಳಿಕೊಂಡು ಆಗ್ರಹ ಮಾಡಿಕೊಂಡು ಒಂದಕ್ಕೆ ಬೈಕ್ ರ್ಯಾಲಿ ಮಾಡಿದ್ರೆ ಕೊನೆಯ ಕ್ಷಣದಲ್ಲಿ ಇದನ್ನು ಬಹುಶಃ ನಮ್ಗನಿಸೋದು ದೊಡ್ಡ ರೀತಿಯಲ್ಲಿ ಯಶಸ್ವಿ ಆಗ್ತದೆ, ಹಿಂದೆಂದೂ ಆಗದಂತ ರೀತಿಯಲ್ಲಿ ಬೈಕ್ ರ್ಯಾಲಿ ಆಗಬಹುದು. ಅದರಿಂದ ಇವರಿಗೆ ಏನ್ ಹೆದರಿಕೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಏನೋ ಇದು ರಾತ್ರಿ ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಣೆ ಮಾಡಿಕೊಂಡು ಕಾರ್ಯಕ್ರಮ ಮಾಡಲೇಬಾರದು ಅನ್ನೋ ಮನಸ್ಸಿಟ್ಟುಕೊಂಡು ಮಾಡುವಂತದ್ದು. ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಣೆ ಅಂತ ಹೇಳಿದ್ರೆ ಪೂರ್ತಿ ಗೊಂದಲ ವಾತಾವರಣ ನಿರ್ಮಾಣ ಮಾಡಬೇಕು, ಕಾರ್ಯಕ್ರಮ ಆಗಬಾರದು ಅಂತ ಹೇಳಿಕೊಂಡು ನಮ್ಗಲ್ಲಿ ಕೆಂಜಾರಲ್ಲಿ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇತ್ತು, ಅನುಮತಿ ಇತ್ತು. ನಾನು ಆಗ ಕೂಡ ಹೇಳಿದೆ, ಮಂಗಳೂರಲ್ಲಿ ಇಷ್ಟು ಸಮಾಜೋತ್ಸವಗಳಾಗಿದೆ, ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದೆ, ರ್ಯಾಲಿಗಳು ಎಲ್ಲಾ ರಾಜಕೀಯ ಪಕ್ಷದ್ದಾಗಿದೆ. ಯಾವುದೇ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ಅಲ್ಲಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಲ್ಲಿನ ಜನರು ಸ್ಥಳೀಯವಾಗಿ ಒಟ್ಟು ಸೇರಿಕೊಂಡು, ಅದು ಬೈಕ್ಗಳಲ್ಲಿಯೋ, ಕಾರ್ಗಳಲ್ಲಿಯೋ, ಬಸ್ಗಳಲ್ಲಿಯೋ ಒಟ್ಟು ಸೇರಿಕೊಂಡೇ ಬರುವಂತದ್ದು. ಈಗ ತಮ್ಗೆ ಪರ್ಮಿಷನ್ ಯಾಕೆ ನಿರಾಕರಣೆ ಆಯ್ತು? ವಾಟ್ಸ್ ದ ರೀಸನ್? ಅದನ್ನ ಕೇಳ್ತಾ ಇದ್ದಾರೆ. ಕೊಟ್ಟಿರೋ ರೀಸನ್ ಅದು ನಾನು ಹೇಳಿದಲ್ಲ. ವಾಹನ ದಟ್ಟಣೆ ಆಗಬಹುದು, ಟ್ರಾಫಿಕ್ ಜಾಮ್ ಆಗಬಹುದು, ಆಂಬ್ಯುಲೆನ್ಸ್ ಸಂಚಾರಕ್ಕೆ, ಪೊಲೀಸ್ ವಾಹನ ಸಂಚಾರಕ್ಕೆ, ತುರ್ತು ವಾಹನಗಳಿಗೆ, ಅದು ಅವಶ್ಯಕತೆ ಇರುವ ವಾಹನಗಳಿಗೆ ಸಂಚಾರಕ್ಕೆ ತೊಂದರೆ ಆಗಬಹುದು, ಕೋಮುಗಲಭೆಯ ಸೂಕ್ಷ್ಮ ಪ್ರದೇಶ, ಇದೆಲ್ಲ ಕಾರಣಗಳನ್ನ ಇಟ್ಟುಕೊಂಡು ಅನುಮತಿ ನಿರಾಕರಣೆ. ವೀರ ಪುರುಷರ ಹೆಸರನ್ನ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಟ್ರೆ ಅಲ್ಲಿ ಕೋಮುಗಲಭೆ ಆಗುತ್ತಾ? ಅದೇ ನಾನು ಹೇಳ್ತಾ ಇರೋದು. ಪ್ರತಿನಿತ್ಯ ಇವತ್ತು ಇವರ ನಿರ್ವಹಣೆ ಸಮಸ್ಯೆಯಿಂದಾಗಿ ನಂತೂರಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಕಿಲೋಮೀಟರ್ ಗಟ್ಟಲೆ ಒಂದೊಂದ್ಸರಿ ಜಾಮ್ ಆಗುದಿದೆ. 2-3 ಭಾಗ ಕೂಡ. ಆ ಕಡೆ ಸುರತ್ಕಲ್ ಭಾಗ ಕೂಡ ಸರ್ಕಿಟ್ ಹೌಸ್ ಕೆಪಿಟಿ ತನಕ ಬ್ಲಾಕ್ ಇರ್ತದೆ. ಈ ಕಡೆ ಇದರ ಕುಲಶೇಖರ ಓವರ್ ಬ್ರಿಡ್ಜ್ ಫ್ಲೈಓವರ್ ತನಕ ಬ್ಲಾಕ್ ಆಗಿರ್ತದೆ. ಕೆಳಗಡೆ ಪಂಪಲ್ ರಸ್ತೆಯಲ್ಲಿ ಬಂದಾಗಿರ್ತದೆ. ಪಣಂಬೂರು ಅವತ್ತು ಕೂಳೂರು ಬ್ರಿಡ್ಜ್ ರಿಪೇರಿ ಆಗುವಾಗ ಗಂಟೆ ಗಟ್ಟಲೆ ಅದು ಕೂಳೂರು ಜಂಕ್ಷನ್ ಇಂದ ಪಣಂಬೂರು ತನಕ ಸುಮಾರು 1.5-2 ಕಿಲೋಮೀಟರ್ ಬ್ಲಾಕ್ ಆಗ್ತಾ ಇತ್ತು. ಆವಾಗ ತುರ್ತು ವಾಹನಗಳಿಗೆ ಸಂಚಾರಕ್ಕೆ ಯಾವುದೇ ತೊಂದರೆ ಆಗ್ಲಿಲ್ಲ, ಇವ್ರಿಗೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ರೈಟ್ ಸರ್, ಬರ್ತೇನೆ. ಎಸ್, ಅದೇ ರೀತಿ ನಮ್ಮ ಜೊತೆ ಅವಿನಾಶ್ ಸುವರ್ಣ ಅವರಿದ್ದಾರೆ, ಸ್ಥಾಪಕ ಅಧ್ಯಕ್ಷರು ಬಿಲ್ಲವ ಬ್ರಿಗೇಡ್. ತಮ್ಮ ಸಂಘಟನೆಯಿಂದ ಏನು ಆಯೋಜಿಸಿದ್ದೀರಾ ಬೈಕ್ ರ್ಯಾಲಿ, ಇವತ್ತಿನ ಕತೆ ಈ ರೀತಿ ಆಗಿದೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಪ್ರಥಮವಾಗಿ ಒಂದು ಬೇಸರ ಕೂಡ ಆಗ್ತದೆ. ಈ ಬಿಲ್ಲವ ಬ್ರಿಗೇಡ್ ನಡೆಸಿರುವಂತ ಈ ಒಂದು ರ್ಯಾಲಿ ಏನಿದೆ, ಇದು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಪಂಗಡಕ್ಕೆ ಸೀಮಿತ ಅಲ್ಲ.
ಪ್ರತಿಯೊಬ್ಬರ ಬೇಡಿಕೆ ಏನಿದೆ, ನಮ್ದು ಇಂಟೆನ್ಷನ್ ಇದ್ದದ್ದು ಒಂದೇ, ಸರ್ಕಾರಕ್ಕೆ ಕೋಟಿ ಚೆನ್ನೈ ಅನ್ನುವ ಹೆಸರನ್ನು ಏರ್ಪೋರ್ಟ್ಗೆ ಇಡುವುದರಲ್ಲಿ ಎಲ್ಲಾ ಸಮಾಜದ ಕೂಡ ಸಪೋರ್ಟ್ ಇದೆ. ಅದನ್ನು ತೋರಿಸುವ ನಿಟ್ಟಿನಲ್ಲಿ ಈ ಒಂದು ರ್ಯಾಲಿಯನ್ನು ನಾವು ಮಾಡಿದ್ದದ್ದು. ಅದಕ್ಕೆ ಕಲ್ಲಾಕುವಂತ ಪ್ರಯತ್ನ ಮಾಡಿದ್ರೆ ತುಂಬಾ ಬೇಜಾರಾಗತ್ತೆ. ಆದ್ರೂ ಕೂಡ ನಿರೀಕ್ಷೆ ಮಾಡಿದಷ್ಟೇ ಜನ ಪ್ರಾಯಶಃ ಬೈಕ್ ನಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಕಾಲ್ ಜಾಥದ ಮೂಲಕ ನಮ್ ಜೊತೆ ಬಂದಿದ್ದಾರೆ. ಎಷ್ಟೋ ಕಡೆಯಲ್ಲಿ ಈ ಉಡುಪಿ ಕಡೆಯಿಂದ ಬರುವವರಿಗೆ ರ್ಯಾಲಿ ಕ್ಯಾನ್ಸಲ್ ಆಗಿದೆ ಅಂತ ಹಿಂದೆ ತಿರುಗಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಂತದೆಲ್ಲ ಘಟನೆಗಳು ನಡೆದಿದ್ದೆ. ಈ ಬಗ್ಗೆ ನಾವು ಮತ್ತೊಮ್ಮೆ ಕಮಿಷನರ್ ಸಾಹೇಬ್ಗೆ ಹೋಗಿ ಭೇಟಿ ಮಾಡ್ಲಿಕ್ಕಿದ್ದೇವೆ. ಯಾಕೆ ಈ ತರ ಮಾಡಿದ್ದೀರಿ ಅಂತ ಕೇಳಲಿಕ್ಕಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ನೂ ದೊಡ್ಡಾದಂತ ಒಂದು ಪ್ರತಿಭಟನೆ ಮಾಡ್ತೀವಿ. ಓಕೆ, ರೈಟ್ ಸರ್, ರೈಟ್ ಸರ್. ಎಸ್, ಇದು ಅವಿನಾಶ್ ಸುವರ್ಣ ಅವರ ಮಾತುಗಳು. ಅದೇ ರೀತಿ ನಮ್ಮ ಜೊತೆ MG ಹೆಗ್ಡೆ ಅವರು ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಸರ್ ನಮಸ್ತೆ. ನಮಸ್ತೆ ಸರ್. MG ಹೆಗ್ಡೆ ಅವರ ಜೊತೆ ನಾನು ಕೇಳ್ತಾ ಇರುವಂತಹ ವಿಚಾರ, ಈ ಹಿಂದಿನೂ ಕೂಡ ಕೇಳಿ ಬರ್ತಾ ಇರುವಂತಹ ಮಾತು, ಒಕ್ಕೋರ್ಲ ಕೂಗು, ತುಳುವರ ಕೂಗು, ಕೋಟಿ ಚೆನ್ನಯ್ಯ ಹೆಸರು ಇಡಬೇಕು ಅನ್ನೋದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಏನ್ ಹೇಳ್ತೀರಾ? ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಕಾರ ಯಾವ ರೀತಿ ನೋಡ್ತೀರಾ ಈ ಒಂದು ವಿಚಾರವನ್ನ? ಮೊದಲನೇದಾಗಿ ಕೇಳ್ತಾ ಇದ್ದೀರಾ ಸರ್? ಪ್ರಾದೇಶಿಕ ರಸ್ತೆಗೆ ಮತ್ತು ವಿಮಾನ ನಿಲ್ದಾಣ ಇರಬಹುದು ಅಥವಾ ರೈಲ್ವೆ ಸ್ಟೇಷನ್ಗಳಿಗೆ ಹೆಸರು ಇಡುವಂತ ಒಂದು ಪರಂಪರೆ ಈ ದೇಶದಲ್ಲಿ ಇದೆ, ಹಾಗೆ ನಡೆದುಕೊಂಡು ಬಂದಿದೆ. ಈಗ ಇವತ್ತು ತುಳುನಾಡಿನಲ್ಲಿ ಇಲ್ಲಿ ಕೋಟಿ ಚೆನ್ನಯ್ಯರ ಅವರು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ನೆಲೆಗಟ್ಟು, ಈ ಮೂರು ನೆಲೆಗಟ್ಟಿನಲ್ಲಿ ಅವರದೇ ಆದಂತ ಒಂದು ಪ್ರಭಾವಳಿಯನ್ನ ಶಾಶ್ವತವಾಗಿ ಇರಿಸಿ ಹೋದಂತ ಒಂದು ಏನು ಪುರುಷರು. ಇವರ ಹೆಸರನ್ನ ಇಡ್ಲಿಕ್ಕೆ ಯಾಕೆ ಸಮಸ್ಯೆ ಅನ್ನೋದು ನನಗೆ ಗೊತ್ತಿಲ್ಲ. ಎರಡನೇದು, ಬೇರೆ ಹೆಸರುಗಳನ್ನ ಉಲ್ಲೇಖ ಮಾಡ್ತಾರೆ. ಯಾರು? ಕೆಲವರು ತುಳುನಾಡು ಇಡ್ಬೇಕು ಹೇಳ್ತಾರೆ, ಕೆಲವರು ಶ್ರೀನಿವಾಸ ಮಲ್ಯರ ಹೆಸರು ಹೇಳ್ತಾರೆ, ಅಬ್ಬಕ್ಕ ರಾಣಿಯವರ ಹೆಸರು ಹೇಳ್ತಾರೆ. ಅಫ್ಕೋರ್ಸ್ ಅವರೆಲ್ಲರೂ ಕೂಡ ಈ ಊರಿನವರೇ, ಅದಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಇಲ್ಲಿ ಏನು ಈ ಕೆಲವು ಸಂಘಟನೆಗಳು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ನಲ್ಲಿ ಕಾನೂನಾತ್ಮಕವಾಗಿ ರೆಸೊಲ್ಯೂಷನ್ ಪಾಸ್ ಆದದ್ದು ಕೋಟಿ ಚೆನ್ನಯ್ಯರ ಹೆಸರು. ಆಲ್ರೆಡಿ ಅದು ಪಾಸ್ ಆಗಿ ಬೆಂಗಳೂರಿನ ವಿಧಾನಸೌಧದ ಮೆಟ್ಟಿಲು ಹತ್ಯೆಯಾಗಿದೆ, ಕ್ಯಾಬಿನೆಟ್ ಅವರಿಗೂ ಹೋಗಿತ್ತು. ಅದು ಅಲ್ಲಿ ಯಾಕೆ ತಡೆದಿದ್ದಾರೆ ಅಂತ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಆ ನಂತರ ಹೊಸ ಹೆಸರುಗಳು ಬರ್ಲಿಕ್ಕೆ ಶುರುವಾಗ್ತದೆ. ಇನ್ನು ಪುನಃ ತಾಲೂಕು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನವರು ಕಾನೂನಾತ್ಮಕವಾಗಿ ಹಳೆಯ ರೆಸೊಲ್ಯೂಷನ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಅದು ಸರಿಯೂ ಅಲ್ಲ. ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಪ್ರಸ್ತಾವನೆಯನ್ನ ಕಳಿಸಬೇಕಾಗ್ತದೆ. ಅಬ್ಬಕ್ಕ ರಾಣಿ ಅವರ ಹೆಸರನ್ನ ಪೋರ್ಟಿಗೆ ಇಡಬೇಕು ಅಂತ ಆಗಿದೆ. ಶ್ರೀನಿವಾಸ ಮಲ್ಯರ ಹೆಸರು ನಮ್ಮ NITK ಮತ್ತು ಬೇರೆ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಇದೆ. ಈ ಎಲ್ಲ ಕಾರಣಕ್ಕೆ ಈ ಗೊಂದಲಗಳನ್ನ ಯಾಕೆ ಸೃಷ್ಟಿ ಮಾಡ್ತೀರಿ? ಹೊಸ ಹೊಸ ಸಮಸ್ಯೆಗಳನ್ನ ಯಾಕೆ ಮಾಡ್ತೀರಿ? ಒಂದು ಪ್ರಪೋಸಲ್ ಅನ್ನ ಕಳಿಸುವುದು ನೀವು ರಾಜ್ಯ ಸರ್ಕಾರ, ನೀವು ಅಂತಿಮ ಮಾಡುದಲ್ಲ. ನಿಮ್ಗೆ ಯಾಕೆ ಟೆನ್ಷನ್? ಕೋಟಿ ಚೆನ್ನಯ್ಯರ ಹೆಸರನ್ನ ಪ್ರಸ್ತಾವನೆ ಮಾಡಿ ಕಳಿಸಿ ಅಪ್ಪ ಸೆಂಟ್ರಲ್ ಗವರ್ಮೆಂಟ್ಗೆ. ಅದಕ್ಕೆ ಯಾಕೆ ನೀವು ಇಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತೀರಿ? ಇದು ಮೂರನೇದು, ಕೊನೆಯ ಒಂದು, ಇದಕ್ಕೆ ಜಾತಿಯ ನೆಲೆಗಟ್ಟಿನಲ್ಲಿ ನೋಡುವುದಾದ್ರೆ ಈ ದೇಶದ ಉದ್ದಗಲಕ್ಕೂ ಅನೇಕ ಹೆಸರುಗಳು ಈಗಾಗಲೇ ಜಾತಿ ಧರ್ಮದ ಆಧಾರದ ಮೇಲೆ ಇರುವಂತದ್ದು. ಆ ವ್ಯಕ್ತಿಗಳ ಜಾತಿ ಆಧಾರಿತ ಅಲ್ಲದಿದ್ರು ಆ ಪಂಗಡದವರು ಸಹಜವಾಗಿ ಆ ಒಂದು ಆಶಯವನ್ನ ವ್ಯಕ್ತಪಡಿಸುವುದರಲ್ಲಿ ಯಾವ ತಪ್ಪು ಇಲ್ಲ. ರೈಟ್. ಇದು MG ಹೆಗ್ಡೆ ಅವರ ಮಾತುಗಳು. ಇದು ಸಹಜವಾಗಿರುವಂತಹ ವಿಚಾರ. ನಮ್ಮ ದೇಶಗಳಲ್ಲಿ, ರಾಜ್ಯಗಳಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ MG ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆಯನ್ನ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಧನಂಜಯ ಅಂತ ಸರ್, ಕುಂದಾಪುರದಿಂದ. ಧನಂಜಯ ಅವರು ಕುಂದಾಪುರದಿಂದ. ನಮಸ್ತೆ ಧನಂಜಯ ಅವರೇ, ಮಾತಾಡಿ ಸರ್. ಸರ್, ಎರಡು ವಿಚಾರಗಳ ಬಗ್ಗೆ ನಾನು ವಿಚಾರವನ್ನು ವ್ಯಕ್ತಪಡಿಸ್ತೇನೆ ಸರ್. ಮೊದಲನೇದಾಗಿ ಈ ಅದಾನಿ ಅನ್ನುವ ಹೆಸರನ್ನ ಏನಾದ್ರೂ ಬೈ ಮಿಸ್ಟೇಕ್ ಕಾಂಗ್ರೆಸ್ ಸರ್ಕಾರ ಈ ಭಾಗದಲ್ಲಿ ಘೋಷಣೆ ಮಾಡಿದ್ರೆ, ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ತರದ ಬೆಳವಣಿಗೆಗಳು ನಡೆದಿದ್ರೆ ಬಿಜೆಪಿ ಮತ್ತು ಇತರ ಸಂಘಟನೆಗಳ ಪ್ರತಿರೋಧಗಳು, ವಿರೋಧಗಳು, ಪ್ರತಿಭಟನೆಗಳು ಯಾವ ತರ ಇತ್ತಂತ, ಒಂದು ಯಾವ ತರ ನಡೆಸ್ಕೊಂಡು ಬರ್ತಾ ಇದ್ರು ಅವರಂತ. ಕಾಂಗ್ರೆಸ್ ಏನಾದ್ರೂ ಈ ಸ್ಟೆಪ್ ಅನ್ನು ಇಟ್ಟಿದ್ರೆ, ಅಂದ್ರೆ ಕಾಂಗ್ರೆಸ್ ಅದಾನಿ ಹೆಸರನ್ನ ಇಡ್ಲಿಕ್ಕೆ ಪ್ರಸ್ತಾಪ ಮಾಡಿ, ಅದಾನಿ ಕಾಂಗ್ರೆಸ್ ಸರ್ಕಾರದ ಟರ್ಮಲ್ಲಿ ಆಗಿದ್ರೆ, ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ಈ ನೀತಿಗಳು ಆಗಿದ್ರೆ ನಮ್ಮ ವಿರೋಧಗಳು ಹೇಗಿತ್ತು ಅನ್ನೋದಷ್ಟಿಂದ ಒಂದನೇದಾಗಿ. ಎರಡನೇದಾಗಿ, ಕಾಂಗ್ರೆಸ್ ಇವತ್ತು ಕರಾವಳಿ ಭಾಗದಲ್ಲಿ ಯಾಕೆ ಇವತ್ತು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಿದೆ ಅಂತ ಹೇಳಿದ್ರೆ, ಹೋರಾಟಗಳನ್ನ ಮತ್ತು ಚಳುವಳಿಗಳನ್ನ ಹತ್ತಿಕ್ಕುವ ರೀತಿಯಲ್ಲಿ ಅವ್ರು ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ ಅವರು. ಅದೇ ರೀತಿಯಲ್ಲಿ ಇವತ್ತಿನ ಈ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮೊದಲನೇ ಬಾರಿಯಾಗಿ ಇವತ್ತು ಈ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಜನರಲ್ಲಿ ಗುಸುಗುಸು ಅನ್ನುವಂತ ಮಾತುಗಳು ಆಡ್ತಾ ಇದೆ ಇವತ್ತು.
ಇವತ್ತು ಬರುವಂತ ಬೈಕ್ ಗಳನ್ನು ದಾರಿ ತಪ್ಪಿಸಿದ್ದಾರೆ, ಪರ್ಮಿಷನ್ ಗಳನ್ನು ನಿರಾಕರಿಸಿದ್ದಾರೆ, ಮತ್ತೆ ಅಲ್ಲಲ್ಲಿ ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಗಳನ್ನ ಮಾಡಿದ್ದಾರೆ, ಗುಂಪು ಸೇರಿದವರನ್ನ ಚದುರಿಸಿದ್ದಾರೆ. ಇಂತ ಒಂದು ಹೋರಾಟವನ್ನ ಮತ್ತು ಚಳುವಳಿಯನ್ನ ಯಾವ್ದ್ರ ಬಗ್ಗೆ ಈ ಮಣ್ಣಿನ ವೀರ ಪುರುಷರ ಹೆಸರನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕಾದಂತದ್ದು. ಇಂಥ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಸೈದ್ಧಾಂತಿಕ ಬದ್ಧವಾಗಿರತಕ್ಕ ಒಂದು ಪಾರ್ಟಿ ಮಾಡ್ತದೆ ಅಥವಾ ಮಾಡಿರಬಹುದು ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆಗಳು ಇವತ್ತು ಜನರಲ್ಲಿ ಮೂಡ್ತಾ ಇದೆ. ಇದಕ್ಕೆ ಎಲ್ಲಾದ್ರೂ ಒಂದ್ ಕಡೆಯಿಂದ ಸ್ಪಷ್ಟನೆ ಬೇಕು, ಸ್ಪಷ್ಟನೆ ಕೇಳ್ತಾ ಇದ್ದಾರೆ ಜನ. ನೀವು ಮಾಡಿರೋದು ಹೌದಾ? ಬೈಕ್ ರ್ಯಾಲಿಯ ಪರ್ಮಿಷನ್ ನಿರಾಕರಿಸುವುದು ಹೌದಾ? ಪೊಲೀಸರ ಮೇಲೆ ಒತ್ತಡಗಳನ್ನು ಹೇರಿ ಕೇಸುಗಳನ್ನು ಹಾಕಿದ್ದು ಹೌದಾ? ಇನ್ನೊಂದು ಮಾಡಿದ್ದು ಹೌದಾ? ಲಾಠಿ ಬೀಸಿದ್ದು ಹೌದಾ? ಈ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಏನು ನಾವು ತತ್ವ ಸಿದ್ಧಾಂತ ಆಧಾರದ ಮೇಲೆ ಒಂದು ಪಕ್ಷ ಜನ ಇದನ್ನು ಕೇಳ್ತಾ ಇದ್ದಾರೆ ಅಂತ ಈ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ, ತಾವು ಹೇಳ್ತಾ ಇದ್ದಾರೆ. ಓಕೆ, ತಮಗೆ ಉತ್ತರ ಬೇಕಾಗಿದೆ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಇದು ಕುಂದಾಪುರದಿಂದ ಕರೆ ಮಾಡಿದಂತಹ ವ್ಯಕ್ತಿಯ ಮಾತುಗಳು. ಎಸ್ ಸತ್ಯಜಿತ್ ಸುರತ್ಕಲ್ ಅವರು ಏನ್ ಹೇಳ್ತೀರಾ? ಅಂದ್ರೆ ಬೈಕ್ ರ್ಯಾಲಿ ಮಾಡ್ತೀರಾ ಅನ್ನೋದು ಗೊತ್ತಿರುವಂತಹ ವಿಚಾರ, ಎಲ್ಲವೂ ಪ್ರಚಾರ ಆಗಿತ್ತು. ಆದ್ರೆ ಈ ಹಿಂದೆ ತಾವುಗಳು ಹೋಗಿ ನಮ್ಮ ಸಂಬಂಧಪಟ್ಟಿರುವಂತಹವರಿಗೆ ತಾವುಗಳು ಹೇಳಿಲ್ವಾ, ತಾವುಗಳು ಈ ರೀತಿ ಬೈಕ್ ರ್ಯಾಲಿ ಮಾಡ್ತಾ ಇದ್ರೆ ಪರ್ಮಿಷನ್ ಬೇಕಾಗಿದೆ ಸರ್ ಅನ್ನೋದು ಹೇಳಲ್ವಾ ತಾವುಗಳು? ಖಂಡಿತ ಹೇಳಿದ್ದಾರೆ. ಯಾವಾಗ ಅಧ್ಯಕ್ಷರು ಹೇಳಿದ್ದಾರೆ? ಯಾವಾಗ ಹೇಳಿದಿರ ತಾವುಗಳು? ರಿಕ್ವೆಸ್ಟ್ ಲಿಖಿತ ರೂಪದಲ್ಲಿ ಆಲ್ರೆಡಿ ನಾವು ಕೊಟ್ಟಿದ್ದೇವೆ. ಕಳೆದ ಮಂಗಳವಾರವೇ ಕೊಟ್ಟಿದ್ರು. ಒಂದು ವಾರ ಹಿಂದೆಯೇ ಅದಕ್ಕೆ ಲಿಖಿತವಾಗಿ ಅನುಮತಿ, ಈ ರೀತಿ ಬೈಕ್ ರ್ಯಾಲಿ ಆಯೋಜನೆ ಆಗಿದೆ, ಆಗ್ರಹ ಮಾಡಿಕೊಂಡು ಅನುಮತಿ ಕೊಡಬೇಕು ಅಂತ ಹೇಳಿಕೊಂಡು ಒಂದು ವಾರ ಹಿಂದೆ ಕೊಟ್ಟಿತ್ತು. ಒಂದು ವಾರದ ಹಿಂದೆ ಬೈಕ್ ರ್ಯಾಲಿ ಕೆಂಜಾರಲ್ಲಿ ಸಭೆ, ಕೆಂಜಾರು ಸಭೆಗೆ ಪರ್ಮಿಷನ್ ಕೊಟ್ಟು ಒಂದ್ 2-3 ದಿವಸ ಹಿಂದೆ ಪರ್ಮಿಷನ್ ಲೆಟರ್ ಕೊಟ್ಟರು. ಬೈಕ್ ರ್ಯಾಲಿಯ ಬಗ್ಗೆ ನೋಡೋಣ ಹೇಳೋಣ ಅಂತ ಹೇಳಿದ್ರು. ನಿನ್ನೆ ರಾತ್ರಿ 7 ಗಂಟೆಗೆ ಒಂದಷ್ಟು ಹಾಕಿಬಿಟ್ಟು ಆರ್ಡರ್ ಕಾಪಿ ನಿರಾಕರಣೆ ಮಾಡಿರೋದು ಮಾತ್ರ ಅಲ್ಲ, ಅದೇ ಯಾವುದೇ ಸೆಕ್ಷನ್ ಇರ್ಲಿಲ್ಲ, ಕರ್ಫ್ಯೂ ಇರ್ಲಿಲ್ಲ, ಬೇರೆ ಯಾವುದೇ ಗೊಂದಲಗಳು ಯಾವುದೂ ಇರ್ಲಿಲ್ಲ. 5 ಬೈಕ್ಗಳು ಅಕಸ್ಮಾತ್ ಒಟ್ಟು ಸೇರಿದ್ರೆ ಅದನ್ನು ಸೀಸ್ ಮಾಡ್ತೇವೆ, ಕೇಸ್ ಹಾಕ್ತೇವೆ, ನಮ್ಮ ಮೇಲಧಿಕಾರಿಗಳಿಂದ ಬಂದಿದೆ, ಕೇಸ್ ಹಾಕಬೇಕು, ಸೀಸ್ ಮಾಡಬೇಕು ಅಂತ ಹೇಳಿ ಮೇಲಧಿಕಾರಿಗಳಿಂದ ಬಂದಿದೆ ಅಂತ ಹೇಳಿಕೊಂಡು ನಿನ್ನೆ ರಾತ್ರಿ 7 ಗಂಟೆ ನಂತರ ಏಕಾಏಕಿ ಫೋನ್ಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಎಲ್ಲಾ ಕಡೆ ಬರ್ಲಿಕ್ಕೆ ಇಲ್ಲ, ನಿಲ್ಲಿಸ್ಲಿಕ್ಕೆ ಇಲ್ಲ. ಸುರತ್ಕಲ್ನಲ್ಲಿ ಒಟ್ಟು ಸೇರಿದ ಕಾರ್ಯಕರ್ತರು ಬರ್ಲಿಕ್ಕೆ ಅಂತ ಹೇಳಿ ಒಟ್ಟು ಸೇರಿದ್ದಾರೆ. ಅಲ್ಲಿ ಪೊಲೀಸ್ ಜೀಪ್ ಬಂದು ನಿಲ್ತದೆ. ಅಲ್ಲಿ SI ಅವರು ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ. ಅಲ್ಲಲ್ಲಿ ನಿಂತಿದ್ದಾರೆ. ಹೌದು, ಅಲ್ಲಲ್ಲಿ ನಿಂತಿದ್ದಾರೆ. ನಮ್ಮ ಕಾರ್ಯಕರ್ತರದ್ದು ಬಂದಿರೋ ಬೈಕ್ ಮಂಗಳೂರು ಸಿಟಿ ಒಳಗಡೆ ಅನುಮತಿ ಇಲ್ಲದ ಕಾರಣ ಬಂದಲ್ಲಿ ಗೊಂದಲ ಆಗಬಾರ್ದು ಅಂತ ಹೇಳಿಕೊಂಡು ಹೋಗಿ ನಿಂತುಕೊಂಡ್ರೆ ಅವರನ್ನು ಓಡಿಸುವಂತ ಕೆಲಸ ನಡೀತದೆ. ಮತ್ತೆ ನಾವು ಪುನಃ ಮೇಲಧಿಕಾರಿಗಳು ಹೇಳಿಬಿಟ್ಟು ಅವ್ರು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಬಂದಿರೋದು, ಬೈಕಲ್ಲಿ ಇಲ್ಲಿ ಒಳಗಡೆ ಬಂದು ತೊಂದರೆ ಆಗ್ತದೆ, ಅನುಮತಿ ನಿರಾಕರಣೆ, ಅದಕ್ಕೆ ಅದನ್ನು ಅಲ್ಲಿಂದ ಡೈವರ್ಟ್ ಮಾಡ್ಲಿಕ್ಕೆ ಬಂದಿರೋದು ಅಂತ ಹೇಳಿ ನಾವು ಮೇಲಧಿಕಾರಿ ಹೇಳಿಸ್ಬೇಕಾಯ್ತು ಬೇರೆಯವರಿಂದ. ಆಮೇಲೆ ಮತ್ತದು ಸರಿ ಮಾಡ್ತಾರೆ ಅದನ್ನು. ಒಂದ್ ಕಡೆ ಸಣ್ಣ ಲಾಠಿ ಚಾರ್ಜ್ ಆಯ್ತು. ಲಾಠಿ ಚಾರ್ಜ್ ಆಗಿದೆ. ಎಲ್ಲಾಗಿದೆ ಸರ್? ಕಾವೂರಲ್ಲಿ. ಲಾಠಿ ಚಾರ್ಜ್ ಕೂಡ ಆಗಿದೆ. ಹೌದಾಗಿದೆ. ರೈಟ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್. ನಮಸ್ತೆ ಸರ್. ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಪ್ರಕಾಶ್ ಅಂತ ಮೇರಿಲಿಂದ. ಪ್ರಕಾಶ್ ಅವರು ಮೇರಿಲಿಂದ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಿತಿನ್ ಅವರೇ, ಒಂದು ನಿಮಿಷ ನೀವು ಕಟ್ ಮಾಡಬಾರ್ದು. ಓಕೆ, ಒಂದೇ ನಿಮಿಷ, ಅಂದ್ರೆ ಜಾಸ್ತಿ ಮಾತಾಡಲ್ಲ. ರೈಟ್. ನಮ್ಮ ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಊರು ಅಂತ ಯಾವುದೇ ಒಂದು ಊರಿನ ವಿಚಾರ ಬರುವಾಗ ಫಸ್ಟ್ ಆಫ್ ಆಲ್ ರಾಜಕೀಯ ಎಲ್ಲ ಬದಿಗಿಡ್ಬೇಕು ನಮ್ಮ ಹುಡುಗರು. ಒಂದನೇದಾಗಿ ರಾಜಕೀಯ ಬದಿಗಿಟ್ಟು ಊರಿನ ವಿಚಾರ ಬಂದಾಗ ಎಲ್ರೂ ಒಗ್ಗಟ್ಟಾಗ್ಬೇಕು. ಈ ಸಂಘ ಪರಿವಾರ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಯಾರೇ ಇರ್ಲಿ, ಹಿಂದೂ ಮುಸ್ಲಿಂ ಎಲ್ಲ, ಈ ಕೋಟಿ ಚೆನ್ನೈ ಅಂತ ಬಂದಾಗ ಇಡೀ ತುಳುನಾಡಿನವರೇ ಎದ್ದೇಳ್ಬೇಕು. ತುಳುನಾಡಿನವರು ಎದ್ದೇಳಿದ್ರೆ ಮಾತ್ರ ಇವತ್ತು ಈಗ ರಾತ್ರಿ 12 ಗಂಟೆಯಿಂದ ನಾಳೆ ಬೆಳಿಗ್ಗೆನೆ ಚೇಂಜ್ ಆಗ್ಬೋದು ಹೆಸರು ನನ್ನ ಪ್ರಕಾರ. ಎಲ್ರು ಎದ್ದು ನಿಂತು ಏರ್ಪೋರ್ಟ್ ಅಲ್ಲಿ ಮುತ್ತಿಗೆ ಹಾಕ್ಬೇಕು. ಎರಡನೇದು, ಹಲೋ ಸರಿ ಮಾತಾಡಿ. ಎರಡನೇದು, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ವರ್ಸ್ಟ್ ರಾಜಕೀಯ ಯಾವ ಜಿಲ್ಲೆಯಲ್ಲೂ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ರಾಜಕೀಯ ನೋಡ್ತಾರೆ. ಕಾಂಗ್ರೆಸ್ ಆದ್ರೆ ಬಿಜೆಪಿ ಆದ್ರೆ ಕಾಂಗ್ರೆಸ್. ಫಸ್ಟ್ ಅದನ್ನೆಲ್ಲ ಬದಿಗಿಡ್ಬೇಕು. ತುಳುನಾಡಿನ ವಿಚಾರಕ್ಕೆ ಬಂದಾಗ ಎಲ್ರೂ ಒಗ್ಗಟ್ಟಾಗ್ಬೇಕು. ಇದು ಸತ್ಯಜಿತ್ ಸುರತ್ಕಲ್ ಅವ್ರಿಗೂ ಒಂದ್ ಕಿವಿಗೆ ಮಾತು, ಎಲ್ರನ್ನ ಸೇರಿಸ್ಬೇಕು ನೀವು. ಸತ್ಯಜಿತ್ ಸುರತ್ಕಲ್ ಅವರೇ, ಖಂಡಿತ ಆ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಈ ವಿಚಾರ ಬಂದಾಗ ರಾಜಕೀಯ ಬೇಡ. ತುಳುನಾಡಿನ ವಿಷಯ ನೋಡಿ, ಪರಶುರಾಮನ ವಿಚಾರ, ಪರಶುರಾಮನ ಒಂದೇ ಒಂದು ಪರಶುರಾಮ ತುಳುನಾಡಿನ ಇತಿಹಾಸ ಪ್ರಸಿದ್ಧ ನೋಡಿದ್ರೆ ಪರಶುರಾಮನ ಹೆಸರು ಎಲ್ಲಿಯಾದ್ರೂ ನೀವು ನೋಡಿದ್ದೀರಾ?
ಓಕೆ ರೈಟ್ ಸರ್ ಥ್ಯಾಂಕ್ ಯು ಮಾತಾಡೋಣ. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಎಸ್ ಅದೇ ರೀತಿ ಅನೇಕ ಪ್ರಶ್ನೆಗಳು ಕೂಡ ಬರುತ್ತೆ. ಪರ್ಮಿಷನ್ ಆಗುತ್ತೆ ಅಂತ ಬಂದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಪರ್ಮಿಷನ್ ಇಲ್ಲ ಅನ್ನುವಂತಹ ಮಾತುಗಳು. ಹಾಗಾಗಿ ಸಣ್ಣ ಮಟ್ಟದ ಲಾಠಿ ಚಾರ್ಜ್ ಕೂಡ ಆಗಿದೆ. ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರ ಪುರುಷರ ಹೆಸರಿಡ್ಲಿಕ್ಕೆ ದೊಡ್ಡ ಮಟ್ಟದ ವಿಚಾರಗಳು ನಡೀತಾ ಇದೆ. MJ ಹೆಗ್ಡೆ ಅವರು ಯಾವ ರೀತಿ ನೋಡ್ತೀರಾ ಸರ್? ಈ ಒಂದು ಬೈಕ್ ರ್ಯಾಲಿ ಆಗುತ್ತೆ ಅಂತ ಬಂದಾಗ, ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ಬಂದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುವಂತದ್ದು ಸರಿ ಇಲ್ಲ, ಇಲ್ಲಿ ಕೋಮುಗಲಭೆ ಸೃಷ್ಟಿ ಆಗುತ್ತೆ ಅಥವಾ ಇಲ್ಲಿ ಜನ ಜಂಗುಳಿ ಸೇರ್ತಾರೆ. ಈ ಒಂದು ರ್ಯಾಲಿಯ ಒಂದು ಕೊನೆಯ ಕ್ಷಣದಲ್ಲಿ ನಿಷೇಧ ಹೇರಿರುವಂತಹ ವಿಚಾರದ ಬಗ್ಗೆ ತಾವೇನ್ ಹೇಳ್ತೀರಾ? ಯಾವ ರೀತಿ ನೋಡ್ತೀರಾ? ಇದು ಕೊನೆಯ ಕ್ಷಣದಲ್ಲಿ ನಿಷೇಧ ಹೇರಿದ್ದಲ್ಲ, ಅದು ನೀಡಲೇಬಾರ್ದು ಹೇಳಿ ಮೊದಲೇ ನಿರ್ಧಾರ ಆಗಿ ಅದನ್ನ ಹೇಳಿದ್ದು ಕೊನೆಯ ಕ್ಷಣದಲ್ಲಿ. ಯಾಕಂದ್ರೆ ಸಂಘಟಕರು ಏನಾದ್ರು ಬಹುಶಃ ಬೇರೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಂಡರು ಅಂತ ಇರ್ಬೋದು ಒಂದು. ಎರಡನೇದು, ಈಗ ಸತ್ಯಜಿತ್ ಹೇಳಿದಾಗೆ ಈ ಹಿಂದೆ ಬೇಕಾದಷ್ಟು ಇಂತಹದ್ದು ಕಾರ್ಯಕ್ರಮಗಳಾಗಿದೆ. ಓಕೆ ಫೈನ್, ಅದನ್ನು ಒಂದು ಸೈಡಲ್ಲಿ ಇಡುವ. ಆದ್ರೆ ಈಗ ನಾನು ಪೊಲೀಸ್ ಕಮಿಷನರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ, ಶಾಸಕರಿಗೆ, ಸಂಸದರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾಳೆಯಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರ ಏನು? ನೀವು ಇಂತಹ ಪ್ರತಿಭಟನೆಗಳಿಗೆ ಅವಕಾಶ ಕೊಡ್ತೀರಿ, ಯಾವ ಆಧಾರದ ಮೇಲೆ ಕೊಡ್ತೀರಿ? ಯಾಕೆಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಇವತ್ತು ನೀವು ರಿಜೆಕ್ಟ್ ಮಾಡಿದವರು ಅದೊಂದು ಪಾಲಿಸಿಯಾಗಿ ಮಂಗಳೂರು ನಗರದಲ್ಲಿ ಇರ್ಬೇಕಲ್ವಾ? ಪಾಲಿಸಿ ನಿಮಗೆ ಬೇಕಾದಾಗ ಕೊಡ್ತೇವೆ, ಬೇಡದಾಗ ಕೊಡುದಿಲ್ಲ ಅಂತಂದ್ರೆ ನೀವು ಕಾನೂನನ್ನ ನಿಮ್ಮ ಸ್ವಾರ್ಥಕ್ಕೆ ನೀವು ಬಳಸಿಕೊಳ್ತಾ ಇದ್ದೀರಿ ಅನ್ನುವುದು ಜನರಿಗೆ ಅರ್ಥ ಆಗ್ತದೆ. ಇವತ್ತು ಅವರೇನು ಒಂದು ಬೈಕ್ ರ್ಯಾಲಿ ಮಾಡಿದ್ರೆ ಅದು ಸಿಟಿಯ ಔಟ್ಸ್ಕರ್ಟ್ ಮ್ಯಾಕ್ಸಿಮಮ್, ಅದು ಹೊರಭಾಗ, ಅಲ್ಲಿ ಏನ್ ಗೊಂದಲ ಆಗ್ತಿತ್ತು? ಮತ್ತೆ ನೀವು ಅವರಿಗೆ ಮೊದಲು ಹೇಳ್ಬೋದಿತ್ತಲ್ಲ ನಾವು ಕೊಡುದಿಲ್ಲ ಅಂತ. ಆಮೇಲೆ ಲಾಠಿ ಚಾರ್ಜ್ ಮಾಡುವಂತ ಅಗತ್ಯತೆ ಏನಿತ್ತು? ಏನು ಸಾವಿರಗಟ್ಟಲೆ ಜನ ಸೇರಿ ಕಲ್ಲು ಹೊಡೆದಿದ್ರಾ ಅಥವಾ ಎಲ್ಲಾರು ಅಂಗಡಿಗೆ ಬೆಂಕಿ ಹಚ್ಚಿದ್ರಾ? ಏನ್ ಮಾಡಿದ್ರು ಅವ್ರು ಹುಡುಗರು? ಏನು ಇಲ್ಲದೆ ನೀವು ಲಾಠಿ ಚಾರ್ಜ್ ಮಾಡುವ ಮೂಲಕ ಬಹುಶಃ ಯುವಕರಿಗೆ ಪೆಟ್ಟು ಬಿದ್ದದಲ್ಲ, ಇದು ತುಳುವಿನ ಕೋಟಿ ಚೆನ್ನಯ್ಯರ ಮೇಲೆ ನಂಬಿಕೆ ಇರ್ತಕ್ಕಂತ ಜನರ ಹೃದಯಕ್ಕೆ ನೀವು ಘಾಸಿಯನ್ನ ಮಾಡಿದ್ದೀರಿ ಹೇಳುವ ಪ್ರಜ್ಞೆ ನಿಮಗಿರ್ಬೇಕು. ಎಸ್ ಸರ್, ನಿಜವಾದ ಮಾತು. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಸಚಿನ್ ಪಂಪಲ್. ನಮಸ್ತೆ ಸಚಿನ್ ಪಂಪಲ್ ಅವರೇ, ಮಾತಾಡಿ ಸರ್. ನೋಡಿ, ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಸಂಸದರು, ಅದೇ ರೀತಿಯಲ್ಲಿ ಈಗ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಡೈರೆಕ್ಟ್ ಪ್ರಧಾನಿ ಮೋದಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಈ ಹೆಸರನ್ನು ಬದಲಾಯಿಸಬಹುದು. ಈಗ ಕೋಟಿ ಚೆನ್ನೈ ಅಂತ ಇಡಬಹುದು. ಅವರು ಅದು ಅಲ್ಲದೆ ಅವರು ಭಾಷೆ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ಮಾತು, ಭಾಷೆ, ಭರವಸೆ ಅವರು ಈಡೇರಿಸಬೇಕು. ಮತ್ತೆ ಸತ್ಯಜಿತ್ ಸುರತ್ಕಲ್ ಅವರಿಗೆ ನೆನಪಿರ್ಬೇಕು. ನಂಗೆ ಗೊತ್ತಿಲ್ಲ ಅವರಿಗೆ ನೆನಪಿದೆ ಇಲ್ವ ಅಂತ. ನೇತ್ರಾವತಿ ಹೋರಾಟ ಆಗುವಾಗ ನಾನು ಹೇಳಿದ್ದೆ ಸತ್ಯಜಿತ್ ಸುರತ್ಕಲ್ ಅವರ ಹತ್ರ, ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಅಲ್ಲಿಲ್ಲದ ಹಾವು ಅಂತ. ನಿಮ್ಗೆ ನೆನಪಿದೆ ಸತ್ಯಜಿತ್ ಸುರತ್ಕಲ್ ಅವರೇ? ನೆನಪಾಗ್ತಾ ಇಲ್ಲ ಸರ್. ಈಗ ಅವರೇ ನಿರೂಪಿಸಬೇಕು, ಯಾರು ನಳಿನ್ ಕುಮಾರ್ ಕಟೀಲ್ ಅವರೇ ನಿರೂಪಿಸಬೇಕು ಅವರು ಅಲ್ಲಿದ್ದ ಹಾವ ಅಥವಾ ಅಲ್ಲಿಲ್ಲದ ಹಾವ ಅಂತ. ರೈಟ್. ಓಕೆ. ಅವಿನಾಶ್ ಸುವರ್ಣ ಅವರು, ಇಲ್ಲೀಗ ತಾವು ಈ ಒಂದು ಹೋರಾಟದ ಬಿಲ್ಲವ ಬ್ರಿಗೇಡ್ ನ ಸ್ಥಾಪಕ ಅಧ್ಯಕ್ಷ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ಹಾಗಾದ್ರೆ ಸರ್ಕಾರದಿಂದ ಏನೆಲ್ಲ ಕಾರ್ಯಕ್ರಮಗಳಾಗಿದೆ? ಇವು ಕೋಟಿ ಚೆನ್ನೈ ಹೆಸರನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವುಗಳು ಸ್ಟಡಿ ಮಾಡಿರ್ತೀರಾ, ಗೊತ್ತಿರುತ್ತೆ ಏನಾಗಿದೆ ಅನ್ನುವಂಥದ್ದು. ಏನೆಲ್ಲ ಪ್ರಕ್ರಿಯೆಗಳು ಈಗಾಗಲೇ ಆಗಿದೆ, ಏನೆಲ್ಲ ಪ್ರಸ್ತಾವನೆಗಳು ಆಗಿದೆ? ಯಾಕಂದ್ರೆ ಹಿಂದಿನದು ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ, ಆಗ್ತದೆ ಅಂತ ಬಂದಾಗ ಆಗಿಲ್ಲ ಅಂತ ಬಂದಾಗ ಏನು ಕಾರಣ ಅಂತ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತಾರೆ? ನಮಗೆ ಇರುವ ಇನ್ಫಾರ್ಮೇಶನ್ ಪ್ರಕಾರ 2018 ಅಲ್ಲಿ ಇಲ್ಲಿಂದ ಗ್ರಾಮ ಪಂಚಾಯತಿಂದ, ಬಚ್ಪೆ ಗ್ರಾಮ ಪಂಚಾಯತಿಂದ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿ, ಜಿಲ್ಲಾ ಪಂಚಾಯತಿಂದ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಆಲ್ರೆಡಿ ಕಳಿಸಿದ್ದಾರೆ. ಆದ್ರೆ ಕಳೆದ ಮೇ ತಿಂಗಳಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಆ ಒಂದು ಪ್ರಸ್ತಾಪನೆಯನ್ನು ರಿಟರ್ನ್ ಕಳಿಸುತ್ತೆ. ಈ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಸಿಕ್ಲಿಲ್ಲ. ನಾವು ಎಣಿಸ್ಕೊಂಡದ್ದು ಅದರ ಕಾನೂನು ರೀತಿಯಾಗಿರುವಂತ ಏನೆಲ್ಲ ಫೈಲ್ ವರ್ಕ್ ಇದೆ ಅದು ಅದರಷ್ಟಕ್ಕೆ ಆಗ್ತಾ ಇದೆ ಅಂತ ನಾವು ನಂಬಿಕೊಂಡು ಬಂದಿರುವಂತದ್ದು. ಆ ಕಾರಣಕ್ಕಾಗಿ 2008ರಿಂದ ಯಾವುದೇ ಪ್ರತಿಭಟನೆ ಆಗ್ಲಿಲ್ಲ, ಯಾವುದೇ ಪ್ರೆಸ್ ಆಗ್ಲಿಲ್ಲ. ನಾವು ಎಣಿಸಿದ್ದು ಇದರ ಕೆಲಸ ಅದರಷ್ಟಕ್ಕೆ ಆಗ್ತಾ ಇದೆ, ನಾವು ಮಾತಾಡುವ ಅಗತ್ಯವಿಲ್ಲ ಅಂತ. ಆದ್ರೆ ಯಾವಾಗ ಈ ಫೈಲ್ ಒಂದು ರಿಟರ್ನ್ ಬಂತು, ನಮಗೆ ಇದರ ಬಗ್ಗೆ ಮಾಹಿತಿ ಸಿಕ್ಲಿಲ್ಲ, ಹೋರಾಟ ಅನಿವಾರ್ಯ ಆಯ್ತು. ರೈಟ್. ಈಗ MJ ಹೆಗ್ಡೆ ಅವರೇ, ಇವರ ಮಾತುಗಳನ್ನು ಕೇಳಿದಾಗ ಮೊದಲನೇದಾಗಿ ತಾವು ಕೂಡ ನೋಡಿರ್ತೀರಾ, ಈ ಒಂದು ಹೋರಾಟದ ದಾಟಿ ಎಲ್ಲವೂ ಕೂಡ ನೋಡಿದೀರಾ.
ಅಂದ್ರೆ ಎಲ್ಲಿ ಈ ಹೋರಾಟ ದುರ್ಬಲ ಆಗಿದ್ಯಾ ಅಥವಾ ನಮ್ಮ ರಾಜಕಾರಣಿಗಳು ದುರ್ಬಲ ಆಗಿದ್ದಾರಾ ಅಥವಾ ನಮ್ಮ ತುಳುನಾಡಿನ ಜನರು ದುರ್ಬಲರಾಗಿದ್ದಾರಾ? ಯಾವ ರೀತಿ ಇದೆ ಈ ಪ್ರೊಸೀಜರ್, ಯಾವ ರೀತಿ ಆಗಿತ್ತು ಈ ಪ್ರಕ್ರಿಯೆ? ಎಂ ಜಿ ಹೆಗ್ಡೆ ಅವರು ಗೊತ್ತಿರಬಹುದು ತಮ್ಗೆ ಯಾವ ರೀತಿ ಇದೆ ಈ ನೇತ್ರಾವತಿ ಹೋರಾಟದಲ್ಲಿ ಹೇಳಿದ್ದೇನೆ. ಮತ್ತೆ ನಮ್ಮ ಏನು 8ನೇ ಪರಿಚ್ಛೇದಕ್ಕೆ ತುಳು ಸೇರಿಸುವ ವಿಷಯದ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಇದು ಮತ್ತೆ ನಮ್ಮ ಕಂಬಳಕ್ಕೆ ಸಮಸ್ಯೆ ಆದಾಗ ಒಂದು ಜನರಿಗೆ ಪ್ರಾದೇಶಿಕವಾದಂತಹ ಈ ದೇಶ ವಿಭಿನ್ನವಾದಂತಹ ಸಂಸ್ಕೃತಿ, ಭಾಷೆ, ಆಹಾರ ಪದ್ಧತಿಗಳನ್ನ ಆಯಾ ಪ್ರದೇಶದಲ್ಲಿ ಹೊಂದಿರತಕ್ಕಂತ ಒಂದು ಸುಂದರವಾದ ರಾಷ್ಟ್ರ. ಈ ಎಲ್ಲ ಪರಂಪರೆಗಳು ಉಳಿಲೇಬೇಕು. ಇವನು ನಾನು ಎಲ್ಲಿಯವರೆಗೆ ಹೇಳ್ತೇನೆ ಅಂತಂದ್ರೆ ಜಾತಿ ವ್ಯವಸ್ಥೆ ಕೂಡ ಜಾತಿಗಳು ಹಾಗೆ ಉಳಿಬೇಕು. ಅಸ್ಪೃಶ್ಯತೆ ಮತ್ತು ಅಸಮಾನತೆ ಇಲ್ಲದ ಜಾತಿಗಳು ಉಳಿಬೇಕು. ಯಾಕೆಂದ್ರೆ ಆ ಜಾತಿ ಇದ್ರೆ ತಾನೇ ಅಲ್ಲಿ ಸಂಸ್ಕೃತಿ ಉಳಿಯುದು. ಎಲ್ಲರೂ ಒಂದೇ ಜಾತಿ ಆದ್ರೆ ಸಂಸ್ಕೃತಿ ಹೋಗ್ತದಲ್ಲ. ಆದ್ರೆ ಅಸ್ಪೃಶ್ಯತೆ ಮತ್ತು ಅಸಮಾನತೆ ಇರಬಾರ್ದು. ಹಾಗಾಗಿ ಇವತ್ತು ತುಳುನಾಡಿನಲ್ಲಿ ಏನಾಗಿದೆ ಅಂದ್ರೆ ನನ್ನ ಫೀಲಿಂಗ್ 40 ವರ್ಷದಲ್ಲಿ ನೋಡಿದ ಲೆಕ್ಕದಲ್ಲಿ ನಮಗೆ ಪ್ರಾದೇಶಿಕ ಅಸ್ಮಿತೆಯ ಬಗ್ಗೆ ಭಾವನಾತ್ಮಕವಾದಂತ ಒಂದು ಕಾಳಜಿ ಮತ್ತು ಆಕ್ರೋಶ ಎರಡೂ ಇಲ್ಲ, ಕಮ್ಮಿ, ತುಂಬಾ ಕಮ್ಮಿ ಇದೆ. ಬೇರೆ ಯಾವುದೇ ಜಿಲ್ಲೆಗಳಲ್ಲಾದ್ರೂ ನೋಡಿ ನೀವು ಆ ಪ್ರಾದೇಶಿಕ ಅಸ್ಮಿತೆಯ ಬಗ್ಗೆ ಅವರು ತೀವ್ರ ಸ್ವರೂಪದಲ್ಲಿ ಹೋರಾಟಕ್ಕಿಳಿತಾರೆ. ಇದು ಜನರಿಗೆ ಏನಾಗಿದೆ ಅಂದ್ರೆ ಜನರಲ್ಲಿ ಆ ಭಾವನೆ ಇಲ್ಲದ್ದು ರಾಜಕಾರಣಿಗಳಿಗೆ ಅಡ್ವಾಂಟೇಜ್ ಆಗಿದೆ. ರಾಜಕಾರಣಿಗಳು ಯಾವುದೇ ಪಕ್ಷವಾಗ್ಲಿ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಯಾವುದೋ ವಿಷಯಗಳನ್ನು ಇಟ್ಟುಕೊಂಡು ಇಲ್ಲಿ ಇಲ್ಲದೆ ಹೋದರೆ 8ನೇ ಪರಿಚ್ಛೇದಕ್ಕೆ ಸೇರಿಸುವ ಪೆಂಡಿಂಗ್ ಹೌದಾ? ನಿಮ್ಮ ಕೋಳಿಕಟ್ಟ ಮತ್ತೆ ಭೂತಾರಾಧನೆಗೆ ಕೂಡ ಸಮಸ್ಯೆ ಆಗುವಂತ ದಿನಗಳು ಬಂದಿತ್ತು. ಆಗಿರುವಾಗ ಜನರಿಗೆ ಬೇಡ. ಈಗ ನೇತ್ರಾವತಿ ಹೋರಾಟದಲ್ಲಿ ಸತ್ಯಜಿತ್ ಇದ್ರು ನಮ್ಮೊಟ್ಟಿಗೆ. ನೇತ್ರಾವತಿ ಜನರೇ ಬರುದಿಲ್ಲ. ಯಾಕೆಂದ್ರೆ ಪ್ರಾದೇಶಿಕ ನಮ್ಮ ನೆಲೆಗಟ್ಟನ್ನ ಉಳಿಸಿಕೊಳ್ಬೇಕು, ನಮ್ಮ ನೆಲೆಗಟ್ಟಿನ ಸಂಸ್ಕೃತಿಯನ್ನ ಉಳಿಸಿಕೊಳ್ಬೇಕು, ಭಾಷೆಗಳನ್ನ ಉಳಿಸಿಕೊಳ್ಬೇಕು, ಅದಕ್ಕೆ ನಾವು ಸ್ವಲ್ಪ ಆದ್ರೂ ಶ್ರಮ ಪಡಬೇಕು ಹೇಳುವಂತ ಪ್ರಜ್ಞೆ ಎಲ್ಲಿವರೆಗೆ ನಾಗರಿಕರಿಗೆ ಬರುವುದಿಲ್ವೋ ಅಲ್ಲಿಯವರೆಗೆ ಹೋರಾಟಗಳು ಸಪ್ಪೆ ಆಗಿರ್ತದೆ. ಆದ್ರೆ ಇವತ್ತು ಖುಷಿಯಾದದ್ದು ಏನು ಅಂದ್ರೆ ಬಿಲ್ಲವ ಬ್ರಿಗೇಡ್ನ ಹೆಚ್ಚಿನವರಲ್ಲಿ ಬಹುಶಃ ಭಾಗವಹಿಸಿದ್ದು ಯುವಕರು. ನಾನು ಪದೇ ಹೇಳ್ತೇನೆ, ಯುವಕರು ಜಾಗೃತರಾದ್ರೆ ಖಂಡಿತವಾಗಿಯೂ ಅಲ್ಲಿ ಒಂದು ಸಂಚಲನ ಮೂಡ್ತದೆ, ಅಲ್ಲಿ ಒಂದು ಉತ್ತರ ಸಿಗ್ತದೆ. ಹಾಗಾಗಿ ಇವತ್ತಿನ ಏನು ಆ ಬ್ರಿಗೇಡಿನ ಯುವಕರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಕೇವಲ ಕೋಟಿ ಚೆನ್ನಯ್ಯ ವಿಷಯ ಮಾತ್ರ ಅಲ್ಲ, ತುಳುನಾಡಿನ ಅಸ್ಮಿತೆಗಾಗಿ ಬಿಲ್ಲವ ಯೂನಿಯನ್ ಮತ್ತು ಎಲ್ಲ ಹುಡುಗರನ್ನ ಬ್ರಿಗೇಡ್ನವರು ಬೇರೆ ಬೇರೆ ಯುವಕರನ್ನೆಲ್ಲ ಸೇರಿಸಿ ಒಂದು ತುಳುನಾಡಿನ ಯುವಕರ ಕ್ರಾಂತಿ ಈ ನಾಡಿನಲ್ಲಿ ಆಗಬೇಕು. ರೈಟ್ ಸರ್ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಇನ್ನೊಬ್ಬರು ಜಯಂತಿ ದಾಮೋದರ್. ನಮಸ್ತೆ ಮೇಡಮ್. ಪಾತಿರ್ಲೆ ಎನ್ನ ಒಂಜಿ ಪ್ರಶ್ನೆ ಇಂಚನೆ ಗೊತ್ತಂಡೆ ಎಂಕಲ್ನ ಜವನೇರೆಗ್ ನೀರ್ದು ಬಕ್ಕಾಂಡಲ್ಲ ಅಂತ ಮೇಯಿ ಕುಡ್ತದು ಲಕ್ಕೋನ ಅಂಚಿನ ಒಂಜಿ ಸಾಮರ್ಥ್ಯ ಬರೋಡು ಗೊತ್ತಂಡೆ. ಎಂಕಲ್ನ ಜವನೇರು ಏಪತ್ತುಂಡಲ್ಲ ರಾಜಕೀಯದ ಅತ್ಲಿಗೆ ಓಟುಗು ಮಾತ್ರ. ಎಂಕಲ್ನ ಬೋರ್ತಿನ ಒಂಜಿ ವ್ಯಕ್ತಿಗೆಲ್ಲ ಸೀಟಿಗೆ ಏನಾರ ಪೊಂಡ ಪಿರಾವುಡ ದೀಪೇರು ಗೊತ್ತಂಡೆ. ಬೋರ್ತಿನ ಅಕಲೆಗ್ ಎಂಕಲ್ನ ಒಂಜಿ ವ್ಯಕ್ತಿತ್ವ ಎತ್ತಿನ ಅಂಚಿನ ಅಕಲೆಗ್ ಎಂಕಲ್ ಒಂಜಿ ಸೀಟಿಗೆ ಅಂದ್ರೆ ಪೊಂಡಲ್ಲ ಎಂಕಲ್ನ ಅಕಲು ಬೇಪಿ ಎಂಕಲ್ನ ಅಕಲೆ ಪಿರಾವ್ ದೀಪೇರು. ಎಂಕಲ್ನ ಅಕಲೆಗ್ ಓಟು ಬೋಡನಾಗ ಎಂಕಲ್ನ ರಾಜಕೀಯ ಎಂಕಲ್ನ ಎಡ್ಡೆ ಮುಖಂಡೇರ್ನ ಅಡೇ ಪಾರ ಶುರು ಮಲ್ಪೇರ ಅವ್ನು ಸೀಟು ತಿಕ್ಕನಾನೆ ಕಾರ್ಲ ಬತ್ತೇರು ಕೈಲ ಬತ್ತೇರು ಆಮನ್ಪಿನಿ ಕೋಟಿ ಚೆನ್ನೈರು ಪಂಡ ಉಂಡದೆ ಎಂಕ್ಲೆಗೆ ಅತ್ತ ಇಡೀ ನಮ್ಮ ತುಳುನಾಡು ಇನಿ ಒಂಜಿ ಪುದಾರ್ ಇತ್ತಿನ ಅಕಲೇರ್ದಲ್ಲಿ ಒಂಜಿ ಪುದಾರ್ ಉಂಡು ತುಳುನಾಡು. ಕೋಟಿ ಚೆನ್ನೈರು ಪಂಡ ಏರು ಪನ್ಪಿನ ಒಂಜಿ ಇತಿಹಾಸನೇ ಉಂಡು. ಎಂಕುಲಿಗೆ ಎಂಚಾತನ ಗೊತ್ತನೆ ಬಿಲ್ಲವೇರಿಗೆ ಎಂಕುಲು ಬೊಕ್ಕೋರಿಯಾಗ ಪೂರ ಎಲ್ಲ ಮಲ್ತದು ಗೊರ್ಪಿನಿ ಎಂಕಲ್ಲ ಇಲ್ಲಿ ಬಿತ್ತಲ್ಲ ಬುಡ್ದು ಗೊರ್ಪ ಬೊಡಂಡ ಎಂಕಲ್ಲೇನೆ ಎಂಕುಲು ಮಲ್ಪನಾಗುಂಡತೆ ಎಂಕಲ್ನ ಕಾರಣೆ ವೈಪುನಕಲುಲ್ಲೇರು ಅಂದ್ರೆ ಇತ್ತ ಎಂಜಿನ ಗೊತ್ತನೆ ಈ ರಾಜಕೀಯದ ಅಕಲೆ ದೀವೋಡಂಡ ಎಂಕಲ್ಲ ಜಾವನೇ ಇರ್ಲಾಕೋಡು. ಜಯಂತಿ ದಾಮೋದರ್ ಅವರ ಮಾತುಗಳು ನಿಜವಾಗ್ಲೂ ಕೂಡ ರಾಜಕೀಯವಾಗಿ ಅಲ್ಲೊಂದ್ ಕಡೆ ಇಚ್ಛಾಶಕ್ತಿಯ ಕೊರತೆ ಇದೆಯಾ ಅನ್ನುವಂತಹ ಮಾತನ್ನ ಜಯಂತಿ ದಾಮೋದರ್ ಅವರು ಹೇಳ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರು, ಈಗ ತಾವು BSNDP ಗೌರವ ರಾಜ್ಯಾಧ್ಯಕ್ಷರು, ಸೊ ಹಾಗಾಗಿ ನಾನು ಕೇಳ್ತಾ ಇರುವಂತಹ ವಿಚಾರ ಬ್ರಹ್ಮಶ್ರೀ ನಾರಾಯಣ ಗುರು
ಬಂದಾಗ ಒಂದು ವೃತ್ತ ಕೇಳಬೇಕು ಅಂತ ವಿಚಾರ ಬರುತ್ತೆ. ಇನ್ನೊಂದ್ ಕಡೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಾಗ ಕೋಟಿ ಚೆನ್ನೈರ ಹೆಸರು ಇಡಬೇಕು ಅನ್ನೋ ಸೂಕ್ತವಾಗಿರುವಂತಹ ವಿಚಾರ. ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಕಮೆಂಟ್ಸ್ ಗಳು ಹೋಗ್ತಾ ಇದೆ. ಇಲ್ಲೊಬ್ರು ಕಮೆಂಟ್ ಕೂಡ ಹಾಕಿದ್ದಾರೆ, ಶ್ರೀನಿವಾಸ್ ಮಲ್ಯ ಅವರ ಹೆಸರು ಇಡಬೇಕು, ಒಳ್ಳೆ MP ಆಗಿ ಕೆಲಸ ಮಾಡಿದ್ರು. ಇನ್ನೊಂದ್ ಕಡೆ ನೋಡಿದಾಗ ಇನ್ನು ಕೆಲವರು ಹೇಳಿದ್ದಾರೆ ಅಬ್ಬಕ್ಕ ಅವರ ಹೆಸರು ಇಡಬೇಕು ಅನ್ನೋದು. ಈ ರೀತಿಯ ಮಿಶ್ರವಾಗಿರುವಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆ. ತಾವು ಯಾವ ರೀತಿ ನೋಡ್ತೀರಾ, ಏನ್ ಹೇಳ್ತೀರಾ? ಕೋಟಿ ಚೆನ್ನೈ ಅವರ ಹೆಸರು ಇಡಲೇಬೇಕು, ನೋ ಡೌಟ್ ಇನ್ ದಟ್. ಎಸ್, ವೈ? ಒಂದು, ಶ್ರೀನಿವಾಸ್ ಮಲ್ಯರವರು ಅಧಿಕಾರ ಕೈಯಲ್ಲಿದ್ದುಕೊಂಡು ಒಂದು ಸಂಸದರಾಗಿ ಅವತ್ತಿನ ದಿನದಲ್ಲಿ ಏನು ಸಂಸದರ ನಿಧಿಯಿಂದ ಅಥವಾ ದೇಶದ ಅಲ್ಲಿ ಸರ್ಕಾರದಿಂದ ಏನು ತರಬಹುದು ಆ ಕೊಡುಗೆಯನ್ನು ತಂದಿರುವಂತಹದ್ದು. MG ಹೆಗ್ಡೆ ಆಗಾಗಲೇ ಹೇಳಿದ್ರು, ನವಮಂಗಳೂರು ಬಂದರ್ನಲ್ಲಿ ಮೇನ್ ಗೇಟ್ ಏನಿದೆ ಅದಕ್ಕೆ ಮಲ್ಯ ಗೇಟ್, ಶ್ರೀನಿವಾಸ್ ಮಲ್ಯ ಗೇಟ್ ಅಂತ ಹೇಳಿ ನಾಮಕರಣ ಇದೆ. ನವಮಂಗಳೂರು ಬಂದರು ಟ್ರಸ್ಟ್ ಅದು ಇಡೀ ಪೋರ್ಟ್ ಇದು ಹೆಸರಾದ್ರೆ ಅದರ ಮೇನ್ ಗೇಟ್ ಶ್ರೀನಿವಾಸ್ ಮಲ್ಯ ಗೇಟ್, ಒಂದು ಸೆಂಟಿನರಿ ಗೇಟ್, ಮತ್ತೊಂದು ಇದಿರುವಂತದ್ದು KK ಗೇಟ್. ಅದರ ಮೇನ್ ಗೇಟ್ ಶ್ರೀನಿವಾಸ್ ಮಲ್ಯ ಗೇಟ್. NITK ಯಲ್ಲಿ ಮುಂದುಗಡೆ ಶ್ರೀನಿವಾಸ್ ಮಲ್ಯರವರ ಒಂದು ಸ್ಮಾರಕ ಇದೆ. ಪ್ರತಿ ವರ್ಷದಲ್ಲಿ ಅವರ ಜನ್ಮ ದಿವಸದಲ್ಲಿ ಹಾರಾರ್ಪಣೆ ಆಗ್ತದೆ. ಸುರತ್ಕಲ್ನಲ್ಲಿ ಈಗಾಗಲೇ ಅವರ ಸ್ಮಾರಕ ಭವನ ಕೂಡ ಆಗಿದೆ. ಶ್ರೀನಿವಾಸ್ ಮಲ್ಯರಿಗೆ ಸಿಗಬೇಕಾದಷ್ಟು ಗೌರವಗಳು ಸಿಕ್ಕಿದೆ ಸರ್ಕಾರದ ವತಿಯಿಂದ, ನಾನು ಹೇಳ್ತಾ ಇರೋದು ಸಾಮಾಜಿಕವಾಗಿ ಅಲ್ಲ. ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಆಗಿದೆ, ಸರ್ಕಾರದ ಕಡೆಯಿಂದ ಉತ್ಸವಗಳು ನಡೀತಾ ಇದೆ. ರಾಣಿ ಅಬ್ಬಕ್ಕನ ಹೆಸರಲ್ಲಿ ಒಂದು ಸ್ಮಾರಕ ಭವನ ಕೂಡ ಗ್ರಾಂಟ್ ಆಗಿತ್ತು. ಅದರಲ್ಲಿ ನಿರ್ಧಾರ ಸ್ವಲ್ಪ ತಡ ಆಗಿರೋದ್ರಿಂದ ನಾಳೆ ಅವರು ಪ್ರತಿಭಟನೆ ಹೊರಟಿದ್ದಾರೆ. ಇನ್ನೊಂದು ವಾರ 10 ದಿವಸ ಅವ್ರದ್ದು ಪ್ರತಿಭಟನೆ ಇದೆ ಉಳ್ಳಾಲದಲ್ಲಿ, ತೊಕ್ಕೊಟ್ಟಿನಲ್ಲಿ. ಇನ್ನೊಂದಿರುವಂತದ್ದು, ರಾಣಿ ಅಬ್ಬಕ್ಕರವರ ಹೆಸರು ಈಗಾಗಲೇ ಜಿಲ್ಲಾ ಪಂಚಾಯತ್ ನಿರ್ಣಯದಲ್ಲಿ ನವಮಂಗಳೂರು ಬಂದರಿಗೆ ಅದನ್ನು ಇಡಬೇಕು, ಸೂಕ್ತ ಕೂಡ ಹೌದದು. ಯಾಕಂತ ಹೇಳಿದ್ರೆ ಅವರು ಸಮುದ್ರದಲ್ಲಿ ಹೋರಾಟ ಮಾಡಿದವರು, ಹಡಗಿನ ಮುಖಾಂತರ ಹೋರಾಟ ಮಾಡಿದವರು ಪೋರ್ಚುಗೀಸ್ನವರ ವಿರುದ್ಧ. ಇವರು ಅದಕ್ಕಿಂತಲೂ ಹಿಂದಿನವರು, 600 ವರ್ಷ ಹಿಂದೆ, ಯಾವುದೇ ಅಧಿಕಾರ ಇಲ್ಲದೆ, ಯಾವುದೇ ರಾಜ್ಯದಾಗಲಿ ಸರ್ಕಾರ ಯಾವುದೇ ರೀತಿ ಅಧಿಕಾರ ಇಲ್ಲದೆ, ಅನ್ಯಾಯ ಸಾಕಿದಂತಹ ಬಲ್ಲಾಳನ ಜೊತೆಯಲ್ಲಿದ್ದವರು ಅನ್ಯಾಯ ಮಾಡಿದಾಗ ಕೂಡ ಬಲ್ಲಾಳ ಅದಕ್ಕೆ ಸರಿಯಾಗಿ ನ್ಯಾಯವನ್ನು ಒದಗಿಸಲಿಲ್ಲ ಅಂತ ಹೇಳಿಕೊಂಡು ಅದನ್ನು ಧಿಕ್ಕರಿಸಿ ಬಂದಂತಹ ಪುರುಷರು ಇವರು, ವೀರ ಪುರುಷರು ಇವರು. ಅದನ್ನು ಧಿಕ್ಕರಿಸಿ ಬಂದವರು. ಯಾವುದೇ ಅಧಿಕಾರ ಇಲ್ಲದೆ ಯಾವುದೋ ಪವಾಡಗಳನ್ನು ಮಾಡಿ ಕೂಡ ಅವರು ವೀರ ಪುರುಷರು ಅಂತ ಹೇಳಿ ಆಗಿರೋದು ಅಲ್ಲ, ಅವರು ಕಾರಣಿಕ ಪುರುಷರು ಆಗಿರೋದಲ್ಲ. ಬದಲಾಗಿ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ ಹೋರಾಟ ಮಾಡಿಕೊಂಡು ಅದಕ್ಕೆ ಯುವ ಜನರ ತಂಡವನ್ನೇ ಕಟ್ಟಿಕೊಂಡು ಗರಡುಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಯುವಕರಿಗೆ ಅಲ್ಲಿ ತರಬೇತಿಯನ್ನು ಕೊಟ್ಟುಕೊಂಡು ಆ ಮುಖಾಂತರ ಬೇರೆ ರಾಜರ ಜೊತೆ ನಿಂತುಕೊಂಡು ಆಮೇಲೆ ಹೋರಾಟ ಮಾಡಿದವರು ಇವರು, ಸತ್ಯಕ್ಕೋಸ್ಕರ, ಧರ್ಮಕ್ಕೋಸ್ಕರ. ಹಾಗಾಗಿ ಕಾರ್ಣಿಕ ಪುರುಷರು ಅವರ ಸಂದರ್ಭದಲ್ಲಿ 50-60 ಗರಡಿ ನಿರ್ಮಾಣ ಆಗಿದ್ರೆ ಇವು ಸುಮಾರು ಒಂದು 250ಕ್ಕಿಂತಲೂ ಹೆಚ್ಚು ಗರಡಿಗಳಲ್ಲಿ ಅವರು ಇವತ್ತು ಆರಾಧನೆಗೆ ಒಳಪಡ್ತಾ ಇದ್ದಾರೆ. ಬೇರೊಂದಷ್ಟು ದೈವಗಳು ಇದೆ ಅಲ್ಲಿ. ಅವರು ಒಂದಲ್ಲ ಒಂದು ಪವಾಡವ, ಒಂದೊಂದು ಕಾರ್ಣಿಕ ಮಾಡಿಕೊಂಡು ದೈವ ಅಂತ ಹೇಳಿ ಎನಿಸ್ಕೊಂಡವರು. ಇವರಂಥವರಲ್ಲ ಇವರು. ಯಾವುದೇ ಅಧಿಕಾರ ಇಲ್ಲದೆ ಸಾಮಾನ್ಯ ವ್ಯಕ್ತಿಗಳಾಗಿ ಮನಸ್ಸು ಮಾಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ದೈವತ್ವಕ್ಕೆ ಏರಬಹುದು ಅಂತ ಹೇಳಿಕೊಂಡು ತೋರಿಸಿಕೊಟ್ಟು ಸಮಾಜಕ್ಕೋಸ್ಕರ, ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ ಹೇಗೆ ಬದುಕಬಹುದು, ಹೇಗೆ ಹೋರಾಡಬಹುದು ಅಂತ ಹೇಳಿ ತೋರಿಸಿಕೊಟ್ಟಂತಹ ಕಾರ್ಣಿಕ ಪುರುಷರು. ಹಾಗಾಗಿ ಹೇಳ್ತಾ ಇದ್ದೇವೆ, ಆಗ್ಲೇ ಹೇಳಿದ ಹಾಗೆ ಗ್ರಾಮ ಪಂಚಾಯತ್ ನಿರ್ಣಯ ಆಗಿತ್ತು, ಜಿಲ್ಲಾ ಪಂಚಾಯತ್ ನಿರ್ಣಯ ಆಗಿತ್ತು. ಆವಾಗ ಗರುಡಿಯ ಚಿತ್ತರಂಜನ್ ಗರುಡಿಯವರು ಅವರು ಎಲ್ಲ ಸಂಬಂಧ ಇವತ್ತಿನ ಸಂಸದರೇ ಅವತ್ತಿದ್ದದ್ದು, ಇವತ್ತಿನ ಶಾಸಕರುಗಳೇ ಅವತ್ತಿದ್ದದ್ದು, ಅವರೆಲ್ಲರ ಹತ್ತಿರ ಹೋಗಿದ್ದಾರೆ. ಈ ರೀತಿ ನಿರ್ಣಯ ಆಗಿದೆ, ರಾಜ್ಯಕ್ಕೆ ಇಲ್ಲಿಂದ ಹೋಗಿದೆ. ಇದು ರಾಜ್ಯದಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿಸಿ ಅಥವಾ ವಿಧಾನಸೌಧದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಪಾಸ್ ಮಾಡುವಂತದ್ದು, ಕೇಂದ್ರ ಕಳಿಸೋ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರು. ಅವತ್ತು ಇವರೆಲ್ಲರೂ ಒಪ್ಪಿಕೊಂಡಿದ್ರು. ಇವರಿಗೆ ಅಲ್ಲಿ ನಿರ್ಣಯ ಬಿದ್ದು ಹೋದದ್ದು ಗೊತ್ತಿಲ್ಲ, ವಾಪಸ್ ಬಂದದ್ದು ಗೊತ್ತಿಲ್ಲ. 10-15 ದಿವಸದ ಹಿಂದುಗಡೆ ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಇದೇ ರೀತಿ ಎಲ್ಲ ಪ್ರಕ್ರಿಯೆಗಳು ನಡೆದು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದ್ದು, ಕೇಂದ್ರಕ್ಕೆ ಹೋಗಿ ಕೇಂದ್ರದಲ್ಲಿ ಅನುಮೋದನೆ ಪಡೆದು ಮತ್ತೆ ವಾಪಸ್ ರಾಜ್ಯಕ್ಕೆ ಬಂದು ಹಾವೇರಿ ರೈಲ್ವೆ ನಿಲ್ದಾಣ ಕೇಂದ್ರ ಸರ್ಕಾರ ಕೈಯಲ್ಲಿರುವಂತದ್ದು ಮಹದೇವಪ್ಪ ಮೈಲಾರ ರೈಲ್ವೆ ನಿಲ್ದಾಣ ಅಂತ ಹೇಳಿಕೊಂಡು ಪುನರ್ನಾಮಕರಣ ಆಯ್ತು. ಇದು ಆಗಬಹುದು ಅಂತ ಹೇಳಿ. ಆದ್ರೆ ಇದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿಕೊಂಡು ಸರ್ಕಾರ ಯಾವ ಆಧಾರದ ಮೇಲೆ ಹೇಳಿತ್ತು? ಸರ್ಕಾರದ ವಿಭಾಗ ಏನಿತ್ತು? ಹೆಸರು ಬದಲಾವಣೆ ಮಾಡೋದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಹೇಳಿಕೊಂಡು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ರೈಲ್ವೆ ಸ್ಟೇಷನ್, ರೈಲ್ವೆ ನಿಲ್ದಾಣ ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರುವಂತದಕ್ಕೆ ಮೈಲಾರ ಮಹದೇವಪ್ಪ ಅಂತ ಹೇಳಿಕೊಂಡು ರೆಕಮೆಂಡ್ ಆಗಿಕೊಂಡು ಇಡಬಹುದು ಅಂತ ಹೇಳಿ. ಆದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರು ಇಡ್ಲಿಕ್ಕೆ ಏನು ವಿರೋಧ ಇದೆ? ಯಾಕಂದ್ರೆ ಮಧ್ಯದಲ್ಲಿ ಗೊಂದಲ ಮತ್ತೊಂದಷ್ಟು ನಿರ್ಮಾಣ ಮಾಡುವಂತದ್ದು. ರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯವ್ರ ಜೊತೆ ಕೂಡ ನಾವು ಮಾತಾಡಿ ಬಂದಿದ್ದೇವೆ.
ಅವಾಗ ಹೇಳಿದೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಅಂತ ಹೇಳಿಕೊಂಡು. ತುಳುನಾಡಿನ ಹೆಸರಿಡಲಿಕ್ಕೆ ಹೊರಟಂತಹ ದಿಲ್ರಾಜ್ ಆಳ್ವಾರ್ ಇವತ್ತು ನಮ್ಮ ಹೋರಾಟದ ಜೊತೆ ಸೇರಿಕೊಂಡಿದ್ದಾರೆ. ಯೋಗೇಶ್ ಶೆಟ್ಟಿ ಜಪ್ಪು ಅವರು ಮಾತನಾಡಿದ ಅವರು ಹೇಳಿದ ತುಳುನಾಡು ಮತ್ತು ಕೋಟಿ ಚೆನ್ನೈ ಎರಡಕ್ಕೆ ನಂಗೆ ವ್ಯತ್ಯಾಸ ಇಲ್ಲ, ಯಾವ್ದಾದ್ರು ಒಂದೇನಂತ ಮಾತನ್ನು ಕೊಟ್ಟಿದ್ದಾರೆ. ಹಬ್ಬಕ್ಕೆ ಉತ್ಸವ ಸಮಿತಿ ಪೂರ್ತಿ ಸಮಿತಿ ಜೊತೆ ಇನ್ನೊಂದ್ಸರಿ ಮಾತುಕತೆ ಆಗ್ಲಿಕ್ಕಿದೆ. ಅವರು ಅದಕ್ಕೆ ಎರಡರ ಜೊತೆ ಸೇರಿಕೊಂಡು ಅಲ್ಲಿ ಕೋಟಿ ಚೆನ್ನೈ ಇಲ್ಲಿ ರಾಣಿ ಹಬ್ಬಕ್ಕೆ ಅಂತ ಹೇಳಿ ಅವರು ಒಪ್ಪಿಕೊಳ್ತಾರೆ ಅನ್ನೋದು ಖಂಡಿತ ನಮ್ಗೆ ಒಪ್ಪಿಕೊಳ್ತಾರೆ ಅನ್ನೋ ಭರವಸೆ ಇದೆ. ಬೇರೆ ಹೆಸರುಗಳು ಸಣ್ಣದು ಬಂದಿರುವಂತದ್ದು ಶ್ರೀನಿವಾಸ್ ಮಲ್ಲಿ ಈಗಾಗಲೇ ಇಟ್ಟಿದೆ, ಹಾಗಾಗಿ ಮತ್ತೆ ಇಡಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಭಾವನೆ ಅವರು ಸಂಸದರಾಗಿ ಆಗಿರುವಂತದ್ದು. ಮತ್ತೊಂದು ಇದಕ್ಕೆ ಇನ್ನೊಂದು ಕೋಟಿ ಚೆನ್ನೈಯ ಸಂಚಾಲನಾ ಸಮಿತಿ ಅನ್ನುವಂಥ ಒಂದು ಸಮಿತಿ ಈಗಾಗಲೇ ಆಗಿದೆ, ರಚನೆ ಆಗಿದೆ. ಅದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಬಂಟರ ಯಾನೆ ನಾಡವರ ಸಂಘದ ಅಧ್ಯಕ್ಷರ ನೆಲೆಯಲ್ಲಿ ಅಜಿತ್ ಕುಮಾರ್ ಮಾಲಾಡಿ ಅವರು ಇವತ್ತು ಅದಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ. ಅವರು ಲೆಟರ್ ಹೆಡ್ ಅಲ್ಲಿ ಅವರು ಸಹಿ ಹಾಕಿ, ಅಧ್ಯಕ್ಷರ ಸಹಿ ಹಾಕಿ ಸಂಘದ ಲೆಟರ್ ಹೆಡ್ ಅಲ್ಲಿ ಕೊಟ್ಟಿದ್ದಾರೆ. ಅವರು ಗೌರವಾಧ್ಯಕ್ಷರಾಗಿ, ಸಂಚಾಲಕ ಒಬ್ಬರು ಗೌರವಾಧ್ಯಕ್ಷರಾಗಿ ಇದ್ದಾರೆ. ಅದರ ಉಪಾಧ್ಯಕ್ಷರು ಅದು ಈ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕಾವು ಹೇಮನಾಥ್ ಶೆಟ್ಟಿ ಅವರು ಇದ್ದಾರೆ. ಬೇರೆ ಬೇರೆ ಸಮಾಜವನ್ನು ಜೋಡಿಸಿಕೊಳ್ತೇವೆ. MG ಹೆಗ್ಡೆ ಅವರು ಆ ಸಭೆಗೆ ಬಂದಿದ್ರು. ಬೇರೆ ಬೇರೆ ಸಮಾಜ ಮುಖಂಡರನ್ನು ಜೋಡಿಸಿಕೊಳ್ಳುವಂತ ಪ್ರಕ್ರಿಯೆ ನಡೀತಾ ಇದೆ. ಇದು ಎಲ್ಲಾ ಜಾತಿ ಧರ್ಮ ಎಲ್ಲರೂ ಕೂಡ ಒಕ್ಕೊರ್ಲ ಕೂಗು ಖಂಡಿತ ಹೌದು, ಕೋಟಿ ಚೆನ್ನಯ್ಯ ಖಂಡಿತ ಹೌದು. ಆದ್ರೆ ದಾರಿ ತಪ್ಪಿಸುವ ಪ್ರಯತ್ನ ಮಧ್ಯದಲ್ಲಿ ಆದ್ರಿಂದ ತುರ್ತಾಗಿ ಬೈಕ್ ರ್ಯಾಲಿಯನ್ನು ಬಿಲ್ಲವ ಬ್ರಿಗೇಡ್ ಹೆಸರಲ್ಲಿ ಮಾಡಬೇಕಾಯ್ತು. ಇಲ್ಲದ್ರೆ ಸಂಚಾಲನ ಸಮಿತಿಯಲ್ಲಿ ಹೆಸರಲ್ಲಿ ಆಗ್ತಾ ಇತ್ತು. ಆದ್ರೆ ಸಮಿತಿಯನ್ನು ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಈ ತುರ್ತು ಈ ಹೋರಾಟವನ್ನು ಮಾಡಿರುವಂತದ್ದು. ಯಾವಾಗ ಈ ಹೋರಾಟ ಯಶಸ್ವಿ ಆಗ್ತದೆ ಅಂತ ಹೇಳಿ ಆಯ್ತು, ಹಿಂಬಾಗಿಲಿನ ಮುಖಾಂತರ ಅದನ್ನು ನಾಶ ಮಾಡುವಂಥದ್ದು, ತುಳಿಯುವಂಥದ್ದು, ರ್ಯಾಲಿ ಆಗದ ಹಾಗೆ ನೋಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಖಂಡಿತ ಸತ್ಯಗಳು ಆಗ್ಲಿಕ್ಕೆ ಬಿಡ್ಲಿಲ್ಲ. ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತು ನಮ್ದು. ರೈಟ್ ಸರ್, ಬರ್ತೇನೆ. ಎಸ್, ಅದೇ ರೀತಿ ಇನ್ನೊಂದ್ ಕಡೆ ಸತ್ಯಜಿತ್ ಸುರತ್ಕಲ್ ಅವರು ಒಂದು ಮಾತನ್ನ ಹೇಳಿದ್ರು. ನಾನು ಆಗ್ಲೇ ಹೇಳಿದೆ, ಯಾಕಂದ್ರೆ ತುಳುನಾಡಿನಲ್ಲಿ ಈಗ ಕೆಲವು ವಿಚಾರಗಳು ನಡೀತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಒಂದು, ಆದ್ರೆ ಹೆಸರುಗಳು ಹಲವು ಈಗಾಗಲೇ ಪ್ರಸ್ತಾವನೆಗೆ ಬಂದಿರುವಂತದ್ದು. ಅದು ಇಡಿ ಬೇಡ, ಇದು ಇಡಿ ಬೇಡ, ಇದನ್ನ ಇನ್ನೊಂದು ಇಡಿ ಅನ್ನುವಂಥದ್ದು. ಇಂತಹ ವಿಚಾರಗಳು ಅಂತ ಬಂದಾಗ ವೈ ಕೋಟಿ ಚೆನ್ನಯ್ಯ ಹೆಸರು ಅಂತ ಬಂದಾಗ ನೇರವಾಗಿ ಹೇಳಿದ್ರು ಸತ್ಯಜಿತ್ ಸುರತ್ಕಲ್ ಅವರು ಯಾಕೆ ಅನ್ನುವಂಥದ್ದು. ಇದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ, ನಾನು ಸುನಿಲ್ ಬಜಿಲಕೇರಿ ಅಂತ ಹೇಳಿ. ಸುನಿಲ್ ಬಜಿಲಕೇರಿ ಅವರು ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ. ನಮ್ಮ MG ಹೆಗ್ಡೆ ಅವರು, ಅವಿನಾಥ್ ಸುವರ್ಣ ಮತ್ತು ನಿಮ್ಗೂ ಸತ್ಯಣ್ಣನಿಗೂ ನಾನು ಒಂದನ್ನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈಗಾಗಲೇ ನಮ್ಮ ಇಬ್ರು ಶಾಸಕರು, ಒಬ್ರು ಸುನೀಲ್ ಕುಮಾರ್ ಕಾರ್ಕಳದವರು, ಮತ್ತೊಬ್ರು ಉಮಾನಾಥ್ ಕೋಟೆ ಅಂತವರು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ. ಆದ್ರೆ ಬಹುತೇಕ ಬಿಲ್ಲವರಿಂದ ಆಯ್ಕೆಯಾದಂತ ಬಾಕಿ ಶಾಸಕರು ಯಾಕೆ ಹೇಳಿಕೆಯನ್ನು ಕೊಟ್ಟಿಲ್ಲ? ಬಿಜೆಪಿಯಲ್ಲಿರುವ ಅನೇಕ ದೊಡ್ಡ ದೊಡ್ಡ ನಾಯಕರು ಯಾರಿದ್ದಾರೆ, ಅವರ್ಯಾಕೆ ಬಾಯಿ ಸುಮ್ಮನೆ ಮುಚ್ಕೊಂಡು ಕುತ್ಕೊಂಡಿದ್ದಾರೆ? ಇವತ್ತು ಕೋಮು ಆಧಾರಿತ ಗಲಾಟೆ ಆದ್ರೆ ಎಲ್ಲರೂ ಎತ್ಕೊಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಕರಾವಳಿಯಲ್ಲಿ ಸುಮಾರು 19 ಜನ ಹಿಂದೂಗಳು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜಿಹಾದಿಗಳ ಕೈಯಲ್ಲಿ ಹತ್ಯೆ ಆಗಿದ್ದಾರೆ. ಅದರಲ್ಲಿ 11 ಜನ ಬಿಲ್ಲವರು. ಆ ಸಂದರ್ಭದಲ್ಲಿ ಎಲ್ಲಾ ಜಾತಿ ಭೇದ ಮರೆತು ಹೋರಾಟ ಮಾಡಿದವರು ಇವತ್ತು ಕೋಟಿ ಚೆನ್ನಯ್ಯರ ಹೆಸರನ್ನು ಇಡ್ಲಿಕ್ಕೆ ಯಾಕೆ ಎದ್ದೇಳ್ತಾ ಇಲ್ಲ? ಇಲ್ಲಿ ಕೋಮು ಗಲಭೆ ಮಾಡಿ ರಾಜಕೀಯ ಮಾಡಲ್ಲ, ಒಂದು ಇತಿಹಾಸ ಪುರುಷರನ್ನ ಹೆಸರನ್ನಿಟ್ಟು ರಾಜಕೀಯ ಮಾಡಿದ್ರೆ ಅದರಲ್ಲಿ ಬಿಜೆಪಿಗೂ ಲಾಭ ಬರುತ್ತೆ, ತುಳುನಾಡಿನ ಹೆಸರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗತ್ತೆ. ಇವತ್ತು ತುಳು ಭಾಷೆಯನ್ನ ಇವರು 8ನೇ ಪರ್ಯಾಯಕ್ಕೆ ಸೇರಿಸಲಿಕ್ಕೆ ಇವರಿಂದ ಇನ್ನೂ ಸಾಧ್ಯವಾಗಿಲ್ಲ. ನಾನು ಇದಕ್ಕೆ ನೇರವಾಗಿ ನಳಿನ್ ಕುಮಾರ್ ಕಟೀಲನ್ನ ದೂಷಣೆ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಆಗೊಬ್ರು ಹೇಳಿದ್ರು ಅವರು ನಾಲಿಗೆಲ್ಲದವರು ಅಂತ ಹೇಳಿ. ಅವರು ಹಾಗೆಲ್ಲ ಅವರು 2 ತಲೆಯ ಹಾವು ಅಂತ ಹೇಳ್ತೀನಿ ನಾನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂಥವರನ್ನ ಬಿಲ್ಲವ ಬ್ರಿಗೇಡ್ ವಿರೋಧ ಮಾಡ್ಲಿಕ್ಕೆ ತಯಾರಾಗಿರ್ತದೆ. ಯಾಕಂತ ಹೇಳಿದ್ರೆ ಸತ್ಯಣ್ಣನಂತಹ ಒಂದು ಸತ್ಯದ ವ್ಯಕ್ತಿಯನ್ನ ಇವತ್ತು ರಾಜಕಾರಣವಾಗಿ ಮುಗಿಸುವಂತಹ ಕುತಂತ್ರಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗ್ತೇವೆ, ಖಂಡಿತವಾಗಿ ಒಗ್ಗಟ್ಟಾಗ್ತೇವೆ. ಓಕೆ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಸುನಿಲ್ ಬಜಿಲಕೇರಿ ಅವರ ಮಾತುಗಳು, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಸ್, ಅದೇ ರೀತಿ MG ಹೆಗ್ಡೆ ಅವರು ತಾವು ಕೂಡ ನೋಡ್ಕೊಂಡು ಬಂದ್ರಿ. ತಮ್ಮ ವಿಚಾರಧಾರೆ ಕೂಡ ನೋಡಿದಾಗ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಪ್ರಶ್ನೆ. ಕರಾವಳಿ ಭಾಗದಲ್ಲಿ ತಾವು ಆಗ್ಲೇ ಹೇಳಿದೆ ಇಚ್ಛಾಶಕ್ತಿಯ ಕೊರತೆ ಇದೆ. ಇಲ್ಲಿ ರಾಜಕೀಯ ವ್ಯಕ್ತಿಗಳ ಇಚ್ಛಾಶಕ್ತಿಯ ಕೊರತೆ ಇದೆ ಅಥವಾ ಜನರ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ದಾರಿ ತಪ್ಪುವಂತಹ ಕೆಲಸಗಳು, ತಪ್ಪಿಸುವಂತಹ ಕೆಲಸಗಳು ನಡೆದಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಇನ್ನಿತರ ಹೆಸರುಗಳು ಇದರ ಜೊತೆಗೆ ತಳುಕು ಹಾಕಿರುವಂತದ್ದು. ಹಬ್ಬಕ್ಕ ವಿಚಾರ ಬಂದಾಗ, ಇನ್ನೊಂದ್ ಕಡೆ ಶ್ರೀನಿವಾಸ್ ಮಲ್ಯ ಅವರ ಹೆಸರು ಬಂದಾಗ, ತುಳುನಾಡು ಏರ್ಪೋರ್ಟ್ ನ ಹೆಸರು ಬಂದಾಗ, ಈ ರೀತಿಯ ವಿಚಾರಗಳು ದೊಡ್ಡ ಮಟ್ಟದಲ್ಲಿದೆ. ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣ ಆಗ್ತಾ ಇದೆಯಾ, ಹೇಗೆ? ಅಲ್ಲ, ಈಗ ಅದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದೆ, ಸತ್ಯಜಿತ್ರು ಹೇಳಿದ್ರಲ್ಲ. ಈಗ ಆಲ್ರೆಡಿ ನೀವು ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಕಾನೂನಾತ್ಮಕವಾಗಿ ಪಂಚಾಯತ್ ಒಯ್ದು ಬೇಕು, ಜಿಲ್ಲಾ ಪಂಚಾಯತ್ ಆಗ್ಬೇಕು, ಅದೆಲ್ಲ ಮಾಡಿದಾರಲ್ಲ. ಕರೆಕ್ಟ್. ಆಗ ಮಾಡುವಾಗ್ಲೇ
ನೀವು 2-3 ಮನವಿಗಳು ಬರ್ಲಿಲ್ಲ, ಅಲ್ಲಿ ಒಂದೇ ಮನವಿ ಹೋದದ್ದು. ಈಗಾಗಲೇ ನಾನು ಅದನ್ನು ಯಾಕೆ ನೀವು ಗೊಂದಲ ಮಾಡ್ತಾ ಇದ್ರಿ ನನಗೆ ಅರ್ಥ ಆಗುದಿಲ್ಲ ಅಂತ. ಆಡಳಿತ ವ್ಯವಸ್ಥೆ ಇದನ್ನ ಗೊಂದಲ, ಜನರು 1000 ಹೇಳ್ಬೋದು. ಈಗ ಹೇಳಿದ್ದನ್ನೆಲ್ಲ ನೀವು ಅಪ್ಲಿಕೇಶನ್ ಕೊಟ್ಟಿದ್ದಿದ್ರೆ ನಾನು ಒಪ್ಪುತ್ತಿದ್ದೆ. ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ, ಕೊಟ್ಟದ್ದು ಕೋಟಿ ಚೆನ್ನೈದು ಮಾತ್ರ ಹೋದದ್ದು. ಅದು ಅಲ್ಲಿ ಅಬ್ಬಕರಾಣಿ ಅವ್ರದ್ದು ಹೋದದ್ದು ಎಲ್ಲಿಗೆ, ಕೋರ್ಟಿಗೆ. ಸಿಸ್ಟಮೆಟಿಕ್ ಇದೆಲ್ಲ. ಈಗ ಯಾಕೆ ನೀವು ಗೊಂದಲ ಸೃಷ್ಟಿ ಮಾಡ್ತೀರಿ? ನೀವು ಇದು ಉಗುರಿನಿಂದ ಹೋಗುವ ಸಮಸ್ಯೆಗೆ ಕೊಡಲಿ ತಗೊಳ್ಳುವ ಲಕ್ಷಣಗಳು ಕಾಣ್ತಾ ಉಂಟು. ಓಕೆ ಓಕೆ ಓಕೆ, ಅದಾಗ್ತಾ ಇದೆ ಅನ್ನೋದು. ಈಗ ಈ ಹಿಂದೆ ಸರ್ಕಾರದ ಕೈಯಲ್ಲಿ ವಿಮಾನ ನಿಲ್ದಾಣ ಸುಮ್ಮನೆ. ಸರ್ ಧ್ವನಿ ಕೇಳ್ತಾ ಇದೆಯಾ? ಓಕೆ ರೈಟ್, ತಾಂತ್ರಿಕವಾಗಿರೋ ಸಮಸ್ಯೆ ಇದೆ. ಧ್ವನಿ ಕೇಳ್ತಾ ಇದೆಯಲ್ಲ ಸರ್? ಹೌದು. ಓಕೆ, ಈಗ 50 ವರ್ಷಗಳ ಕಾಲ ಇನ್ನು ಅದಾನಿ ಅವರ ಕೈಯಲ್ಲಿ ಇರುತ್ತೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಸ್ ಇಟ್ ಪಾಸಿಬಲ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಇಷ್ಟು ವರ್ಷಗಳೇ ಮಾಡಿಲ್ಲ, ಇನ್ನೇನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಅಲ್ಲ, ಅದು ಅವರ ಅಗ್ರಿಮೆಂಟ್ ನಮಗೆ ಗೊತ್ತಿಲ್ಲ. ಒಂದು ಅಗ್ರಿಮೆಂಟ್ ಅಲ್ಲಿ, ಬಟ್ ನಾನು ಅಧ್ಯಯನ ಮಾಡಿದ ಪ್ರಕಾರ ಅವರು ಅದನ್ನ ಏನ್ ಹೇಳ್ತಾರೆ, ಸಬ್ ಕಾಂಟ್ರಾಕ್ಟ್ ಅಂತ ಹೇಳಿ ಜರ್ಮನಿ ಕಂಪನಿಟಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದರಲ್ಲಿರುವ ಕ್ಲಾಸುಗಳು ನಮ್ಗೆ ಅದ್ರ ಒರಿಜಿನಲ್ ಡ್ರಾಫ್ಟ್ ಸಿಕ್ಕುವುದಿಲ್ಲ. ಸೊ ಈ ಎಲ್ಲ ಗೊಂದಲಗಳು ಅಲ್ಲಿ ಏನು ಕಂಡೀಷನ್ ಇದೆಯೋ ಗೊತ್ತಿಲ್ಲ. ಅದ್ರಲ್ಲಿ ಏನಾದ್ರೂ ಆ ಹೆಸರಿನ ಬಗ್ಗೆಯೇ ಕಂಡೀಷನ್ ಇದ್ರೆ ಬಹುಶಃ ನಮಗೆ ಸರ್ಕಾರ ಮಾಡುವಂತ ದೊಡ್ಡ ದ್ರೋಹ. ಹೆಸರು ಕೂಡ ಕಂಡೀಷನ್ ಅಪ್ಲೈ ಅಂತ ಹೇಳಿ ಅದಾನಿ ಹಾಗೆ ಇರ್ತದೆ ಹೇಳಿ ಅವ್ರು ಆಲ್ರೆಡಿ ಅಗ್ರಿಮೆಂಟ್ ಅಲ್ಲಿ ಇದ್ದಿದ್ರೆ ಅದು ನಾಡಿನ ಜನತೆಗೆ ಮಾಡುವ ದೊಡ್ಡ ದ್ರೋಹ ಆಗಿ ಬಿಡ್ತದೆ. ಅದು ಇಲ್ಲ ಅಂತ ಆದ್ರೆ ಅದಾನಿ ಗ್ರೂಪ್ನವರಿಗೆ ಏನಾಗ್ಬೇಕು, ಲೆಟ್ ದಮ್ ಟೇಕ್ ಎ, ಅವರಿಗೂ ಅಷ್ಟೇ ಒಂದು ತುಳುನಾಡಿನ ಜನರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಒಪ್ಪಿಗೆ ಇದೆ ಅಂತ ಅವ್ರಿಗೆ ಹೇಳಲಿಕ್ಕೆ ಅವರಿಗೆ ಏನು ಸಮಸ್ಯೆ? ಇನ್ನು ಇಂಥ ಹೆಸರುಗಳನ್ನ ಇಡುವ ಪರಂಪರೆಯೇ ದೇಶದಲ್ಲಿ ಇಲ್ಲ ಅಂತಾದ್ರೆ ನಾನು ಒಪ್ಪುತ್ತಿದ್ದೆ. ನೀವು ಬಾಂಬೆಯಲ್ಲಿ ಶಿವಾಜಿ ಇಟ್ಟಿದ್ದೀರಿ, ಬೆಂಗಳೂರಲ್ಲಿ ಕೆಂಪೇಗೌಡ ಇಟ್ಟಿದ್ದೀರಿ ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಎಸ್. ಆಗಿದ್ಮೇಲೆ ನಾನು ಇವನ್ ಐ ಆಮ್ ಆಸ್ಕಿಂಗ್ ದ ಕ್ವಶನ್ ಟು ಅದಾನಿ ಗ್ರೂಪ್ ಆಲ್ಸೋ. Somebody is hearing your program. My straight questions to Adani Group. ನಿಮಗೆ ಏನಪ್ಪ ಸಮಸ್ಯೆ? The people will be happy and at least they will support you. ಸರ್, ಸಮಸ್ಯೆ ಅವರಿಗೆ ಇದೆಯಾ ಅನ್ನೋದು ಗೊತ್ತಿಲ್ಲ, ಆದ್ರೆ ಅವರ ಜೊತೆ ಹೋಗಿ ಕೇಳುವವರು ಬೇಕಲ್ವಾ? ಈ ರೀತಿಯ ವಿಚಾರಧಾರೆ ಇದೆ. ಈಗ ಕೇಳುವವರು ಈಗ ಇಲ್ಲಿನ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮನವಿ ಈ ಶಾಸಕರ ಮೂಲಕವೋ MP ಅವರ ಮೂಲಕವೋ ಬೆಂಗಳೂರಿಗೆ ಹೋಗಿದೆ ಅಲ್ಲ, ಹೋದದ್ದು ತಿರುಗಿ ಯಾಕೆ ಬಂತು ಹೇಳುವುದನ್ನ ಒಂದು ಸ್ಟಡಿ ಮಾಡಿ ಅಲ್ಲಿ ಬಂದಂತ ಗೊಂದಲಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳಿಗೆ ಇರುವ ಸಮಸ್ಯೆ ಏನು ಹೇಳುವುದನ್ನ ಅವರೇ ಜನರ ಮುಂದೆ ಇಡಬೇಕು. ನಾನು ಅದಕ್ಕೆ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಕರೆಕ್ಟ್, ಎಸ್ ಎಸ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರಿಂದ ಕರೆ ಮಾಡ್ತಾ ಇದ್ದೀರಾ? ಮನೋಜ್ ಅವರು. ನಮಸ್ತೆ ನಮಸ್ತೆ ಮನೋಜ್ ಅವರೇ, ಮಾತಾಡಿ ಸರ್. ಸರ್, ಇವತ್ತು ಸತ್ತಣ್ಣ ನೇತೃತ್ವದಲ್ಲಿ ನಡೆಬೇಕಿದ್ದ ರ್ಯಾಲಿಯನ್ನು ತಡೆದದ್ದು ಯಾರು ಕೊನೆಯ ಕ್ಷಣದಲ್ಲಿ? ಮತ್ತೆ ಕುದ್ರೋಳಿದೆ ಅಂತ ಫಿಕ್ಸ್ ಆಗಿತ್ತಲ್ವಾ ಕೊನೆಯ ಕ್ಷಣದಲ್ಲಿ? ಆ ರ್ಯಾಲಿ ತಡೆದವ್ರ ಹತ್ರ ನಾನು ಪ್ರಶ್ನಿಸ್ತೇನೆ. ಈಗ ನಿಮ್ಗೆ ಮೊನ್ನೆ ನೀವು ಇಲ್ಲಿ PVS ಹತ್ರ ನವಬಾರ ಸರ್ಕಲ್ ಹತ್ರ ಕಾರ್ಯಕಾರಿಣಿ BJP ಸಭೆ ಮಾಡಿದ್ರಿ, ಅವಾಗ ಆಗದ ಕೋವಿಡ್ ನಿಮ್ಗೆ ಕೋವಿಡ್ ರೂಲ್ಸ್ ಮತ್ತೆ ಟ್ರಾಫಿಕ್ ಜಾಮ್ ಇವಾಗ ಆಯ್ತಾ? ಇಲ್ಲಿ ಆದ್ರೆ ಹೈವೇ ಇಂದ ಹೋಗೋದು, ಇಲ್ಲಿ ಯಾಕೆ ಆಯ್ತು ಅಂತ ಕೇಳ್ತಾ ಇದ್ದೇನೆ ನಾನು. ಮತ್ತೆ ಬಿಲ್ ಅವರು ನಿಮ್ಗೆ ಇದು ಕೇಸ್ ಮಾಡ್ಲಿಕ್ಕೆ ಬಿಲ್ ಅವರು ಬೇಕು, ಹಿಂದೂ ಸಂಘಟನೆಗಳಲ್ಲಿ ಬಿಲ್ ಅವರು ಬೇಕು. ಬಿಲ್ ಅವರ ದೈವ ಮತ್ತೆ ಬೇರೆ ಜಾತಿಗಳ ಆರಾಧ್ಯ ದೈವ ಕೋಟಿ ಚೆನ್ನೈರ ಹೆಸರು ನೀವು ವಿಮಾನಕ್ಕೆ ಇರುವಾಗ ಯಾಕೆ ನೀವು ವಿರೋಧಿಸಿದ್ರಿ? ಅದು ಕೂಡ ನಿಮ್ಗೆ ಧೈರ್ಯವಾಗಿ ವಿರೋಧಿಸಕ್ಕೆ ಆಗ್ತಾ ಇಲ್ಲ. ಪೊಲೀಸರ ಮೂಲಕ ನೀವು ಒಂದು ದಿನ ಮುಂಚೆ ರಾತ್ರಿ ಹೇಳ್ತಿದ್ದೀರಿ ನಿಮ್ಗೆ ರ್ಯಾಲಿಗೆ ಪರ್ಮಿಷನ್ ಇಲ್ಲ ಅಂತ. ಒಂದು 4-5 ದಿನ ಮುಂಚೆ ಹೇಳ್ಬೋದಿತ್ತಲ್ಲ, ನಾವು ಬೇರೆ ವ್ಯವಸ್ಥೆ ಮಾಡ್ಕೊಳ್ತಿದ್ವಿ. ಸತ್ತನ್ನ ಮೇಲೆ ಬರಬಾರ್ದು ಅಂತ ಇದೆಲ್ಲ ಮಾಡ್ತಿದ್ರಿ ಅಲ್ವಾ ನೀವು? ಆಗಿದ್ರೆ ಅದಕ್ಕೆ ಯಾರು ಉತ್ತರಿಸ್ತಿದ್ರಿ? ಓಕೆ ಓಕೆ, ರೈಟ್ ರೈಟ್ ರೈಟ್, ಓಕೆ. ಇದು ತಮ್ಮ ಪ್ರಶ್ನೆ. ಎಸ್ ಸರ್, ಎಸ್ ಸರ್. ಅದೇ ರೀತಿ ಸರ್ಕಾರಕ್ಕೆ ಯಾವೆಲ್ಲ ಪ್ರಸ್ತಾವನೆಗಳನ್ನ ನೀಡಲಾಗಿದೆ, ಏನೆಲ್ಲ ಪ್ರಕ್ರಿಯೆಗಳಾಗಿದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಯಾವ ರೀತಿ ಎಲ್ಲೆಲ್ಲಿಗೆ ಹೋಗಿರುವಂತಹ ವಿಚಾರಗಳು ತಾವು ನೋಡ್ತಾ ಇದ್ದಾರೆ. ಇದು ದಿನಾಂಕ 28/2/2028 ಜಿಲ್ಲೆಯ ಆಡಳಿತ ಅವಳಿ ವೀರ ಪುರುಷರ ಹೆಸರನ್ನ ಇಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಬರೆದಿರುವಂತಹ ಒಂದು ಪತ್ರಗಳು. ಅಂದ್ರೆ ಯಾವುದೇ ರೀತಿಯ ಪ್ರೊಸೀಜರ್ ಆಗಿಲ್ವಾ, ಯಾವುದೇ ರೀತಿಯ ಪ್ರಕ್ರಿಯೆಗಳು ಆಗಿಲ್ವಾ ಅಂತ ಬಂದಾಗ ಇಲ್ಲ, ಆಗಿದೆ ಅನ್ನುವಂಥದ್ದು ತಮ್ಮ ಕಣ್ಣ ಮುಂದೆ ಇದೆ. ಇದು 28/2/2019 1 ವರ್ಷಗಳು ಆಗ್ತಾ ಬಂತು ಈ ಒಂದು ವಿಚಾರ. ಇನ್ನೊಂದು ಕಡೆ ಇನ್ನೊಂದು
ಎಸ್, ಇನ್ನೊಂದು 26/5/2020 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ. ತಾವು ನೋಡ್ತಾ ಇದ್ದೀರಾ, ಇದು 2020 ಅವರು ವಾಪಸ್ ಕಳಿಸಿರೋದು. ಎಸ್, ಇದು ವಾಪಸ್ ಕಳಿಸಿರುವಂತಹ ಒಂದು ಲೆಟರ್. ಸರ್ಕಾರಕ್ಕೆ ಸ್ಟಾಪ್, ಪ್ಲೀಸ್ ಸ್ಟಾಪ್. ಎಸ್, ಇದು ಮರುನಾಮಕರಣ ಮಾಡುವಂತಹ ವಿಷಯವು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿಲ್ಲವೆಂದು ತಮಗೆ ತಿಳಿಸಲು ನಾನು ನಿರ್ದೇಶಿಸಲ್ಪಟ್ಟಿದ್ದೇನೆ ಅನ್ನುವಂಥದ್ದು ಇದು ರಿಟರ್ನ್ ಬಂದಿರುವಂತಹ ಒಂದು ಲೆಟರ್. ತಾವು ನೋಡ್ತಾ ಇದ್ದೀರಾ, ಅಂದ್ರೆ ರಿಟರ್ನ್ ಬಂದಿರುವಂತದ್ದು ಈ ಒಂದು ಪ್ರಕ್ರಿಯೆಯ ಹೆಸರು ನಾಮಕರಣ ವಿಚಾರದಲ್ಲಿ. ಎಸ್, ಇನ್ನೊಂದು ನೆಕ್ಸ್ಟ್ ಒನ್. ಎಸ್, ಇನ್ನೊಂದು ಓಕೆ, 30/1/2019 ಜರುಗಿದ ಸಾಮಾನ್ಯ ಸಭೆಯ ನಿರ್ಣಯ. ತಾವು ನೋಡ್ತಾ ಇರುವಂತಹ ಇನ್ನೊಂದು ಪ್ರಸ್ತಾವನೆ ಈ ರೀತಿ ನಡೆದಿರುವಂತದ್ದು. ಓಕೆ, ಯಾವುದೇ ರೀತಿಯ ಸರ್ಕಾರದಿಂದ ಕ್ರಮಗಳು ಆಗಿಲ್ವಾ ಅಥವಾ ಯಾವುದೇ ರೀತಿಯ ವಿಚಾರಗಳು ಆಗಿಲ್ವಾ ಅಂತ ಹೇಳಿದ್ರೆ ಆಗಿದೆ, ಎಲ್ಲವೂ ಕೂಡ ಇದೆ, ವಿತ್ ಡೀಟೇಲ್ಸ್ ಇದೆ. ಆದ್ರೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಪ್ರಕ್ರಿಯೆಗಳು ಜಾರಿಗೆ ಬರ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಎಕ್ಕೂರಿಂದ ಮಂಜು ಅಂತ. ಎಕ್ಕೂರಿಂದ ಮಂಜು ಅವ್ರು, ನಮಸ್ತೆ ಮಂಜು ಅವರೇ, ಮಾತಾಡಿ ಸರ್. ಸರ್, ಇದು ಇವತ್ತಿನ ಇದು ಪ್ರತಿಭಟನೆ ಅಲ್ಲ, ಅಂದ್ರೆ ನಮ್ದು ಒಕ್ಕರಣೆ ಬೇಡಿಕೆ ಇತ್ತು. ಅಂದ್ರೆ ಕುದ್ರೋಳಿಂದ ಹೊರಡುವಾಗ ಅಲ್ಲಿಂದ ಡೈವರ್ಟ್ ಚದುರಿಸಿದ್ರು, ಅದೇ ಈ ನೀವು ಕಾವೂರಿಂದ ಮಾಡಿ ಅಂತ ಹೇಳ್ಕೊಂಡು ಇಲ್ಲಿ ಪಾಲಿಟೆಕ್ನಿಕ್ ಅಲ್ಲಿ ಹಾಗೆ ಇದ್ ಮಾಡುವಾಗ ಅಲ್ಲಿ ಚಿತ್ರೀಕರಣ ಮಾಡುದು, ನಮ್ಮ ಸದಸ್ಯರು ಹೊರಡುವಾಗ ಬೈಕ್ ರ್ಯಾಲಿಲಿ ಚಿತ್ರೀಕರಣ ಮಾಡುದು, ಅಲ್ಲಿಂದ ಮುಂದುವರಿಸಿದ್ದು. ಕಾವೂರಲ್ಲ ಹಾಗೆ ಯಾರು ನಿಲ್ಲಿಗೆ ಬಿಡ್ತಾ ಇಲ್ಲ. ಒಂದು ನಾವ್ ಹೇಳುದು ಈಗ ಇತ್ತೀಚೆಗೆ ಒಂದು ಇದಾಯ್ತು, ಮೆರವಣಿಗೆ ಆಯ್ತು, ಮಂಜಿನ ಮೆರವಣಿಗೆ, ಇದು ಬೆಂಕಿ ಇಟ್ಕೊಂಡದು, ಅದೊಂದು ಎಲ್ಲ ಇಟ್ಕೊಂಡು ಆ ಸಮಯದಲ್ಲಿ ಇಲ್ಲಿಂದ ಅಲ್ಲಿಗೆ ಸಮಯ 2 ರಿಂದ 3 ಗಂಟೆ ತಕೊಂಡಿದ್ದಾರೆ. ಅಂತದಲ್ಲಿ ಬೈಕ್ ರ್ಯಾಲಿಗೆ ಹಬ್ಬ ಅಂತ ಹೇಳಿದ್ರೆ ಒಂದು 5-10 ನಿಮಿಷದಲ್ಲಿ ರೀಚ್ ಆಗ್ತದೆ ಹೇಗೋದ್ರು. ಅಂತಲ್ಲಿ ಅವಕಾಶ ಕೊಡ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು ನನ್ನ ಅಭಿಪ್ರಾಯ. ಎಸ್ ಎಸ್ ಎಸ್, ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಕೂಡ ಜನರು ಮರ್ತಿಲ್ಲ ಅನ್ನುವಂಥದ್ದು ಈ ವಿಚಾರಕ್ಕೆ ಹೇಳ್ಬೋದು. ಮೆನ್ಷನ್ ಮಾಡಿದ್ರು ಅವರು ಪಂಜಿನ ಮೆರವಣಿಗೆಯ ಬಗ್ಗೆ ಮೆನ್ಷನ್ ಮಾಡಿದ್ರು. ಕಾಂಗ್ರೆಸ್ ಮುಖಂಡರು, ನಾಯಕರೆಲ್ಲ ರಸ್ತೆ ಬದಿಗಳಲ್ಲಿ ಪಂಜಿನ ಮೆರವಣಿಗೆ ಹಿಂದೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು. ಈ ಹಿಂದೆ ಇಂಥ ಸಮಸ್ಯೆಗಳು ಏನೋ ಆಗ್ತದೆ ಅಂತ ಹೇಳಿ ಆದಾಗ ಸ್ವಾಭಾವಿಕ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಒಂದು 3-4 ದಿವಸ ಮುಂಚಿತವಾಗಿ ಸಂಘಟಕರನ್ನು ಕರೆಸ್ತಾರೆ. ಕರೆಕ್ಟ್. ನೋಡಿ, ನಮ್ಗೆ ಈ ರೀತಿ ಮೆಸೇಜ್ ಇದೆ, ನಾಳೆ ಸ್ವಲ್ಪ ಸಮಸ್ಯೆ ಆಗ್ಬಹುದು ಅನ್ನೋಂಥದ್ದಿದೆ, ಇದನ್ನು ಹೇಗೆ ಪರ್ಯಾಯವಾಗಿ ಮಾಡಬಹುದು, ತೊಂದರೆ ಆಗದ ಹಾಗೆ ಹೇಗೆ ಮಾಡಬಹುದು, ಯಾವ್ದೆಲ್ಲ ಕಾರಣ ಕೊಟ್ಟಿದ್ದಾರೆ ಆ ಎಲ್ಲ ಕಾರಣ ಜೊತೆ ಸಂಘಟಕರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಅನವಶ್ಯಕ ಗೊಂದಲಕ್ಕೆ ಅವಕಾಶ ಇಲ್ಲದ ಹಾಗೆ ವ್ಯವಸ್ಥಿತವಾಗಿ ಯಾರಿಗೂ ಯಾವುದೇ ಸಮಸ್ಯೆ ಆಗದ ಹಾಗೆ ಮಾಡುವ ಬಗ್ಗೆ ನಿರ್ಧಾರವನ್ನು ಇಲಾಖೆ ಮತ್ತು ಸಂಘಟಕರು ಮಾಡ್ತಾ ಇದ್ರು. ಯಾವುದೇ ಪ್ರಕ್ರಿಯೆ ನಡೀಲಿಲ್ಲ. ಕರೆಕ್ಟ್. ಯಾವುದೇ ಪ್ರಕ್ರಿಯೆ ಅಂದ್ರೆ ಇದರ ಹಿಂದೆ ಆಗ್ರಹ NGO ಹೇಳಿದಾಗೆ ಹಿಂದೆಯೇ ನಿರ್ಧಾರ ಆಗಿತ್ತಿದ್ದು, ಇದನ್ನು ತಡಿಬೇಕು, ನಿಲ್ಲಿಸಬೇಕು ಅಂತ ಹೇಳಿಕೊಂಡು. ಅದಕ್ಕೋಸ್ಕರ ಕೊನೆ ಕ್ಷಣದವರೆಗೆ ಕಾದುಕೊಂಡು ಕೊನೆ ಕ್ಷಣ ಅನುಮತಿ ನಿರಾಕರಣೆ ಮಾಡಿದ್ರೆ ಗೊಂದಲ ನಿರ್ಮಾಣ ಆಗಿಬಿಟ್ಟು ನಿನ್ನೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಪರ್ಮಿಷನ್ ಇಲ್ಲ, ಅದಾಗುದಿಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಕೊಂಡು ಮೆಸೇಜ್ಗಳನ್ನು ಒಂದಷ್ಟು ವ್ಯಕ್ತಿಗಳು ಯಾರ ಪ್ರೇರಣೆಯಿಂದ ಗೊತ್ತಿಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಕ್ಲಿಕ್ಕೆ ಶುರು ನಮ್ಮ ಸಂಘಟನೆ ಕಡೆಯಿಂದ ಸಂಘಟನೆ ಹೋರಾಟಕ್ಕೆ ನಿನ್ನೆ ಇವತ್ತು ಬಂದವರದು ಯಾರು ಅಲ್ಲ, ಬೇರೆಯವರು. ಅವರು ಇದಕ್ಕೆ ವಿರೋಧ ಇದ್ದಾರಾ, ಕೊಟ್ಟು ಜನ ಹೆಸರಿಡೋದಕ್ಕೆ ವಿರೋಧ ಇದ್ದಾರಾ, ಅಥವಾ ಬಿಲ್ಲಾ ಬ್ರಿಗೇಡ್ ಅಥವಾ ಸತ್ಯಜಿತ್ ಸುರತ್ಕಲ್ ಲೀಡರ್ಶಿಪ್ ನಲ್ಲಿ ಕಾರ್ಯಕ್ರಮ ಆಗ್ತದೆ, ಕಾರ್ಯಕ್ರಮ ಆಗ್ತದೆ ಅಂತ ಅದಕ್ಕೆ ವಿರೋಧ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅಥವಾ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಅದನ್ನು ಮಾಡಿದಾರ ಅನ್ನೋಂಥದ್ದು ಗೊತ್ತಿಲ್ಲ. ಅದೇ ವ್ಯವಸ್ಥಿತ ನಿಲ್ಲಿಸಲೇಬೇಕು ಅಂತ ಕಾರಣ ಇಟ್ಟುಕೊಂಡು ಯೋಚನೆ ಇಟ್ಟುಕೊಂಡು ಮತ್ತೆ ಇಷ್ಟು ತನಕ ಯಾವತ್ತೂ ಕೂಡ ಈ ರೀತಿ ಬರುವವರನ್ನು ಚದುರಿಸುವಂತದ್ದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇತ್ತು, ಕಾರ್ಯಕ್ರಮಕ್ಕೆ ಬರಲೇಬೇಕು, ಅಲ್ಲಿಂದ ಹೆಲಿಕಾಪ್ಟರ್ ಇಂದ ಅಥವಾ ವಿಮಾನದಿಂದ ಕಡೆಗೆ ಇಳಿಸ್ಲಿಕ್ಕೆ ಆಗುದಿಲ್ಲ, ನೆಲದಡಿಯಿಂದ ಎದ್ದುಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ಅವ್ರು ಒಂದೋ ಬೈಕಲ್ಲಿ ಬರಬೇಕು, ಇಲ್ಲ ಕಾರಲ್ಲಿ ಬರಬೇಕು, ಇಲ್ಲ ಬಸ್ಸಲ್ಲಿ ಬರಬೇಕು, ಯಾವ್ದೋ ರೀತಿಯಲ್ಲಿ ಬೈ ರೋಡೇ ಬರಬೇಕು. ಅವರು ಬೈಕಲ್ಲಿ ಬಂದಿದ್ದಾರೆ, ಬೈಕಲ್ಲಿ ಬರ್ತಾ ಇದ್ದಾರೆ. ಮೊದಲು ಯೋಚನೆ ಆಗಿತ್ತು ಅದನ್ನು ಸಿಟಿ ಒಳಗಡೆ ಬರ್ಲಿಕ್ಕೆ ಡೈವರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೂ ವಿರೋಧ ಮಾಡ್ತಾರೆ. 2-3 ಬೈಕ್ ಹೋಗ್ಬೇಕು ಅಂತ ಹೇಳ್ತಾರೆ. ಇದನ್ನೇ ಇವತ್ತು ನಾನು ಕೇಳ್ತಾ ಇರೋದು, ಸಂಘಟಕರ ಜೊತೆ ಕರೆದುಕೊಂಡು ಮಾತಾಡಿಕೊಂಡು ಸುಲಭದಲ್ಲಿ ಬಗೆಹರಿಸಬಹುದಂತ ವಿಚಾರವನ್ನು ಇವತ್ತು ಬೇಕು ಅಂತ ಹೇಳಿಕೊಂಡು ಇವತ್ತು ಕಾಂಪ್ಲಿಕೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು. ಹಾಗಾಗಿ ಇದು ಕೇವಲ ಪೊಲೀಸ್ ಇಲಾಖೆಯ ನಾಳೆ ಬುದ್ಧಿ ಉತ್ತರ ಕೊಡ್ತಾರೆ, ನಮ್ಗೂ ಅದಕ್ಕೆ ಸಂಬಂಧವೇ ಇಲ್ಲ,
ಅದು ಏನಿದ್ರು ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಇಲಾಖೆ ತಗೊಂಡು ನಿರ್ಣಯ ಹೇಳ್ತಾ ಇದ್ರು. ಹೇಳ್ತಾರೆ, ತಪ್ಪಿಸ್ಕೊಳ್ತಾರೆ. ಸತ್ಯಜಿತ್ ಸುರತ್ಕಲ್ ಅವರು ಇವತ್ತಿನ ಒಂದು ಹೋರಾಟದ ಬಗ್ಗೆ, ಇವತ್ತಿನ ಒಂದು ರ್ಯಾಲಿ ಬಗ್ಗೆ ಮಾತಾಡಿದ್ರು. ಅಂಡ್ ಹಾಗಾದ್ರೆ ಯಾವ ರೀತಿ ನಡೀತು ಇವತ್ತಿನ ಒಂದು ರ್ಯಾಲಿ? ಇನ್ನು ಕೆಲವರು ಯುವಕರು ಬೈಕ್ ನಲ್ಲಿ ಹೋಗಿದ್ದಾರೆ. ಒಂದ್ಸಲ ವಿಜುವಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ತುಳುನಾಡ ವೀರಪುರುಷ ಕೋಟಿ ಚೆನ್ನೈರಿಗೆ, ತುಳುನಾಡ ವೀರಪುರುಷ ಕೋಟಿ ಚೆನ್ನೈರಿಗೆ, ತುಳುನಾಡ ವೀರಪುರುಷ ಕೋಟಿ ಚೆನ್ನೈರಿಗೆ ಇಡಲೇಬೇಕು, ಇಡಲೇಬೇಕು, ಕೋಟಿ ಚೆನ್ನೈ ಹೆಸರು ಇಡಲೇಬೇಕು, ಇಡಲೇಬೇಕು, ಇಡಲೇಬೇಕು. ತುಳುನಾಡ ವೀರಪುರುಷ ಕೋಟಿ ಚೆನ್ನೈರಿಗೆ, ತುಳುನಾಡ ವೀರಪುರುಷ ಕೋಟಿ ಚೆನ್ನೈರಿಗೆ, ತುಳುನಾಡ ವೀರಪುರುಷ ಕೋಟಿ ಚೆನ್ನೈರಿಗೆ. ಎಲ್ಲಿಯ ತನಕ ಹೋರಾಟ, 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 ಎಲ್ಲಿಯ ತನಕ ಹೋರಾಟ. ಅಂತಾರಾಷ್ಟ್ರೀಯ ವಿಮಾನಕ್ಕೆ ಕೋಟಿ ಜನ ಇಡಲೇಬೇಕು, 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 ಇಡಲೇಬೇಕು. ನಾತ ಧನ್ಯವಾದ, ನಮಸ್ಕಾರ ನಂತಂದು ಈಗ ಈ ಒಂದು ಭಾರಿ ಮಲ್ಲ ಸಂಖ್ಯೆ ಸೇರೋದು ಬಂತ ಭಾರಿ ಖುಷಿ ಆಗ್ತದೆ. ಬಟ್ ಇತ್ತು ಜನ ಬರ್ತಾರೆ ಬಂತ ಎಕ್ಸ್ಪೆಕ್ಟೇಷನ್ ಎಲ್ಲ ನಂಗೆ ಇಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ನಾನು ಬಂದ ಬಿಲ್ಲವರ್ ಬ್ರಿಗೇಡ್ ಒಂದು ಚಿಂತನೆ ಮಾಡ್ತಿರ್ತೀನಿ. ಕೋಟಿ ಚೆನ್ನೈ ಪರವಾದ ಬಿಲ್ಲವ ಪೂರ ಸಂಘಟನೆ ಸೇರ್ತಾ ಉಂಟು. ಅದರೊಟ್ಟಿಗೆ ಬೇರೆ ಜಾತಿ ಸಂಘಟನೆ ಕೋಟಿ ಚೆನ್ನೈರಿಗೆ, ವಿಮಾನ ನಿಲ್ದಾಣಕ್ಕೆ, ಕೋಟಿ ತುಳುನಾಡಿನ ವೀರಪುರುಷ ಕೋಟಿ ಚೆನ್ನೈರ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಕೋಟಿ ಚೆನ್ನೈರಿಗೆ, ಕೋಟಿ ಚೆನ್ನೈರಿಗೆ. ಲಾಸ್ಟ್ ಒಂದು 2 ತಿಂಗಳು ತುಂಬ ಕೂಡ ಮತ್ತೆ ಲೀಡರ್ ನಗಳು ಒಟ್ಟಿಗೆ ಪೋತನಾಗ ಅವಳು ವಿಧಾನಸೌಧ ಪೋತಿನ ಪೇಪರ್ ಅಲ್ಪನೆ ಉಂಡಿಗೆ ಹೈಕಸ್ರದು ಕೂಡ ಇತ್ತ ಮಾತಿರ್ಲ ಪೂರ ಸಮಾಜದ ಕುಲ್ಲ ಅಕಲ ಸಂಘಟನೆ ಪತೊಂದು ಮಾತೆಲ್ಲ ನೆತ್ತ ವಿಷಯಗೂ ದುಂಪು ಒಂದು ಬಾರಿ ಸಂತೋಷದ ವಿಷಯ. ಕೋಟಿ ಚೆನ್ನೈರ್ ಬಂದಾಗ ಅಕುಲು ಈ ತುಳುನಾಡಿಗ ಹೆಸರು ತನ್ನ ಇಡೀ ಜೀವನವನ್ನೇ ತ್ಯಾಗ ಮಲ್ದಿನ ಅಕುಲು ಅಕುಲು ಇನ್ನೊಲ್ಲ ಬಂಟೇರು ಅಕುಲು ವೀರ ಪುರುಷರು ಅಕುಲು ನಮ್ಮ ಮಾತೆಲ್ಲ ನಮ್ಮ ಆರಾಧ್ಯ ದೇವಿಯರ ಅಕುಲು ಅಂಚಾದ ಉಪನಾಗ ನಮ್ಮ ಕೋಟಿ ಚೆನ್ನೈರ್ನ ಪುದಾರ್ ಈ ಮಂಗಳೂರು ಇಂಟರ್ನ್ಯಾಷನಲ್ ದ್ವೀಪಿನ ಬಾರಿ ಮುಖ್ಯವಾದ ವಿಷಯ ಇತ್ತ ನಾವು ತೂವಂದುಲ್ಲ ಒಂದು 2 ತಿಂಗಳು ತುಂಬು ತುಲೆ ಅದಾನಿ ಕಂಪನಿಗೆ 5 ವರ್ಷದ ಲೀಸ್ ಕೊಡ್ತೀನಿ ಎಂದು ಪನೊಂದುಲ್ಲೇರು ಆಮೇಲೆ ಇತ್ತ ತೂನಾಗ ತುಲೆ ಅದಾನಿ ಏರ್ಪೋರ್ಟ್ಸ್ ಉಂಟು ಅವ್ರ ಬೋರ್ಡ್ ಆಯ್ಕೆಸಿರೋದು ನಮ್ಮ ಮಾತೇರ್ಲ ನೆತ್ತ ವಿಷಯನು ಇಡೀ ಒಂಜಿ ದಿನ ನಮ್ಮ ನೆಟ ಸೇರ್ದು ಇಡೀಗೆ ಮನ್ಪಂದೆ ಕುಲ್ಲರ ಬಲ್ಲಿ. ಎಸ್, ಇದು ಇವತ್ತಿನ ಬೈಕ್ ರ್ಯಾಲಿ ಯಾವ ರೀತಿ ಇತ್ತು ಅನ್ನೋದು. ಬೈಕ್ ರ್ಯಾಲಿ ಇರುತ್ತೆ, ಆದ್ರೆ ಪರ್ಮಿಷನ್ ಸಿಗಲ್ಲ, ಹಾಗಾಗಿ ಕಾಲ್ನಡಿಗೆಯಲ್ಲಿ ಈ ರ್ಯಾಲಿ ಆಗುತ್ತೆ ಅನ್ನೋದು ನೋಡ್ಕೊಂಡು ಬಂದ್ರಿ. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಹೇಮಂತ್ ಕುಮಾರ್ ಅಂತ ಹೇಳಿ ಸುರತ್ಕಲ್ಲಿಂದ ಸರ್. ನಮಸ್ತೆ ಹೇಮಂತ್ ಕುಮಾರ್ ಅವರೇ, ಮಾತಾಡಿ ಸರ್. ಹಲೋ ಸರ್, ನೋಡಿ ಇವತ್ತಿನ ಹೋರಾಟಕ್ಕೆ ನಮ್ದು ಸಂಪೂರ್ಣ ಬೆಂಬಲ ಇದೆ. ವೀರ ಪುರುಷರಾದ ಕೋಟಿ ಚೆನ್ನವರನ್ನು ಹಲೋ ಮಾತಾಡಿ ಸರ್, ಮಾತಾಡಿ, ಕೇಳ್ತಾ ಅದಾನಿ ಅಂಬಾನಿ ಅವರಿಗೆ ನಮ್ಮ ದೇಶದ ಅವರೆಲ್ಲ ಮಾರ್ತಾ ಇದ್ದಾರೆ. ನಮ್ಮ ಅದಾನಿಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಕೊಡ್ಲಿ ಇವರಿಗೆ. ಅದ್ರ ಹೆಸರು ಕೋಟಿ ಚೆನ್ನೈ ಅಂತ ಇಡಬೇಕು. ಸತ್ಯಜಿತ್ ಅವರು, ಎಂ ಜೆ ಹೆಗ್ಡೆ ಅವರಿಗೆ, ನಮ್ಮ ಸಂಪೂರ್ಣ ಅವಿನಾಶ್ ಸುವರ್ಣ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸರ್. ಯಾಕಂದ್ರೆ ನಮ್ಮ ಊರಿನಲ್ಲಿ ಎಷ್ಟೋ ಜನ ಏರ್ಪೋರ್ಟ್ ಗೆ ಕೆಲಸವನ್ನೆಲ್ಲ ಕಲ್ಕೊಂಡಿದ್ದಾರೆ. ನಮ್ಮ ಊರಿನ ವೀರ ಪುರುಷರ ಹೆಸರಿಟ್ರೆ ಇವರಿಗೆ ಏನ್ ತೊಂದ್ರೆ ಸರ್? ಕೆಳಗಡೆ ಬೇಕಿದ್ರೆ ಅವರ ಹೆಸರು ಹಾಕ್ಲಿ, ಅದ್ರಲ್ಲಿ ನಮ್ದು ಏನ್ ಅಬ್ಜೆಕ್ಷನ್ ಇಲ್ಲ. ನಿಜವಾಗಿ ಈ ಹೋರಾಟಕ್ಕೆ ನಮ್ದು ತುಂಬಾ ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟ ಆಗುತ್ತೆ. ನಮ್ಗೆ ಆಗ್ಲೇ ಬೇಕು ಸರ್.
ಓಕೆ ರೈಟ್ ಸರ್ ಥ್ಯಾಂಕ್ ಯು ಓಕೆ ಎಲ್ಲಾ ತುಳುವರು ಹೇಳ್ತಾ ಇದ್ದಾರೆ ಕೋಟಿ ಜನರ ಹೆಸರು ಇಡಬೇಕು ಅನ್ನೋದಾದ್ರೆ ಏನ್ ಗ್ರಹಣ ಬರ್ತಿದೆ, ಯಾವ ಬೆಕ್ಕು ಅಡ್ಡ ಬಂದಿದೆ ಅನ್ನೋದು ಗೊತ್ತಿಲ್ಲ. ಇದು ದೊಡ್ಡ ಮಟ್ಟದ ಪ್ರಶ್ನೆ. ಅದೇ ರೀತಿ ಅವಿನಾಶ್ ಸುವರ್ಣ ಅವರು ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಈಗ ಬಿಲ್ಲವ ಬ್ರಿಗೇಡ್ ನಿಂದ ಮಾಡಿರುವಂತಹ ಈ ಒಂದು ಬೈಕ್ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ಯಾರು ಇದನ್ನ ಹತ್ತಿಕ್ಕಲು ಪ್ರಯತ್ನ ಮಾಡಿದರೆ ಗೊತ್ತಿಲ್ಲ, ಆದ್ರೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುವಂತಹ ವಿಚಾರ. ಆ ದೃಶ್ಯಾವಳಿಗಳನ್ನು ನೋಡಿದಾಗ ಏನ್ ಹೇಳ್ತೀರಾ? ಕೊನೆಯದಾಗಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ತಮ್ಮ ಕಡೆಯಿಂದ ಬಿಲ್ಲವ ಬ್ರಿಗೇಡ್ ಎಲ್ಲ ಕರೆಗಳನ್ನು ನೀವು ಗಮನಿಸಿದ್ದೀರಿ. ಇದು ಕೇವಲ ಒಂದು ಬಿಲ್ಲವ ಸಮಾಜದ ಹೋರಾಟ ಅಲ್ಲ, ಬಿಲ್ಲವ ಬ್ರಿಗೇಡ್ ನ ಹೋರಾಟ ಅಲ್ಲ. ಇದು ತಮಗೆ ನೆನಪಿರಬಹುದು 2010ನೇ ಇಸ್ವಿಯಲ್ಲಿ ವಿಶ್ವ ತುಳು ಸಮ್ಮೇಳನ ಆಗಿತ್ತು. ಎಲ್ಲಾ ಸಮಾಜದವರು ಆ ಒಂದು ಸಮ್ಮೇಳನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರು, ಸಪೋರ್ಟ್ ಕೊಟ್ಟಿದ್ರು. ಈ ಹೋರಾಟ ಕೂಡ, ಈ ಒಂದು ಆಗ್ರಹ ಕೂಡ ಅದೇ. ಎಲ್ಲಾ ಸಮಾಜದವರು ಕೂಡ ನಮ್ಮ ಜೊತೆ ಇದ್ದಾರೆ. ಒಂದು ಸೆಕ್ಯುಲರ್ ಅಂತ ಈಗ ಹೇಳ್ತಾರೆ, ಇದನ್ನು ಮಾಡಿದ್ರೆ ಅವರಿಗೆ ಬೇಜಾರಾಗಬಹುದು, ಇವರಿಗೆ ಬೇಜಾರಬಹುದು. ಕೋಟಿ ಚೆನ್ನಯ್ಯರಷ್ಟು ಸೆಕ್ಯುಲರ್ ಯಾರಿಲ್ಲ ಸರ್. ಈ ವಿಷಯದಲ್ಲಿ ಯಾರು ಎಗೇನ್ಸ್ಟ್ ಮಾತಾಡೋದು. ಇವತ್ತಿನ ಈ ರ್ಯಾಲಿದು ಮುಖ್ಯ ಉದ್ದೇಶ ಕೂಡ ಅದೇ ಇತ್ತು. ನಮ್ಮ ಶಾಸಕರು, ನಮ್ಮ ಸಂಸದರು ಒಂದು ಯೋಚನೆ ಮಾಡಬೇಕಿತ್ತು. ಎಲ್ಲಾ ಜಾತಿಯವರು ಸೇರಿದ್ದಾರೆ, ಇವರಿಗೆ ಈ ಬಗ್ಗೆ ಪ್ರಸ್ತಾಪನೆ ಮಾಡಲಿಕ್ಕೆ ಲೋಕಸಭಾ ಇರ್ಲಿ ಅಥವಾ ನಮ್ದು ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಯಾವ ಬಗ್ಗೆ ತೊಂದರೆ ಆಗಲ್ಲ. ಇದರ ವಿಡಿಯೋ ಫುಟೇಜ್ ಇರುತ್ತೆ, ಎಲ್ಲಾ ಸಮಾಜದವರ ಬೇಡಿಕೆ. ಇದು ಮಾಡಿದ್ರೆ ಯಾರಿಗೂ ಕೂಡ ತೊಂದರೆ ಅಲ್ಲ. ಒಂದು ಏಕ ನಿರ್ಧಾರ ಮಾಡಿ ಎಲ್ಲರೂ ಒಟ್ಟು ಸೇರಿ ಈ ಒಂದು ಹೆಸರಿಡ್ಬೇಕಂತ ಹೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಸರ್ ಈ ಕೆಲಸ, ಕಷ್ಟದ ಕೆಲಸ ಏನಿಲ್ಲ. ಮತ್ತೆ ಮುಂದೆ ಬರೋ ಯೋಜನೆ ಅಂತ ನೀವೇನ್ ಕೇಳಿದ್ರಿ ಅದು ಕೇಳ್ತೀನಿ. ಈಗ ಈ ಒಂದು ಹೋರಾಟ ಆಯ್ತು, ಈಗ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಅವರ ವಿರುದ್ಧ ಅಂತ ಸುದ್ದಿಯನ್ನು ಕೂಡ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಸುನಿಲ್ ಕುಮಾರ್ ಕಾರ್ಕಳದ ಶಾಸಕರು ಅವರು ಈ ಬಗ್ಗೆ ಬೆಂಬಲ ಇದೆ, ಈ ರ್ಯಾಲಿಗೆ ಬೆಂಬಲ ಇದೆ ಅಂತ ಸೂಚಿಸಿದ್ದಾರೆ. ಉಮನಾಥ್ ಕೋಟ್ಯಾನ್ ರವರು ಜನಾಭಿಪ್ರಾಯ ವೆರಿ ಇಂಟ್ರೆಸ್ಟಿಂಗ್, ಬಿಜೆಪಿ ಅವರ ವಿರೋಧ ಇದೆ ಅಂತ ಹೇಳ್ತಾರೆ. ವೈ ಅನ್ನೋ ಪ್ರಶ್ನೆ ಬರ್ತದೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿರುವಂತದ್ದು ಕೆಲವು ಗ್ರೂಪ್ ಗಳಲ್ಲಿ ಏನ್ ಮೆಸೇಜ್ ಹೋಯ್ತು ಅಂತ ಹೇಳಿದ್ರೆ, ಇದು ಬಿಜೆಪಿ ವಿರುದ್ಧ ಪ್ರತಿಭಟನೆ, ಇದಕ್ಕೆ ನೀವು ಸೇರಬೇಕು. ಕೆಲವರಿಗೆ ಇದು ಸೇರಬಾರ್ದು, ಪಕ್ಷದ ವಿರುದ್ಧ ಆಗಿರುವಂತ ಪ್ರತಿಭಟನೆ ಅಂತ ತುಂಬಾ ವಿಷಯಗಳು ನಡೆದಿದೆ ಸರ್. ಆದ್ರೆ ನಾವು ಕೇಳ್ತಾ ಇರೋದು ಸಿಂಪಲ್ ಆಗಿ ಈ ಜನವರಿ 15 ತನಕ ಒಂದು ಗಡುವನ್ನು ಕೊಟ್ಟಿದ್ದಾರೆ ಸರ್. ಇದು ಆಗ್ಲಿಲ್ಲ ಆದ್ರೆ ಎಲ್ಲ ಯುವಕರು ಸೇರಿ ಒಂದು ಟ್ವಿಟರ್ ಅಭಿಯಾನವನ್ನು ಮಾಡ್ಲಿಕ್ಕಿದ್ದೇವೆ ಸರ್. ಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಅವರಿಗೆ, ನಮ್ಮ ಪ್ರಧಾನಮಂತ್ರಿ ಅವರಿಗೆ, ನಮ್ಮ ಸಿಎಂ ಅವರಿಗೆ, ಮತ್ತೆ ಸಂಬಂಧಪಟ್ಟ ಏವಿಯೇಷನ್ ಮಿನಿಸ್ಟರ್ ಆಗಿದ್ರು ಅವ್ರಿಗೆ ಟ್ವಿಟರ್ ಮೂಲಕ ಒಂದು ಟ್ರೆಂಡ್ ಅನ್ನು ಎಬ್ಬಿಸಿ ಅವರ ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತೀವಿ. ಓಕೆ ರೈಟ್ ಸರ್. ಈಗ ಟ್ವಿಟರ್ ಅಭಿಯಾನ ಒಂದು ಈಗಿನ ಕಾಲಘಟ್ಟದಲ್ಲಿ ಆಗ್ತಾ ಇರುವಂತಹ ವಿಚಾರ. ಅಟ್ ದ ಸೇಮ್ ಟೈಮ್ ಈ ಒಂದು ಅದಾನಿ ಅವರ ಕೈಯಲ್ಲಿ ಮುಂದಿನ ವರ್ಷ ಇರುವಂತದ್ದು 50 ವರ್ಷಗಳ ಕಾಲ. ಹಾಗಾಗಿ ತಾವುಗಳು ಅದಾನಿ ಅವರ ವಿಚಾರದಲ್ಲಿ ಅವರನ್ನ ಭೇಟಿ ಮಾಡಿ ಅವರಲ್ಲಿ ನಮ್ಮ ತುಳುನಾಡಿನ ವಿಚಾರಗಳು, ನಮ್ಮ ತುಳುನಾಡ ಸಂಸ್ಕೃತಿ, ಈ ಒಂದು ಸತ್ಯ ಏನಿದೆ ಈ ವಿಚಾರದ ಬಗ್ಗೆ, ತುಳುನಾಡಿನ ವೀರಪುರುಷರ ಬಗ್ಗೆ ಅವ್ರ ಜೊತೆ ಮಾತಾಡಿ ನಮ್ಮ ಊರಿಗೆ ಇಂತ ಹೆಸರನ್ನ ಇಡಬಹುದು ಅನ್ನೋದು ವೆರಿ ಸಿಂಪಲ್ ಪ್ರೊಸೀಜರ್ ಅಲ್ವಾ? ಈ ರೀತಿ ಹೋಗಬಹುದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ವೈ? ಅವ್ರ ಮೇಂಟೆನೆನ್ಸ್ ಗೆ ಮಾತ್ರ ಇರುವಂತ, ಅವ್ರು ಓನರ್ ಅಲ್ಲ ಅದರದ್ದು. ಓಕೆ ರೈಟ್, ಆ ರೀತಿ ಹೇಳ್ತಾರೆ. ಅವ್ರು ಪರ್ಚೇಸ್ ಮಾಡಿಲ್ಲ, ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿ ಅದಕ್ಕೆ ಬಿದ್ದಿದೆ. ನೂರಾರು ಜನರು ಅಲ್ಲಿ ಜಾಗ ಕಳ್ಕೊಂಡು ಏರ್ಪೋರ್ಟ್ ಆಗಬೇಕು ಮಂಗಳೂರಲ್ಲಿ ಉದ್ಧಾರ ಆಗ್ಲಿಕ್ಕೆ ಅಂತ ಹೇಳಿಕೊಂಡು ಜಾಗ ಕೊಟ್ಟಿಕೊಂಡು ಆಗಿರುವಂತದ್ದು. ಇದು ಸಿಕ್ಕಿರೋ ಅದಕ್ಕೆ ಪರಿಹಾರ ಸಿಕ್ಕಿರುವುದು ನಗಣ್ಯ, ಅದು ಎಲ್ಲ ಕಡೆಯಲ್ಲಿ ಗೊತ್ತಿರುವಂತದ್ದು. ಸ್ಥಳೀಯರು ಜಾಗ ಕೊಟ್ಟುಕೊಂಡು ಎಲ್ಲ ಸಮಸ್ಯೆ ಎದುರಿಸಿಕೊಂಡು ಇವತ್ತು ಆಗಿರುವಂತದ್ದು. ಅದಾನಿಗೆ ಅದನ್ನು ಮೇಂಟೈನ್ ಮಾಡಿಕೊಂಡು ಇನ್ನಷ್ಟು ಒಳ್ಳೆ ಸವಲತ್ತನ್ನು ಕೊಟ್ಟುಕೊಂಡು ಅಲ್ಲಿ ಬರುವಂತಹ ಗ್ರಾಹಕರಿಗೆ ಅದನ್ನು ಮಾಡೋದು ಮಾತ್ರ ಅದಾನಿಗೆ ಬಿಟ್ಟು ಅದಾನಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನೋ ಹೆಸರು ಬೋರ್ಡ್ ಗಳನ್ನು ತಾವು ಅದಾನಿ ಏರ್ಪೋರ್ಟ್ಸ್ ಬಿದ್ದಿದೆ, ಅದು ಹಾಕ್ಲಿಕ್ಕೆ ಅಧಿಕಾರ ಇದೆಯೋ ಇಲ್ವೋ ಅಂತ ಹೇಳಿ ಫಸ್ಟ್ ಯೋಚನೆ ಮಾಡಬೇಕು. ಮಾತ್ರ ಅವ್ರಿಗೆ ಹಾಕಬಹುದು, ಬಿಟ್ರೆ ಅದಾನಿ ಏರ್ಪೋರ್ಟ್ಸ್ ಅಂತ ಹೇಳಿ ಹಾಕ್ಲಿಕ್ಕೆ ಅಧಿಕಾರ ಇದೆಯಾ ಅಂತ ಇಲ್ವೋ ಅಂತ ಹೇಳಿಕೊಂಡು ಅಕಸ್ಮಾತ್ ಇಲ್ಲಿನವರಿಗೆ ಅದ ಇಚ್ಛಾಶಕ್ತಿ ಇದ್ರೆ ಅದನ್ನು ತೆಗಿಸ್ಲಿಕ್ಕೆ ಯಾರಿಗೆ ಅದನ್ನ ನಾವೇನ್ ತೆಗಿಸ್ಬೇಕು, ಸರ್ಕಾರ ಅನ್ನುವಂಥದ್ದು ಇದ್ರೆ ಅದನ್ನು ಫಸ್ಟ್ ಅದನ್ನು ತೆಗಿಸ್ಬೇಕಾಗಿದೆ. ನಾವು ರಾಜಕೀಯವಾಗಿ ನಾವು ಅವತ್ತಿಂದ ಇವತ್ತಿನ ತನಕ ಬಿಜೆಪಿಯವರೇ, ಅವಿನಾಶ್ ಬಿಜೆಪಿ ಇದೆ, ನಾನು ಬಿಜೆಪಿಯಲ್ಲಿ ಜವಾಬ್ದಾರಿ, ಸಂಘ ಪರಿವಾರದಲ್ಲಿ 40 ವರ್ಷ ದುಡಿದುಕೊಂಡು ಬಂದವನು, ಅದರ ಪೂರ್ಣಾವಧಿ ಆಗಿದ್ದವನು. ಇವತ್ತು ನಾವು ಬಿಜೆಪಿ, ನಾವು ಯಾವತ್ತು ಅವತ್ತಿನ ತನಕ ಬಿಜೆಪಿಗೆ ಓಟ್ ಹಾಕೊಂಡು ಬಂದಿರೋದ್ರಲ್ಲಿ ಬೇರೆ ಓಟ್ ಹಾಕಿದಲ್ಲ. ಜವಾಬ್ದಾರಿ ಇಲ್ಲದಿದ್ರು ಕೂಡ ನಾವು ಇವತ್ತು ಸಂಘ ಪರಿವಾರವೇ ಬಿಜೆಪಿ. ನಾವು ಬೇರೆ ಪಕ್ಷದವರು ಇದ್ರಲ್ಲಿ ಮೊನ್ನೆ ನಮ್ದು ಇಲ್ಲ ಬೇರೆ ಬೇರೆ ಸಮಾಜ ಸೇರಿಸಿದಾಗ 100 ಜನ ಕಂಕನಾಡಿ ಗರಡಿಯಲ್ಲಿ ಸೇರಿಸಿ ಕೂಡ ಎಲ್ಲ ಜಾತಿಯವರಿದ್ರು, ಎಲ್ಲ ಪಕ್ಷದವರಿದ್ರು. ಜಾತಿಯನ್ನು ಬಿಟ್ಟು ಪಕ್ಷವನ್ನು ಬಿಟ್ಟು ಇದು ಮಣ್ಣಿನ ಅಸ್ಮಿತೆಯ ಪ್ರಶ್ನೆ, ಜಿಲ್ಲೆಯ ಅಸ್ಮಿತೆಯ ಪ್ರಶ್ನೆ. ಇದು ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ಪರವಾಗಿದ್ರೆ ಕೇವಲ ಕೋಟಿ ಚೆನ್ನಯ್ಯರ ಹೆಸರಿನ ಪರವಾಗಿ ಮಾತ್ರ ಇದು, ಯಾರ ವಿರುದ್ಧವಲ್ಲ ಇದು ಹೋರಾಟ. ಹಾಗಾಗಿ ಯಾವ್ದ್ರಲ್ಲಿ ಗೊಂದಲ ಇಲ್ಲ. ಇದರಲ್ಲಿ ಗೊಂದಲವನ್ನು ಅನವಶ್ಯಕವಾಗಿ ನಿರ್ಮಾಣ ಮಾಡೋದ ಪ್ರಯತ್ನವನ್ನು ಇವತ್ತು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಏನು ಅವರಿಗೆ ಲಾಭ ಅನ್ನೋಂಥದ್ದು ಗೊತ್ತಿಲ್ಲ. ಅವತ್ತೇ ಇದನ್ನು ಬೆನ್ನು ಹಿಡಿದಿದ್ರೆ
ಚಿತ್ರಣ್ಣವರು ಎಲ್ಲರ ಹತ್ತಿರ ಹೋಗಿಬಿಟ್ಟು ಹೇಳಿಬಿಟ್ಟು ರಾಜ್ಯ ಸರ್ಕಾರ ಹೋಗಿದೆ ಅಂತ ಹೇಳಿದಾಗ ಅದರ ವಿಧಾನಸೌಧದಲ್ಲಿದ್ರೆ ಏನಾಗಿದೆ ಅಂತ ನೋಡ್ತಿದ್ರೆ ಅದ್ರ ಬೆನ್ನು ಬಿದ್ದಿದ್ರೆ ಇದು ಪಾಸ್ ಆಗಿ ಹೊತ್ತು ಮೇಯಲ್ಲಿ ರಿಜೆಕ್ಟ್ ಆಗಿ ಬಂದು ಪಾಸ್ ಆಗಿ ದೆಹಲಿಗೆ ಹೋಗಬೇಕಾಗಿತ್ತು. ದೆಹಲಿಯಲ್ಲೂ ಸರ್ಕಾರ ಇದೆ, ರಾಜ್ಯಾಧ್ಯಕ್ಷರು ಇದ್ದಾರೆ ಇಲ್ಲಿಯವರೇ, ಹಾಗಾಗಿ ಅವರು ಮಾಡಿಸ್ಕೊಂಡು ಬರ್ಲಿಕ್ಕೆ ಭಾರಿ ಏನು ಕಷ್ಟ ಇರಲಿಲ್ಲ. ಖಂಡಿತ ಅದನ್ನು ಮಾಡಿಸ್ಕೊಂಡು ಬರ್ಬೋದಾಗಿತ್ತು. ರೈಟ್ ಸರ್. ಎಸ್ ಸರ್. ಎಂ ಜಿ ರೆಡ್ಡಿ ಅವರು ಸರ್, ಕೊನೆಯದಾಗಿ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಎಂ ಜಿ ರೆಡ್ಡಿ ಅವರು? ನೋಡಿ, ನಂಗೆ ನಿಮ್ಗೆ ಒಂದು ಪ್ರಶ್ನೆ ಏನಂದ್ರೆ, ಕೋಟಿ ಚೆನ್ನೈರ ಹೆಸರು ಇಡಬೇಕು ಹೇಳುವಾಗ ಬೇರೆ ಹೆಸರು ಪ್ರಸ್ತಾಪನೆ ಆಗಿದೆ. ಓಕೆ, ಕೋಟಿ ಚೆನ್ನೈರ ಹೆಸರು ಇಡಬಾರ್ದು ಅಂತ ಹೇಳಿ ಏನಾದ್ರು ಯಾರಾದ್ರೂ ಹೇಳಿದಾರಾ? ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಲೆಟರ್ ಬಂದಿದೆ ಇವರಿಗೆ. ಇಲ್ಲಿಯ ಜನ ಸಪೋರ್ಟು, ಸಮಸ್ತ ನಾಗರಿಕರ ಸಪೋರ್ಟು, ಅಥವಾ ಯಾವ್ದೋ ಒಂದು ಕಮ್ಯುನಿಟಿ ಅವರು ವಿರೋಧ ಮಾಡಿ ಲೆಟರ್ ಕೊಟ್ಟದಿದೆಯಾ? ಯಾರು ವಿರೋಧ ಮಾಡ್ತಾ ಇಲ್ಲಲ್ಲ. ಎಸ್, ಇದೇ ಪ್ರಶ್ನೆ. ಯಾತಕ್ಕೋಸ್ಕರ ಹಾಗಾದ್ರೆ ಯಾವ ಬೆಕ್ಕ ಅಡ್ಡ ಬಂದಿದೆ, ಏನ್ ಗ್ರಹಣ ಬಡ್ದಿದೆ ಅಂತ ಇದನ್ನೇ ನಾವು ಕೇಳ್ತಾ ಇದ್ದೇವೆ. ಬೆಕ್ಕು ಅಡ್ಡ ಬಂದಿರ್ಲಿಕ್ಕಿಲ್ಲ, ನರಿ ಬಂದಿರ್ಬೋದು. ಓಕೆ, ರೈಟ್ ಅಲ್ವಾ? ಬೆಕ್ಕು ಇದಕ್ಕೆಲ್ಲ ಅಡ್ಡ ಬರುದಿಲ್ಲ, ಇಂಥದಕ್ಕೆಲ್ಲ ಅಡ್ಡ ಬರುದು ನರಿಗಳು. ಹಾಗಾಗಿ ನಾನು ಹೇಳುದು, ಇದು ಅನವಶ್ಯಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವ ಬದಲು ಅದಾನಿ ಗ್ರೂಪಿನವರು ಮತ್ತು ಸರ್ಕಾರ ಸೇರಿ ಇದನ್ನ 5 ನಿಮಿಷಕ್ಕೆ ಪರಿಹರಿಸುವಂತ ಒಂದು ವಿಷಯ. ಎರಡನೇದು, ನಮ್ಮ ಏನು ಯುವ ಬ್ರಿಗೇಡ್ ಇರ್ಬೋದು, ಸತ್ಯಜಿತ್, ನಾನು ಹೇಳುದಿಷ್ಟೇ, ಇಡೀ ತುಳುನಾಡಿನ ಅಸ್ಮಿತೆಯ ಬಗ್ಗೆ ರಾಜಕೀಯ ರಹಿತವಾಗಿ ನೀವು ಒಂದು ಸಂಘಟನೆಯನ್ನ ಬೆಳೆಸಿ ಮತ್ತು ಪ್ರತಿಭಟನೆ ಅಥವಾ ಕಾರ್ಯಕ್ರಮಗಳನ್ನ ರೂಪಿಸದೆ ಹೋದ್ರೆ ಇಂಥ ಒಂದೊಂದೇ ಸಂಕೇತಗಳನ್ನ ಕತ್ತು ಸಿಕ್ಕಿ ಬಿಡ್ತಾರೆ. ಅದು ಜೀವಂತ ಇರಬೇಕು ಅಂತಿದ್ರೆ ಅದು ಇವತ್ತಿನ ಜಿಲ್ಲೆಯ ಯುವಕರ ಜವಾಬ್ದಾರಿ. ಯಾವ ಪ್ರಯತ್ನ ಮೊನ್ನೆ ಆಗಿತ್ತು, ಕಳೆದ ತಿಂಗಳು 27ನೇ ತಾರೀಕು ಎಲ್ಲ ಸಮಾಜದವರನ್ನು ಪ್ರಮುಖರನ್ನು ಸೇರಿಸುವಂತ ಪ್ರಯತ್ನ. ಈ ತಿಂಗಳ ಕೊನೆಯ ಒಳಗಡೆ ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬಿಸುವಂತ ಕೆಲಸ, ಎಲ್ಲಾ ಸಮಾಜದ ಮುಖಂಡರನ್ನು ವೈಯಕ್ತಿಕವಾಗಿ ಹೋಗಿ ಭೇಟಿಯಾಗಿಕೊಂಡು ಅವರ ಜೊತೆ ಸೇರಬೇಕು ಅಂತ ಹೇಳೋ ಮನವಿಯನ್ನು ಮಾಡಿಕೊಂಡು ಅವನು ಸೇರಿಸಿಕೊಂಡು ಸಮಿತಿಯನ್ನು ರಚಿಸಿಕೊಂಡು ಟ್ವಿಟರ್ ಬ್ರಿಗೇಡ್ನ ಕಾರ್ಯಕ್ರಮ ಆದ್ರೆ ಆ ಒಂದು ಕೋಟಿ ಚೆನ್ನಯ್ಯ ಇದು ಹೋರಾಟ ಸಮಿತಿ ಇದು ಸಂಚಾಲನ ಸಮಿತಿ ಏನಿದೆ ಅದರ ಮಾರ್ಗದರ್ಶನದಲ್ಲಿ ಎಲ್ಲ ಸಮಾಜದ ಹಿರಿಯರನ್ನು ಮುಖಂಡರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೇನು ಹೋರಾಟ ನಿರ್ಧಾರ ಮಾಡ್ತಾರೋ ಅದಕ್ಕೋಸ್ಕರ ಪಾದಯಾತ್ರೆಗಳಿರ್ಬೋದು, ಧರಣಿಗಳಿರ್ಬೋದು, ಅನಿವಾರ್ಯ ಉಪವಾಸ ಇರ್ಬೋದು, ಇಂಥದ್ದೆಲ್ಲ ಹೋರಾಟಗಳನ್ನು ಜನವರಿ 15 ಯಾಕೆ ಕೊಟ್ಟಿರೋದು ಅಂತ ಕೇಳಿದ್ರೆ ಈ ತಿಂಗಳು ಚುನಾವಣೆ ಇದೆ, ಚುನಾವಣೆಯಲ್ಲಿ ಕ್ಯಾಬಿನೆಟ್ ನಿರ್ಣಯ ಏನಾದ್ರು ಮಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ ಅನ್ನುವಂಥದ್ದಿದ್ರೆ ಮತ್ತೆ 15 ದಿವಸ ಕಾಲಾವಕಾಶ ಇದೆ. ಆ 15 ದಿವಸ ಕಾಲಾವಕಾಶದಲ್ಲಿ ಕನಿಷ್ಠ ರಾಜ್ಯ ಕ್ಯಾಬಿನೆಟ್ ನಿಂದ ಈ ನಿರ್ಣಯವನ್ನು ಪಾಸ್ ಮಾಡಿ ಕೇಂದ್ರಕ್ಕೆ ಕಳುಹಿಸಬೇಕು. ಕಳುಹಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟವನ್ನು ಇಡೀ ಸಮಾಜ, ಎಂ ಜಿ ಹೆಗ್ಡೆ ಅವರು ಹೇಳಿದಾಗೆ, ಜಿಲ್ಲೆಯ ಅಸ್ಮಿತೆಯ ಪ್ರಶ್ನೆ. ಅವತ್ತು ನೇತ್ರಾವತಿ ಹೋರಾಟ ನಾವು ಜೊತೆಯಲ್ಲಿ ಮಾಡಿದ್ದೆವು. ಅಲ್ಲಿ ಆ ಹೋರಾಟದಲ್ಲಿ ಎಲ್ಲಾ ಸಂಘಟನೆಗಳು ಬಹುಶಃ ಯಾವತ್ತೂ ಜೊತೆಯಲ್ಲಿ ಕುತ್ಕೊಂಡವರಲ್ಲ, ಬದಲಾಗಿ ಒಟ್ಟಿಗೆ ಮುಂದೆ ಸಿಕ್ಕಿದ್ರೆ ಹೊಡೆದಾಡಿಕೊಂಡವರು, ಕಳೆದುಕೊಂಡವರು. ಅಂತಹ PFI, SDPI, ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ, ವಿಶ್ವ ಪರಿಷತ್ ಇವರೆಲ್ಲರೂ ಒಂದೇ ವೇದಿಕೆಯಲ್ಲಿದ್ರು. ಅಲ್ಲಿ ಚರ್ಚಿನ ಪಾದ್ರಿಗಳಿದ್ರು, ಮುಸಲ್ಮಾನ ಪ್ರಮುಖರು ಇದ್ರು, ಸ್ವಾಮೀಜಿಗಳಿದ್ರು. ಒಂದೇ ವೇದಿಕೆಯಲ್ಲಿ ನೇತೃತ್ವಗೋಸ್ಕರ ಸೇರಿಸಿದ್ದೇವೆ. ದೇವರ ಶಕ್ತಿ ನಮ್ಗೆ ಕೊಟ್ಟಿದ್ದಾರೆ. ಅವತ್ತು ನಾವು ನಿಂತ್ಕೊಂಡು ಎಲ್ಲರ ಜೊತೆಯಲ್ಲಿ ಸೇರಿಸಿಕೊಂಡು ಜಿಲ್ಲೆಯ ಪ್ರಶ್ನೆ. ಆದ್ರೆ ಕೊನೆಗೆ ಅದರಲ್ಲೂ ಒಂದಷ್ಟು ರಾಜಕೀಯಕ್ಕೋಸ್ಕರ ಅದು ಬೇರೆ ಆಯ್ತು, ಎಲ್ರಿಗೂ ಗೊತ್ತಿರುವಂತದ್ದು. ಜನರದ್ದು ಸರಿಯಾಗಿ ಸ್ಪಂದನ ಮೇಲೆ ಸಾಮಾಜಿಕ ಹೋರಾಟಕ್ಕೆ ಬರಲಿಲ್ಲ. ಇದರಲ್ಲಿ ಮತ್ತೊಂದ್ಸರಿ ನಮ್ಮ ಪ್ರಯತ್ನ ಮಾಡೋದು ನಮ್ಮ ಧರ್ಮ, ಆ ಪ್ರಯತ್ನವನ್ನು ಮತ್ತೆ ಖಂಡಿತ ಮಾಡ್ತೇವೆ. ಅದೇ ರೀತಿ ಕೋಟಿ ಚೆನ್ನೈರಿಗೋಸ್ಕರ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜನವರಿ 15ರೊಳಗೆ ಕನಿಷ್ಠ ರಾಜ್ಯದಿಂದ ಮೇಲೆ ಕೇಂದ್ರಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಹೋರಾಟ, ಟ್ವಿಟರ್ ಅಭಿಯಾನ ಒಂದು ಬಿಲ್ಲೋ ಬ್ರಿಗೇಡ್ ನಿಂದ ಆದ್ರೆ ಈ ಸಂಚಾಲನ ಸಮಿತಿಯಿಂದ ಇನ್ನಷ್ಟು ಹೋರಾಟಗಳು, ಇನ್ನೊಂದಷ್ಟು ಬೇಕು ದೊಡ್ಡ ರೀತಿಯಲ್ಲಿ ಬೈಕ್ ರ್ಯಾಲಿ, ಖಂಡಿತ ಇದನ್ನು ಮಾಡಿಯೇ ಮಾಡ್ತೇವೆ ಅಂತ ಹೇಳಿಕೊಂಡು ಹೆಸರು ಆಗುವ ತನಕ ಈ ಹೋರಾಟ ಮುಂದುವರಿಯುತ್ತದೆ ಅನ್ನೋ ಎಚ್ಚರಿಕೆ. ಒಟ್ಟಿನಲ್ಲಿ ತುಳುನಾಡಿನ ಜನರ, ತುಳುವರ ಸ್ವಾಭಿಮಾನದ ಸಂಕೇತ ಖಂಡಿತ ಈ ಹೋರಾಟ ನಿಜವಾಗ್ಲೂ ಕೂಡ ಯಾಕಾಗಲ್ಲ ಅನ್ನುವಂತಹ ಪ್ರಶ್ನೆಯು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಆಗ್ಬೇಕು ಅನ್ನುವಂತಹ ಒಂದು ವಿಚಾರಧಾರೆಯು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಅದೇ ರೀತಿ ಇದು ತುಳುನಾಡಿನ ಸತ್ಯೋಲ್ನ ಪುದರ್ ನಮ್ಮ ತುಳುನಾಡದ ಏರ್ಪೋರ್ಟ್ ದೀವೋಡು ಪಂದ್ ಬಾರಿ ಮಲ್ಲ ಮಟ್ಟದ ಒಂಜಿ ಘೋಷಣೆ ಉಂಡು. ಅಡ ದಾಯಿಗ ಆಪುಜಿ ಪನ್ಪುನಂಚಿನ ತುಳುನಾಡದ ಮಾತ ಜನಕುಲ್ ಕೇನ್ಪುನಂಚಿನ ವಿಚಾರ. ಸೊ ಹಾಗಾಗಿ ನೋಡಿದಾಗ ಇವತ್ತಿನ ಒಂದು ಹೋರಾಟದ ವಿಚಾರ ಬಗ್ಗೆ ನೋಡಿದಾಗ ಬರುವಂತಹ ಪ್ರಶ್ನೆ, ಹೌದಾ ಈ ರೀತಿ ಹೋರಾಟ ಇದೆ, ಈ ರೀತಿ ಬೈಕ್ ರ್ಯಾಲಿ ಇದೆ ಅಂತ ಬಂದಾಗ ಯಾಕೆ ಕೊನೆಯ ಕ್ಷಣದಲ್ಲಿ ಇದನ್ನ ಹತ್ತಿಕ್ಕುವಂತಹ ವಿಚಾರ ಆಗುತ್ತೆ ಅಂತ ಬಂದಾಗ ದೊಡ್ಡ ಮಟ್ಟದ ಪ್ರಶ್ನೆ ಒನ್ಸ್ ಅಗೇನ್ ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಸರ್ಕಾರದಿಂದ ಪ್ರಸ್ತಾಪಗಳು ಎಲ್ಲವೂ ಕೂಡ ನಡೆದಿದೆ, ಆದ್ರೆ ಅದನ್ನ ಹಿಂದಕ್ಕೆ ಕಳಿಸಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬೇಕು. ದೊಡ್ಡ ಮಟ್ಟದ ನಮ್ಮ MLA ಗಳು, MP ಗಳಿದ್ದಾರೆ, ದೊಡ್ಡ ಮಟ್ಟದ ಭಾಷಣಗಳಲ್ಲಿ ಹೇಳ್ತಾರೆ ತುಳುನಾಡಿನ
ಏರ್ಪೋರ್ಟ್ ಏನಿದೆ ಇದಕ್ಕೆ ಕೋಟಿ ಚೆನ್ನೈರ ಹೆಸರು ಇಟ್ಟೇ ಇಡ್ತೇವೆ ಅನ್ನುವಂಥದ್ದು, ಅವಳಿ ವೀರ ಪುರುಷರ ಹೆಸರನ್ನ ನಾವು ಇಟ್ಟೇ ಇಡ್ತೇವೆ ಅನ್ನುವಂಥದ್ದು. ಆದ್ರೆ ಇಂತಹ ವಿಚಾರಗಳು ಬಂದಾಗ ಯಾಕೆ ದೂರ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಯು ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಎಲ್ಲ ವಿಚಾರ ಕೂಡ ಮಾತಾಡಬೇಕು. ಒಟ್ನಲ್ಲಿ ಎಲ್ಲರೂ ಕೂಡ ಇದರ ಬಗ್ಗೆ ಗಂಭೀರವಾಗಿರುವಂತಹ ವಿಚಾರವನ್ನ ಮುಂದೆ ಪ್ರಸ್ತಾಪ ಮಾಡ್ತೇವೆ. ಗಂಭೀರವಾಗಿರುವಂತಹ ಟ್ವಿಟರ್ ಅಭಿಯಾನವನ್ನ, ಅದೇ ರೀತಿ ಇನ್ನಿತರ ಬೈಕ್ ರ್ಯಾಲಿಯನ್ನ ಅಥವಾ ಇನ್ನಿತರ ಹೋರಾಟಗಳನ್ನ ನಾವು ರೂಪಿಸ್ತೇವೆ. ಒಟ್ನಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಳುನಾಡಿನ ಅವಳಿ ವೀರ ಪುರುಷರು, ಕಾರ್ಣಿಕ ಶಕ್ತಿ, ಕೋಟಿ ಚೆನ್ನೈರ ಹೆಸರು ಆಗ್ಬೇಕು ಅನ್ನುವಂಥದ್ದು ತುಳುನಾಡಿನ ತುಳುವರ ಒಕ್ಕೋರ್ಲ ಕೂಗು ಇದು ಅನ್ನುವಂಥದ್ದು. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು. ಮುಂಚೆ ಒಂದು ಇವತ್ತು ಯಾರೆಲ್ಲ ವಿರೋಧ ಇದೆ ಅಂತ ಹೇಳಿ ಗೊತ್ತಿದ್ರು, ಅನುಮತಿ ನಿರಾಕರಣೆ ಆಗಿದೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಕೂಡ ಎಲ್ಲವನ್ನು ಎದುರಿಸಲಿಕ್ಕೆ ತುಳುನಾಡಿನ ವೀರಪುರುಷ ಹೆಸರಿಡುವುದಕ್ಕೋಸ್ಕರ ಎಲ್ಲವನ್ನು ಎದುರಿಸಲಿಕ್ಕೆ ಸ್ವಲ್ಪ ಲಾಠಿ ಚಾರ್ಜ್ ಆಗಿರೋ ವಿಚಾರಗಳು ಬಂತಾದ್ರೂ ಕೂಡ ಎಲ್ಲವನ್ನು ಎದುರಿಸಲಿಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಇವತ್ತು ಮಾಧ್ಯಮದ ಮುಖಾಂತರ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಂಘಟನೆ ವತಿಯಿಂದ ಸಂಘಟನೆ ಮಾಡಿರೋದಕ್ಕೋಸ್ಕರ ಕೆಲವೊಂದಷ್ಟು ಜನ ಬರ್ಲಿಕ್ಕಾಗದಿದ್ರು ಒಂದಷ್ಟು ಜನ ಕಳಿಸುವ ವ್ಯವಸ್ಥೆ ಅವರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಬೆಂಬಲ ಕೊಟ್ಟ ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಿನಲ್ಲಿ ಬೈಕ್ ರಲ್ಲಿ ಸ್ಥಗಿತಗೊಳಿಸಿ ಆದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಕಾರ್ಯಕರ್ತರು. ಅದೇ ರೀತಿ ಇವತ್ತಿನ ಬೈಕ್ ರಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥದ್ದು, ಕೋಟಿ ಜನರ ಹೆಸರು ಇಡಬೇಕು ಅನ್ನುವಂತ ಆಗ್ರಹ. ಎಸ್ ಅವಿನಾಶ್ ಸುವರ್ಣ ಅವರಿದ್ದಾರೆ, ಸ್ಥಾಪಕ ಅಧ್ಯಕ್ಷರು ಬಿಲ್ಲವ ಬ್ರಿಗೇಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಅದೇ ರೀತಿ ಸತ್ಯಜಿತ್ ಸುರತ್ಕಲ್ ಅವರು BSNDP ರಾಜ್ಯ ಗೌರವ ಸಲಹೆಗಾರರು. ಸತ್ಯಜಿತ್ ಸುರತ್ಕಲ್ ಧನ್ಯವಾದಗಳು. ಎಸ್ ಅದೇ ರೀತಿ MG ಹೆಗ್ಡೆ ಅವರು ಸಾಮಾಜಿಕ ಕಾರ್ಯಕರ್ತರು. ಧನ್ಯವಾದಗಳು ಸರ್ ತಮಗೂ ಕೂಡ. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ಸತ್ಯದ ಹೆಸರನ್ನ ತುಳುನಾಡಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂಥದ್ದು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.